ಆಗುವುದಿಲ್ಲ. ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಅವರದ್ದೇನು ಚರ್ಚೆ ಇರುತ್ತೆ ಪ್ರತಿ ಸಾಮಾನ್ಯ ಸಭೆ ಕಲಿಸ್ತೇನೆ ಅಂತೇಳಿ ನಾನು ಇರುವಾಗ ಮುಂದಿನ ಸಭೆಗೆ ಈಗ 7-8ನೇ ಸಾಲಿದ್ದು ಮಕ್ಕಳಿಗೆ ಪರಿಪಕ್ವ ಮೊತ್ತ ಕೂಡ ಬರ್ತಾ ಇದೆ. ಯಾಕಂತ ಹೇಳಿದ್ರೆ 7-8 ಮಾರ್ಚ್ ಎಂಡಿಗೆ 7-8 ಮಕ್ಕಳಿಗೆ ಮೆಚುರಿಟಿ ಆಗಿ 18 ವರ್ಷ ಆಯಿತು. ಅದೇ ರೀತಿ ಮಕ್ಕಳಿಗೆ ಈಗ ಭಾಗ್ಯಲಕ್ಷ್ಮಿ ಅರ್ಜಿಯನ್ನು ಕೂಡ ನಾವು ತಗೊಳ್ತಾ ಇದ್ದೇವೆ. ಈಗ ಭಾಗ್ಯಲಕ್ಷ್ಮಿಯಲ್ಲಿ ಒಂದವರಿಗೆ ಪ್ರಯೋಜನ ಏನು ಅಂತ ಹೇಳಿದರೆ, ಈಗ ಅದನ್ನು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಮರ್ಜಿ ಮಾಡಿದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆಯನ್ನು 1/4/2020 ನಂತರದ ಮಕ್ಕಳಿಗೆ ಅದರಲ್ಲಿ ಪ್ರತಿ ವರ್ಷ ಅವರಿಗೆ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ 3,000 ರೂಪಾಯಿ ಅವರ ಅಕೌಂಟಿಗೆ ಜಮೆ ಆಗ್ತದೆ. ಅದೇ ರೀತಿ ನಮ್ಮ ಡಿಪಾರ್ಟ್ಮೆಂಟಿಂದ ಅವರಿಗೆ LIC ಮೂಲಕ 19,300 ರೂಪಾಯಿಯನ್ನು ಡೆಪಾಸಿಟ್ ಇಡುವಂಥದ್ದು. ಅದರಲ್ಲಿ ಸಿಗುವಂಥ ಪರಿಪಕ್ವ ಮೊತ್ತ ಅವರಿಗೆ 1,97,000 ರೂಪಾಯಿ 18 ವರ್ಷದ ನಂತರ ಸಿಗುವಂಥದ್ದು. ನಾವು ಭಾಗ್ಯಲಕ್ಷ್ಮಿ ಫಲಾನುಭವಿಗಳ ಪೋಷಕರಿಗೆ ಹೇಳುವಂಥದ್ದು BPL ಕುಟುಂಬದಲ್ಲಿ ಹುಟ್ಟಿದಂಥ 2 ಹೆಣ್ಣು ಮಕ್ಕಳಿಗೆ ಸಿಗುವಂತಹ ಸೌಲಭ್ಯ. ಅದರಲ್ಲಿ ಕೂಡ ಒಂದು ಆಪ್ಷನ್ ಏನು ಅಂತ ಹೇಳಿದರೆ, ಒಂದು ಮೊದಲ ಹೆರಿಗೆಯಲ್ಲಿ ಏನಾದರೂ ಟ್ವಿನ್ಸ್ ಅಂದರೆ ಅವಳಿ ಮಕ್ಕಳು ಹುಟ್ಟಿದರೆ ಇಬ್ಬರಿಗೂ ಸಹ ಭಾಗ್ಯಲಕ್ಷ್ಮಿ ಸೌಲಭ್ಯವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಇದೆ. ಅದರಲ್ಲಿ ತ್ರಿವಳಿ ನಮ್ಮಲ್ಲಿ ಮೊನ್ನೆ ಅಂಕಮೊಗರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಂಗನವಾಡಿಯಲ್ಲಿ ತ್ರಿವಳಿ ಜನನ ಆಯಿತು. 3 ಸಹ ಹೆಣ್ಣು ಮಕ್ಕಳು, ಆದರೆ 2 ಹೆಣ್ಣು ಮಕ್ಕಳಿಗೆ ಕೊಡಲಿಕ್ಕೆ ಅವಕಾಶ ಮಾತ್ರ ಇರುತ್ತಿತ್ತು. ಅದರಲ್ಲಿ ಸರ್ಕಾರಕ್ಕೆ ಅದನ್ನು ಪ್ರಸ್ತಾವನೆ ಸಲ್ಲಿಸಿದಾಗ 3ಕ್ಕೂ ಕೊಡಬಹುದು ಅಂತ ಹೇಳುವಂಥದ್ದು. ಹಾಗೆ 3 ಮಕ್ಕಳಿಗೂ ಸಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಇನ್ನು ಮುಂದೆ ಅದು ಎಲ್ಲರಿಗೂ ಸಹ ಒಂದು ಅದರ ಬೆನಿಫಿಟ್ ಸಿಗುವ ಹಾಗೆ ಪ್ರಥಮ ಹೆರಿಗೆಯಲ್ಲಿ ತ್ರಿವಳಿ ಹೆಣ್ಣು ಮಕ್ಕಳಾದ 3 ಮಕ್ಕಳಿಗೂ ಸಹ ಅವರಿಗೆ ಭಾಗ್ಯಲಕ್ಷ್ಮಿ ಸೌಲಭ್ಯ ಸಿಗ್ತದೆ. ಆದರೆ 2ನೇ ಹೆರಿಗೆಯಲ್ಲಿ ಅವರಿಗೆ ಯಾವ ಮಕ್ಕಳಾದರೂ ಸಹ ಅದು ಅವಕಾಶ ಬರುವುದಿಲ್ಲ. ಆದರೆ ಇನ್ನೂ ಮಕ್ಕಳಾಗಲಿಕ್ಕೆ ಇಲ್ಲ 3 ಮಕ್ಕಳಾದ 2ನೇ ಹೆರಿಗೆಯಲ್ಲಿ. ಹಾಗೆ ಸಹ ಸರ್ಕಾರದ ಷರತ್ತುಗಳನ್ನು ಹಾಕಿದೆ. ಅದು ಕೂಡ ವಿಶೇಷ. ಅದು ನಮ್ಮ ಉಳ್ಳಾಲ ತಾಲೂಕಲ್ಲಿ ಪ್ರಥಮ ತ್ರಿವಳಿ ಜನನ ನಮ್ಮಲ್ಲಿ ಆದದ್ದು. ಫಸ್ಟ್ ನಮ್ಮ ಡಿಪಾರ್ಟ್ಮೆಂಟಿಂದ ಹೋದಂಥ ಪ್ರಪೋಸಲ್ ಕೂಡ ಅದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟು ಅವರಿಗೆ ಸಿಕ್ಕಿದೆ. ಒಂದು ಹೊಸ ಸಂಗತಿ, ಹೊಸ ಸುದ್ದಿ ನಮಗೆ ಎಲ್ಲರಿಗೂ ಖುಷಿ. ಯಾಕಂದರೆ ಇದು ಮುಂದಿನ ಮಕ್ಕಳಿಗೆ ಸಹ ಒಂದು ಅದರದ್ದು ಪ್ರಯೋಜನ ಸಿಗುವಂತಾಗಿದೆ. ಅದೇ ರೀತಿ ಮಾತೃವಂದನದಲ್ಲಿ ಪ್ರಥಮ ಗರ್ಭಿಣಿಗೆ ಸಿಗುವಂತಹ ಪ್ರೋತ್ಸಾಹಧನ 5,000 ರೂಪಾಯಿ ಅವರ ಅಕೌಂಟಿಗೆ ನೇರವಾಗಿ ಜಮೆ ಆಗುವಂಥದ್ದು. ಅದೇ ರೀತಿ 2ನೇ ಹೆರಿಗೆಯಲ್ಲಿ ಹೆಣ್ಣು ಮಗು ಆದರೆ ಅದರಲ್ಲಿ 6,000 ಪ್ರೋತ್ಸಾಹಧನ ಅವರ ಅಕೌಂಟಿಗೆ ನೇರವಾಗಿ ಜಮೆ ಆಗುವಂಥದ್ದು. ಇದು ಗರ್ಭಿಣಿಯ ಒಂದು ಆರೈಕೆಗೆ ಅವರ ವೈದ್ಯಕೀಯ ಖರ್ಚಿಗೆ ಸಿಗುವಂತಹ ಒಂದು ಸರ್ಕಾರ ಕೊಡುವಂಥ ಸಹಾಯಧನ. ಇದರಲ್ಲಿ ಅವರು ಅವರ ಕುಟುಂಬದಲ್ಲಿ ಬಡತನ ಇರ್ಬೋದು ಅಥವಾ ಮೆಡಿಕಲ್ ಚೆಕಪ್ಗೆ ಹೋಗಲಿಕ್ಕೆ ಕಷ್ಟ ಆಗ್ಬೋದು, ಅದರಲ್ಲಿ ಅದಕ್ಕೆ ಸಿಗುವಂಥದ್ದು. ಅದು ಅವರಿಗೆ ಅಂಗನವಾಡಿಯಲ್ಲಿ ನಾವು ಗರ್ಭಿಣಿಯಾದಾಗ ದಾಖಲೆ ಮಾಡಬೇಕು, ಆರೋಗ್ಯ ಇಲಾಖೆಯಿಂದ ತಾಯಿ ಕಾರ್ಡ್ ಕೊಡ್ಕೊಂಡಿರಬೇಕು. ಅದೆಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿದಾಗ ಅವರಿಗೆ ಅದು APL ಇರ್ಬೋದು, BPL ಇರ್ಬೋದು. ಯಾವುದೇ BPL APL ಅಂತ ಕೆಟಗರಿ ಇಲ್ಲ. ಯಾರು ಸಹ ಫಸ್ಟ್ ಗರ್ಭಿಣಿ ಬಂದು ಅವರಿಗೆ ಮಾತೃವಂದನದಲ್ಲಿ ಸಿಗುವಂಥ ಪ್ರೋತ್ಸಾಹ. ಇದಿಷ್ಟು ನಮ್ಮ ಇಲಾಖೆಯಲ್ಲಿ ಸಿಗುವಂಥ ಹೊಸ ಸ್ಕೀಮ್ಗಳೇನಲ್ಲ ಇದ್ದದ್ದೇ, ಅದರ ಸ್ವಲ್ಪ ಮಾರ್ಪಾಡಾಗಿರುವುದನ್ನು ಕೇಳಿದೆ. ಬೇರೆ ರಿಜಿಸ್ಟ್ರೇಷನ್ಗೆ ಈಗ 3ರಿಂದ ನಮಗೆ ದಾಖಲೆಗಳು ಬಂದಿಲ್ಲ. ಅದು ಬಂದ ತಕ್ಷಣ ಅದು ಸರ್ ಹತ್ರ ಮಾತಾಡಿದೆ ನಾನು ಇವ್ರ ಹತ್ರ, ನಮ್ಮ RI ಅವರ ಹತ್ರ. ಇಲ್ಲಿಂದ ಈ ಖಾತಾ ಮಾಡಿಕೊಂಡು ಆನಂತರ ಮುಂದೆ ರಿಜಿಸ್ಟ್ರೇಷನ್ಗೆ ಮುಂದುವರಿಬೇಕಂತೆ. ರಿಜಿಸ್ಟ್ರೇಷನಿಗೆ ಕೂಡ ಸರ್ಕಾರಕ್ಕೆ ಪತ್ರ ಬರೆಯಿರಿ ಅಂತ ಹೇಳುವಂಥದ್ದು ಮೊನ್ನೆ ನಮಗೆ DD ಆಫೀಸಿಂದ ಮೌಖಿಕವಾಗಿ ಹೇಳಿದ್ದಾರೆ. ಅದೀಗ ನಮಗೆ 3ರಿಂದ ರಿಜಿಸ್ಟ್ರೇಷನ್ ನನಗೆ 3ರಿಂದ ದಾಖಲೆಗಳಿಗೆ ಬರಬೇಕು. ಅಂದರೆ ನಮ್ಮಿಂದ ಹಣ ಎಲ್ಲ ಅಲ್ಲಿ ಸಬ್ಮಿಟ್ ಆಗಿದೆ, ಡೆಪಾಸಿಟ್ ಎಲ್ಲ ಚೆಕ್ ಮಾಡಿ ಹೇಳಬೇಕು. ಸಮಸ್ಯೆ ಆಗಿದೆ. ಮತ್ತೆ ಬಂದ ಮಕ್ಕಳ ಬಿಟ್ಟಿಗೆ ಪೇರೆಂಟ್ಸ್ ಅವರೇ ಅಲ್ಲಿ ಮಾಡುವಂಥ ಕೆಲಸ ಆಗಿದೆ. ಈಗ ನಮ್ಮದೊಂದು ಎಕ್ಸಾಮ್ ಟೈಮ್ ಅಂಗನವಾಡಿಗೆ ಆ ರೀತಿ ಬರೋದಿಲ್ಲ. ಶಾಲೆಗಳಿಗೆ ಕೂಡ ಅದನ್ನೇ ಮಾಡಿದ್ದಾರೆ. ಶಾಲೆ ಟೀಚರ್ಸ್ನವರು ಈ ಎಕ್ಸಾಮ್ ಟೈಮಲ್ಲಿ ಅವರ ಮಕ್ಕಳನ್ನು ಓದಿಸುವುದು ಬಿಟ್ಟು ಈ ಚುನಾವಣೆ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಆಗಿದೆ. ಆದ್ದರಿಂದ ನೀವು ಇದನ್ನು ನೀವು ಮಾಡದಿಷ್ಟು ನಿಮ್ಮ ಸಭೆಗಳಿರ್ತದೆ, ಆ ಸಭೆಯಲ್ಲಿ ಚರ್ಚೆ ಮಾಡಬೇಕು. ಟೀಚರ್ಸ್ನವರು ಕ್ಲಾಸ್ ಬಿಟ್ಟು ಹೊರಗಡೆ ಈ ರೀತಿ ಹೋಗುವಾಗ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಚುನಾವಣೆ ಕೊಟ್ಟಾಗ ಈಗ ಏನಾಗ್ತದೆ, ಆದಿತ್ಯವಾರ ದಿವಸ ಯಾವುದೇ ಕೆಲವು ಶಾಲೆಯಲ್ಲಿ ಟೀಚರ್ಸ್ನವರು ಮಾಡ್ತಾರೆ, ಇದು ಸಿಗ್ತದೆ. ಆದರೆ ಇವರು ಶಾಲೆ ತರಗತಿಗೆ ಹಾಜರಾಗದು. ಇವರು ಇದೇ ಕೆಲಸಕ್ಕೆ ಮಗ್ನರಾಗುವುದನ್ನು ತುಂಬ ನಾವು ಶಾಲೆಗಳಲ್ಲಿ ಕಾಯ್ದೆ. ಅದರಲ್ಲಿ ಮಾಡೂರು ಶಾಲೆ ಕೂಡ ಒಂದು. ಅಂಗನವಾಡಿ ಶಾಲೆಯಲ್ಲಿ ಇಬ್ಬರು ಕೂಡ ಇಲ್ಲದ ಪರಿಸ್ಥಿತಿ ಕೂಡ ಆಗಿದೆ. ಪೇರೆಂಟ್ಸ್ನವರು ನಿಂತು ಕೆಲಸ ಮಾಡುವಂಥ ಕೆಲಸ ಆಗಿದೆ. ಸಹಾಯಕಿ ಮತ್ತು ಟೀಚರ್ಸ್ನವರಿಗೆ ಒಟ್ಟಿಗೆ ಮೀಟಿಂಗ್ ಕರೆದದ್ದು ಕೂಡ ಇದೆ. ನೀವು ವಿಚಾರಣೆ ಮಾಡ್ಬೋದು. ಯಾಕೆಂತ ಹೇಳಿದರೆ ನೀವು ಈ ರೀತಿ ಮಾಡಿದರೆ ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ. ಈಗ ನಮಗೆ ಅಲ್ಲಿ ಒಟ್ಟಿಗೆ ಇರೋದ್ರಿಂದ ನಡೀತದೆ. ಹಾಗೆ ನಮ್ಮ ಈ ಪರೀಕ್ಷಾ ಸಂದರ್ಭದಲ್ಲಿ ಈ ರೀತಿ ಆದರೆ ಹೇಗೆ? ನೀವು ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸುವಂಥ ಕೆಲಸ ಚುನಾವಣಾ ಆಯೋಗದ್ದು ಈಗ
ಬರ್ಕೊಡಬೇಕು ಅಂತ ಹೇಳೋದಿರ್ತೇನೆ. ಶಾಲೆಯ ಕಾರ್ಯಕ್ರಮದಲ್ಲಿ ಸಹಾಯಕ್ಕೆ ಟೀಚರ್ ಇಲ್ಲದಿರುವ ಕೊಟ್ಟಿದ್ದಲ್ಲ ಇದು ಬಹಳ ಸಮಿತಿ ಉಂಟು. ಯಾಕಂದ್ರೆ ಈಗ ಅಲ್ಲಿ ಹೊಸ ಕಾರ್ಯಕರ್ತೆ ಬಂದದ್ದರಿಂದ ಅದನ್ನು ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ. ಕರೀತೇನೆ ಅಲ್ಲಿ ಹೊಸ ಕಾರ್ಯಕರ್ತೆ ಟೀಚರ್ ಮೊನ್ನೆ ಫೋನ್ ಮಾಡಿ ಹಳತ್ತು ಟೀಚರ್ ಇದ್ದು ಅಕೌಂಟ್ ಅನ್ನು ಕ್ಲೋಸ್ ಮಾಡಿ ಹೊಸ ಟೀಚರ್ ಇದ್ದು ಪಬ್ಲಿಕೇಶನ್ ಅಧ್ಯಕ್ಷರು ಅವರ ಜಂಟಿ ಖಾತೆ ಅಕೌಂಟ್ ಓಪನ್ ಆಗ್ಬೇಕು. ಹಾಗೆ ಅಂತ ಹಾಗೆ ಮಾಡ್ಲಿಕ್ಕೆ ಅಂತ ಹೇಳಿ ನನ್ನ ಸದ್ಯಕ್ಕೆ ಹಾಗೆ ಆಗ್ತಾ ಸ್ವಲ್ಪ ಅಲ್ಲಿ ಸಮಸ್ಯೆ ಉಂಟು. ಮತ್ತೆ ಅವರು ಮಾತಾಡ್ತಾರೆ. ಮೀಟಿಂಗ್ ಕರೀತೇನೆ ಆಯ್ತಾ? ಅಲ್ಲ ಸಭೆ ಬೇಕಾದ ಮೇಲೆ ಒಂದು ಮಾತಾಡ್ತಾರೆ, ಆಮೇಲೆ ಅದನ್ನು ಕ್ಲಿಯರ್ ಸರಿ ಸರಿ ಓಕೆ. 3 ಮಕ್ಕಳಿಗೂ ಭಾಗಲಕ್ಷ್ಮಿ ಕೊಡ್ಬೇಕು ಅಂತ ಹೇಳಿ ಈಗ ಮೊನ್ನೆ ನವೆಂಬರ್ 2025ರಲ್ಲಿ ಆದೇಶ ಬಂದಿಲ್ಲ ಮಾಡುವ ಅದೇ ಸರಿ ಗರ್ಲ್ ಬೇಬಿ ಆದ್ರೆ 2 ಬೇಬಿಗೆ ಕೊಡ್ತಾ ಇದ್ರು, ಒಂದಕ್ಕೆ ಕೊಡ್ತಾ ಇರ್ಲಿಲ್ಲ. ಅದೇ ನನಗೆ ಇಡೀ ರಾಜ್ಯಕ್ಕೆ ಅದು ಅನ್ವಯ ಆಯಿತು ಅಂತ ಮುಂದೆ ಆದೇಶ ಬರ್ಬೇಕಷ್ಟೇ. ಯಾಕಂದ್ರೆ ಮೊನ್ನೆ ನಮ್ಮಲ್ಲಿ ಬರ್ಬೇಕಷ್ಟೇ. ಮೊನ್ನೆ ನಮ್ಮಲ್ಲಿ 6 ಗಂಟೆ ಕಳಿಸಿದ್ದಕ್ಕೆ ಕೊಡ್ಬಹುದು ಅಂತ ಹೇಳಿ ನಾವು ಆನ್ಲೈನ್ ಪೇಡ್ ಮಾಡಿದ್ದೇವೆ. ಅವರಿಗೆ ಬಾಂಡ್ ಸಹ ಬಂತು. ಇದು ಪ್ರಥಮ ಕೇಸ್ ಈ ರಾಜ್ಯದಲ್ಲಿ. ಅವಕಾಶ ಹೇಳ್ತೇವೆ ಇಲ್ಲ ಮೇಡಮ್ ಅದು 3 ಮಕ್ಕಳಿಗೆ ಸಹ ಆದ್ಮೇಲೆ ನೀವು ಅದನ್ನು ಬರೀರಿ ಅಂತ ನಾನೇ ನಮ್ಮ ಡಿ ಆಫೀಸ್ಗೆ ಬರ್ತೇನೆ. ಡಿಯಿಂದ ಸರ್ಕಾರಕ್ಕೆ ಬರ್ತು. ಸರ್ಕಾರಕ್ಕೆ ಬರ್ದಾಗ ನಮ್ಮದು 2-3 ತಿಂಗಳು ದಾಟಿದ್ದು ಮಾತ್ರ ಪ್ರಸ್ತಾವ ಪ್ರಪೋಸಲ್ ಆಗಿ ಬರುವಾಗ ಮಾಡ್ಬೋದು ಅಂತ ಹೇಳಿ ಬಂತು. ಹಾಗಾಗಿ ಒಂದೊಂದು ಮಗುವಿಗೆ ಒಂದು ಸಿಕ್ಕಿದ್ದಲ್ಲ. ಇಂಥ ಪ್ರಯತ್ನ ಪಟ್ಟದಕ್ಕೆ ನಮ್ಮ ಕೋಟೆಗಾರನ ಪರವಾಗಿ ನಿಮಗೆ ಅಭಿನಂದನೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಇನ್ನು ಆದೇಶ ಬರ್ತದೆ. ನಮ್ಗೆ ಇದು ಮೌಖಿಕವಾಗಿ ಆದೇಶ ಬಂದಾಗ ನಾವು ಅವರಿಗೆ ಸಿಕ್ಕಿದ್ದು. ಕ್ಯಾನ್ಸರಿಗೆ ಬರದಾಗಿ 14 ವರ್ಷ ತುಂಬಿದ 15 ವರ್ಷದ ಒಳಗಿರುವ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಈ ಲಸಿಕೆಯನ್ನು ಕೊಡ್ತಾ ಇದ್ದಾರೆ, ವ್ಯಾಕ್ಸಿನ್ ಅನ್ನು. ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚು ಸ್ಟಾರ್ಟ್ ಆಗಿ ಆಲ್ರೆಡಿ ಒಂದು 10 ದಿನ ಆದರೂ ಸಹ ಒಂದು 4 ಮಕ್ಕಳು ಮಾತ್ರ ಹೆಣ್ಣು ಮಕ್ಕಳು ಬಂದಿದ್ದಾರೆ. ಅಂದರೆ ಕೆಲವರು ಏನು ಹೇಳ್ತಾ ಇದ್ರು ಅಂತಂದರೆ ಈ ಇಂಜೆಕ್ಷನ್ ಕೊಡುವಂಥದ್ದು ಮುಂದೆ ಮಕ್ಕಳಾಗದಿರುವ ಹಾಗೆ ಅಂತ ಒಂದು ವದಂತಿಗಳಿಗೆ ಕಿವಿಗೊಟ್ಟು ಅವ್ರು ಬರ್ತಾ ಇಲ್ಲ. ದಯವಿಟ್ಟು ನಾನು ಎಲ್ಲ ಮಾನ್ಯ ಸದಸ್ಯರಲ್ಲಿ ವಿನಂತಿಸ್ತೇನೆ, ದಯವಿಟ್ಟು ನಿಮ್ಮ ಏರಿಯಾದಲ್ಲಿ 14 ವರ್ಷ ತುಂಬಿದ 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಈ ಸರ್ವೈಕಲ್ ಕ್ಯಾನ್ಸರ್ ಬರೋದಾಗಿ ಈ ವ್ಯಾಕ್ಸಿನನ್ನು ಕೊಡಿಸ್ಕೊಳ್ಬೇಕು. ಇದು ತುಂಬ ಒಳ್ಳೆಯದಿದೆ. ಆ್ಯಕ್ಚುಲಿ ಇದು ಹೊಸ ವ್ಯಾಕ್ಸಿನ್ ಏನಲ್ಲ, ಪ್ರೈವೇಟಿನಲ್ಲಿ ತುಂಬ ವರ್ಷದಿಂದ ಇದು ಕೊಡ್ತಾ ಇದ್ದಾರೆ. ಆದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಈಗ ಅದು ಬಂದಿರುವಂಥದ್ದು. ಅದರಿಂದ ದಯವಿಟ್ಟು ಕೊಡಿಸ್ಕೊಳ್ಬೇಕು. ಅದು 4 ವೈರಸ್ಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಪ್ರೈವೇಟಲ್ಲಾದರೆ ಸುಮಾರು 4,000 ರೂಪಾಯಿ ಹಣವನ್ನು ನಾವು ಕೊಡಬೇಕಾಗ್ತದೆ. ಕೆಲವರೆಲ್ಲ ಅದನ್ನು ಕೊಡಿಸ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನು ಎಲ್ಲರೂ ಕೊಡಿಸ್ಕೊಳ್ಬೇಕಾಗಿ, ಹಾಗೂ ನೀವು ಅದ್ರ ಬಗ್ಗೆ ಸ್ವಲ್ಪ ಮೋಟಿವೇಶನ್ ನಿಮ್ಮ ಮಾತನ್ನು ಅವ್ರು ಹೇಳಬೇಕಾಗಿ ವಿನಂತಿಸ್ಕೊಳ್ತೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ. ನೀವು ಕೊಡ್ತಾ ಇದ್ದೀರಿ 4,000 ಅಂತ ಹೇಳ್ತೀರಿ. ಅವರಿಗೆ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ನೀವು ಯಾವುದಾದ್ರೂ ರೀತಿಯಲ್ಲಿ ಇಲ್ಲ ಸ್ಪಷ್ಟನೆಯನ್ನು ಕೊಡಬೇಕು. ಅದರ ಕೊರತೆ ಇರೋದ್ರಿಂದ ಈಗ ಯಾರು ತುಂಬ ಜನರಿಗೆ ಹೇಳ್ತಾ ಇದ್ದೇವೆ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದರ ಬಗ್ಗೆ ಅಪಪ್ರಚಾರ ಇರೋದ್ರಿಂದ ನಿಮಗೆ ಸಮಸ್ಯೆ ಆಗಿದೆ. ಇದಕ್ಕೆ ಇನ್ನು ಪ್ರೆಸ್ ಮೀಟಿಂಗ್ ಕರೆದು ನಮ್ಮ ಮೇಲ್ಮಟ್ಟದ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಹಾಗೂ ಧರ್ಮಗುರುಗಳ ಮೂಲಕ ಅವರಿಗೆ ಹೇಳಿಸಿದ್ದಾರೆ. ಬೇರೆ ಬೇರೆ ಕಮ್ಯುನಿಟಿ ಅದಕ್ಕೆ ಹಾಕಿದ್ರೆ ಮೆಡಿಕಲ್ಗೆ ಅದು ಎಷ್ಟು ವರ್ಕೌಟ್ ಆಗ್ತದೆ ಅಂದ್ರೆ ಖಾಸಗಿ ಯಾವ ರೀತಿ ಕೊಡ್ತಾರೆ ಅದರ ಬಗ್ಗೆ ಪ್ರೆಸ್ ಮೀಟಿಂಗ್ ಅದಕ್ಕೆ ವರ್ಕೌಟ್ ಆಗ್ತದೆ ವಿವರ ಕೊಟ್ಟಿದೆ. ಅದಕ್ಕೆ ಮಾಡಿದ್ರೆ ವೈದ್ಯಕೀಯಕ್ಕೆ ಅದು ಅಷ್ಟು ಯಾಕೆಂತಂದ್ರೆ ಅವರ ಮಾತನ್ನ ಜನ ಹೆಚ್ಚು ಕೇಳ್ತಾರೆ. ಹೇಗೆ ನಾವು ಹೇಳೋದಕ್ಕಿಂತ ಅವರ ವಿಷಯನೇ ಹೆಚ್ಚು ಕೇಳ್ತಾರೆ. ಯಾವುದೇ ಧರ್ಮಗುರುಗಳನ್ನು ಗೊತ್ತಿಲ್ಲ, ಅಭಿಪ್ರಾಯಗಳು ಇರ್ತದೆ. ಅದು ಎಲ್ಲ ಧರ್ಮದವರ ಗುರುಗಳಂತ ಹೇಳಿಸಿದ್ದಾರೆ. ಯಾಕೆಂತಂದ್ರೆ ಮತ್ತೆ ಪ್ರೆಸ್ ಮೀಟಿಂಗ್ ಆಗಿದೆ, ಅದು ಪೇಪರಲ್ಲಿ ಈ ವಿಷಯಗಳು ಬಂದಿದೆ. ವಿಷಯ ನಾವು ಮಾಹಿತಿ ಕೊಟ್ಟಿದ್ದೀವಿ ವ್ಯಾಕ್ಸಿನಲ್ಲಿ. ಅಲ್ಲ ವಾಟ್ಸಪ್ನೆಲ್ಲ ತುಂಬ ಅದರ ಬಗ್ಗೆ ಅಪಪ್ರಚಾರ ತುಂಬ ರೀತಿಯಲ್ಲಿ ನಡೀತಾವೆ. ಕೊರೋನಾ ವ್ಯಾಕ್ಸಿನ್ ಇತ್ತು, ಸಾಧಾರಣ ಕೊರೋನಾ ವ್ಯಾಕ್ಸಿನ್ ತೊಗೊಂಡಿದ್ದಾರೆ. ಅದರಲ್ಲಿ ತುಂಬ ಜನಕ್ಕೆ ಸೈಡ್ ಎಫೆಕ್ಟ್ಸ್ ಬಂದಿದೆ. ಆ ಭಯ ಜನರಿಗೆ ಇನ್ನೂ ಹೋಗಲಿಲ್ಲ. ಇದು ಸಣ್ಣ ಸಣ್ಣ ಮಕ್ಕಳು, ಅವ್ರಿಗೊಂದು ಭಯ ಇರುತ್ತೆ. ಆ ರೀತಿ ತೊಗೊಂಡಿರ್ಲಿಕ್ಕಿಲ್ಲ HPV ವೈರಸ್ ಇಂಜೆಕ್ಷನ್. ಬಂದವರಿಗೆ ಸಮಸ್ಯೆಗಳು ಆಗಿದೆ, ಆದರೆ ವ್ಯಾಕ್ಸಿನಿಂದ ಏನು ಸಮಸ್ಯೆ ಆಗಲಿಲ್ಲ. ವ್ಯಾಕ್ಸಿನ್ ನಾವು ತಗೊಂಡೋದ್ರೆ
ಯಾಕೆಂದರೆ ನೋಡಿ, ನಾವು ಹೆಲ್ತ್ ಡಿಪಾರ್ಟ್ಮೆಂಟಿನವರು 3 ಡೋಸ್ ತಗೊಂಡಿದ್ದೇವೆ ವ್ಯಾಕ್ಸಿನ್. ಆದರೆ ಡೆತ್ ಆಗಿರುವವರು ಹೆಲ್ತ್ ಡಿಪಾರ್ಟ್ಮೆಂಟವರು ಯಾರೂ ಇಂಜೆಕ್ಷನ್ ತಗೊಂಡು ಡೆತ್ ಆಗಲಿಲ್ಲ. ಯಾಕಂದರೆ ನಾವು 3 ಡೋಸ್ ತಗೊಂಡಿದ್ದೇವೆ, ಆದರೆ ಪಬ್ಲಿಕ್ಸ್ 2 ಡೋಸ್ ತಗೊಂಡಿರ್ಬೋದು. ನಾವು ಬೂಸ್ಟರ್ ಡೋಸ್ ಸಹ ತಗೊಂಡಿದ್ದೇವೆ. ಇವತ್ತು ವಿಶ್ವ ಕ್ಷಯರೋಗಿಗಳ ಇಲ್ಲ, ಆ್ಯಕ್ಚುಲಿ ನಾವು ಆಸ್ಪತ್ರೆ ಸಿಬ್ಬಂದಿಗಳು ವೈದ್ಯರೆಲ್ಲ 3 ಡೋಸ್ ತಗೊಂಡಿದ್ದೇವೆ. ನಮಗೇನು ಸಮಸ್ಯೆ ಆಗಲಿಲ್ಲ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ಅದರ ಬಗ್ಗೆ ನೋಡಿದಾಗ ಏನು ಸಮಸ್ಯೆ ಆಗಲಿಲ್ಲ. ಮತ್ತು ಇವತ್ತು ವಿಶ್ವ ಕ್ಷಯರೋಗ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮಾರ್ಚ್ 24, 1882ರಲ್ಲಿ ರಾಬರ್ಟ್ ಕಾಕ್ ಹೇಳುವವರು ಈ ಕ್ಷಯ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದಿರುವಂಥದ್ದು. ಈ ನೆನಪಿಗಾಗಿ ನಾವು ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮತ್ತು 2030ಕ್ಕೆ ನಮ್ಮ ದೇಶ ಕ್ಷಯಮುಕ್ತ 2030ಕ್ಕೆ ನಮ್ಮ ದೇಶ ಕ್ಷಯಮುಕ್ತ ಆಗಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಹಿಂದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಕ್ಷಯರೋಗಿಗಳ ಸಂಖ್ಯೆ ಕಡಿಮೆ ಇದೆ. ಸುಮಾರು ನಮ್ಮ ಪ್ರಪಂಚದಲ್ಲಿ 5 ಲಕ್ಷ ಜನ ಕ್ಷಯರೋಗದಿಂದ ಬಾಧಿತರಾಗಿ ಸಾವು ಸಂಭವಿಸ್ತಾ ಇದೆ. ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದರೂ ನಿಮ್ಮ ಏರಿಯಾದಲ್ಲಿ ಜ್ವರ ಇರುವಂಥದ್ದು, 2 ವಾರ ಅಥವಾ 1 ವಾರಕ್ಕಿಂತ ಹೆಚ್ಚು ಕೆಮ್ಮು ಇರುವಂಥದ್ದು, ಕಫದಲ್ಲಿ ರಕ್ತ ಬೀಳುವಂಥದ್ದು, ಹಸಿವು ಇಲ್ಲದಿರುವುದು, ಊಟ ಮಾಡಲಿಕ್ಕೆ ಆಗದಿರುವಂಥದ್ದು, ರಾತ್ರಿ ಹೊತ್ತು ಬೆವರು ಬರುವಂಥದ್ದು, ಮತ್ತು ಬಿಟ್ಟು ಜ್ವರ ಬರುವಂಥದ್ದು, ಎದೆ ನೋವು ಇರುವಂಥದ್ದು, ಈ ರೀತಿ ಯಾರಾದರೂ ರೋಗಿಗಳಿದ್ದರೆ ದಯವಿಟ್ಟು ಕಫ ಪರೀಕ್ಷೆ ಮಾಡಲಿಕ್ಕೆ ನಮ್ಮ ಆಸ್ಪತ್ರೆಗೆ ಕಳಿಸಬೇಕಾಗಿ ಈ ದಿನದಿಂದ ನಾನು ವಿನಂತಿಸಿಕೊಂಡೆ. 4-5 ಸಾವಿರ ಕೊಟ್ಟು ಅಲ್ಲಿ ರಕ್ತ ಪರೀಕ್ಷೆ ಹಾಗೆ ಇದೆ. ನನ್ನ ಹತ್ರ ಆಶಾ ಕಾರ್ಯಕರ್ತರ ಹತ್ರ ದಾಖಲೆ ಕೊಟ್ಟಿದೆ. ನಾನು ನಿಮ್ಮ ಹತ್ರ ಒಂದು ಮುಖತ ಸಿಗಲಿಕ್ಕೆ ನಾವು ಸರ್ಕಾರ ವ್ಯವಸ್ಥೆ ಇದೆ ಕ್ಷಯರೋಗಿಗಳಿಗೆ ಸಂಬಂಧ ಎಲ್ಲ ನಮಗೊಂದು ಸಂಶಯ ಇದೆ. ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಸಾಮಾನ್ಯ ಸಭೆ ನಡೀತದೆ. ನಿಮ್ಮ ಪಾತ್ರ ಏನಿದ್ರಲ್ಲಿ ಅಂತ ಕೇಳುದು. ಸಾಮಾನ್ಯ ಸಭೆಯಲ್ಲಿ ಕೆಲವು ನಿರ್ಣಯಗಳಾಗ್ತದೆ, ಕೆಲವೊಂದು ಇಲಾಖೆಗೆ ನೀವು ಪತ್ರ ಬರೀತೀರಿ. ಅದನ್ನ ಅಧ್ಯಕ್ಷರೇ ಫಾಲೋ ಮಾಡಬೇಕಾ, ನಾವು ಮೆಂಬರ್ಗಳು ಫಾಲೋ ಮಾಡಬೇಕಾ, ಹೇಗೆ ಅಂತ ಕೇಳುದು. ನಿಮ್ಮ ಪಾತ್ರ ಏನು, ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಿಮ್ಮ ಪಾತ್ರ ಏನು ಅಂತ ಕೇಳುದು. ಮತ್ತೆ ನಮ್ಮನ್ನು ತಹಸೀಲ್ದಾರರಿಗೆ ನೀವು ಕಲಿಸಿದ್ದೀರಿ, ನೀವು ಯಾಕೆ ಬರಲಿಲ್ಲ? ಅದು ಇಲಾಖೆಯಿಂದ ಯಾಕೆ ಒಬ್ಬರನ್ನು ಕಲಿಸಲಿಲ್ಲ? ಇವಾಗ ಅದು ನಿಮ್ಮ ಕೆಲಸ ಅಲ್ವಾ, ನಮ್ಮ ಕೆಲಸವಾ? ನೀವು ಲೆಟರ್ ಕಲಿಸಿದ ಮುಖ್ಯ ಅಲ್ಲ, ನೀವು ಅದನ್ನು ಎಷ್ಟು ಫಾಲೋ ಮಾಡಿದ್ದಾರೆ, ಅಲ್ಲಿಂದ ಎಷ್ಟು ಬರಬೇಕು, ಬರದಿದ್ದಕ್ಕೆ ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. ನೀವು ನಮ್ಮನ್ನು ಜನಪ್ರತಿನಿಧಿಗಳಲ್ಲಿ ನೀವು ನಿಮ್ಮಷ್ಟೇ ಕೈದ್ರೆ ಅದರ ಅರ್ಥ ಏನು? ನಮಗೆ ನಿಜವಾಗಿಲ್ಲ. ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದಲ್ಲಿ ನೀವು ಫಾಲೋ ಮಾಡಬೇಕು. ತಹಸೀಲ್ದಾರ್ ಕೂಡ ಕೇಳಿದ್ರು, ಏನು ಚೀಫ್ ಆಫೀಸರ್ ಬರಲಿಲ್ಲ ಅಂತ ಕೇಳಿದ್ರು. ಕೊಡ್ಬೇಕಿತ್ತಲ್ಲ ನೀವು, ಅಂದ್ರೆ ನಿಮಗೆ ಯಾವುದೇ ಜವಾಬ್ದಾರಿ ಇಲ್ವಾ ಅಂತ ಕೇಳಿದ್ರೆ. ಜವಾಬ್ದಾರಿ ನೀವು ಮಾಡುವಂತ ಕೆಲಸ. ನೀವು ಹೋಗಿದ್ರೆ ಮತ್ತೆ ಯಾಕೆ ಕೆಲಸ ಆಗಲಿಲ್ಲ? ನಾವು ಹೋದ್ಮೇಲೆ ಯಾಕೆ 2-3 ಲೆಟರ್ ಬಂದಿದೆ? ಅದಕ್ಕಿಂತ ಮುಂಚೆ ಯಾಕೆ ನೀವು ಬರಲಿಲ್ಲ? ನೀವು ತಹಸೀಲ್ದಾರ್ಗೆ ಹೋಗಿ ಯಾಕೆ ಅದನ್ನು ಚರ್ಚೆ ಮಾಡಲಿಲ್ಲ? ನಿಮ್ಮ ಜವಾಬ್ದಾರಿಗೆ ನಮ್ಮೊಟ್ಟಿಗೆ ಬರಬೇಕಿತ್ತು. ನಿಜವಾಗಿ ನಾವು ಹೋಗ್ಬೇಕಂತ ಇರಲಿಲ್ಲ, ನೀವು ಮಾಡಬೇಕಿತ್ತು, ನೀವು ಮಾಡಲಿಲ್ಲ. ಅದರ ನಂತರ ನೀವು ಈಗ ನಾನು ಹೋಗಿದ್ದೇನೆ ಮಾಡಿದ್ದೇನೆ ಅಂದ್ರೆ ಅರ್ಥ ಎಂತದ್ರದ್ದು? ಅಂದ್ರೆ ನಿಮಗೆ ಸಾಮಾನ್ಯ ಸಭೆಯಲ್ಲಿ ಕೂತು ನಮ್ಮನ್ನು ಕಾಲೇಜು ನಿರ್ಣಯ ಮಾಡಿ ಬರೆದು ಹೋದ ನಂತರ ಮುಗಿತ ನಿಮ್ಮ ಕೆಲಸ ಅಲ್ಲ, ಅದನ್ನು ಫಾಲೋ ಮಾಡಿ ಹಾಗಾಗಿದ್ದರೆ ಅದನ್ನು ಮಾಡುವಂಥ ಕೆಲಸ ಉಂಟಾ ಅಂತ ಕೇಳ್ತಾರೆ. ನೀವು ಇಲಾಖಾಧಿಕಾರಿಯಾಗಿ ಸಾಮಾನ್ಯ ಸಭೆಯಲ್ಲಿ ಆದ ನಿರ್ಣಯವನ್ನು 7 ದಿವಸದೊಳಗಡೆ ಮಾಡಬೇಕಂತ ಹೇಳಿ ಕಾನೂನು ಉಂಟು. ಯಾವುದೇ ಒಂದು ರೆಸಲ್ಯೂಷನ್ ಆದಾಗ ಇನ್ನೊಂದು ಮೀಟಿಂಗಲ್ಲಿ ಅಪ್ರೋಚಲ್ಲಿ ಅದರ ಬಗ್ಗೆ ಆಕ್ಷನ್ ಆಗುವುದು. ಯಾಕೆಂದ್ರೆ ಒಮ್ಮೆ ಒಂದು ರೆಸಲ್ಯೂಷನ್ ಮಾಡಿ ಈಗ ಹೋಗ್ಬೇಕಂತಿದ್ದು ಅದು ನೆಕ್ಸ್ಟ್ ಮೀಟಿಂಗ್ಗೆ ಬರುವಾಗ ಅದು ಬೇಡ ಅಂತ ತಿದ್ದುಪಡಿ ಆದರೆ ಆಗ ನಾವು ಹಾಗಾದ್ರೆ ನಿಮಗೆ ನಾವು ಸರ್ಕಾರಿ ಜಾಗವನ್ನು ಗುರುತಿಸಿ ಗಡಿ ಗುರುತು ಮಾಡಬೇಕಂತೇಳಿ ನಾವು ಮೊದಲ ಸಾಮಾನ್ಯ ಸಭೆಗೆ ನಿರ್ಣಯ ಮಾಡಿದ್ವಿ. ನೀವು ತಹಸೀಲ್ದಾರಿಗೆ ಹೋಗ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ, ಅದರ ಬಗ್ಗೆ ನನಗೆ ಮಾಹಿತಿ ಕೊಡಿ. ಈಗ ತಹಸೀಲ್ದಾರ್ಗೆ ನಾವು ಅದು ಅವರ ಇಲಾಖೆ ನಾವು ಇನ್ಕ್ವೈರಿ ಮಾಡಬೇಕಲ್ಲ. ಕಾನೂನು ಪ್ರಕಾರ ಒಂದು ಇಲಾಖೆಗೆ ನಾವು ಎಂಟ್ರಿ ಕೊಟ್ಟದಂತೆ ದಿವಸ ಅದಕ್ಕೆ ಅಲ್ಲ, ನಾವು ರೆವಿನ್ಯೂ ಇಲಾಖೆಗೆ ಹಾಕ್ತೇವೆ, ಅಲ್ಲಿಂದ ಅವರು ಸರ್ವೆ ಇಲಾಖೆಗೆ ಹಾಕ್ತಾರೆ. ನಾವು ಮಾಡಲಿಲ್ಲ, ನಾವು ಹೋಗಿ ಮಾಡಬೇಕಾ? ಅದರ ನಂತರ ಕೊಟ್ಟದ್ದು ಖಾಸಗಿಯಾಗಿ ಕೊಟ್ಟದನ್ನು ಸರ್ವೆ ಆಗಿದೆ, ಗಡಿ ಗುರುತಾಗಿದೆ. ನಮ್ಮದಕ್ಕೆ ಆಗಲಿಲ್ಲ, ನನ್ನ ದಾಖಲೆ ಯಾಕೆ ನೀವು ಅದನ್ನು ಮಾತಾಡಲಿಲ್ಲ? ನೀವು ನಿಮಗೆ ಯಾವುದೇ ಅಗತ್ಯ ಇಲ್ಲ ಅಂತ ಹೇಳಿ ನೀವು ನಮ್ಮನ್ನು ತಹಸೀಲ್ದಾರರಿಗೆ ಕಲಿಸಿ. ನಾನು ನಿಮ್ಮನ್ನು ಕಲಿಸಿಲ್ಲ. ಮತ್ತೆ ಯಾಕೆ
ಸದಸ್ಯರು ಕೆಲವರು ಕೇಳಿದ ಪ್ರಶ್ನೆಗೆ ಇವಾಗ ನಾವು ಮೊನ್ನೆ ನಿಮ್ಮ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿಗೆ ನಾವು 7-8 ಸದಸ್ಯರನ್ನು ಹೋಗಿದ್ದೇವೆ. ಅದರ ಮೊದಲು ನಾನು ನಮ್ಮ ಸದಸ್ಯರ ಗ್ರೂಪಿಗೆ, ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟ ಸದಸ್ಯರ ಗ್ರೂಪಿಗೆ ಅದಕ್ಕೆ ಕಳಿಸಬೇಕಾದ ದಾಖಲೆಗಳನ್ನು ಕಳಿಸಿ, ಯಾಕಂದ್ರೆ ನಮಗೆ ಹೋಗುವಾಗ ಮಾತಾಡಲಿಕ್ಕೆ ಗೊತ್ತಿರೋದು ಈ ದಾಖಲೆ ನೀವು ಏನಾದರೂ ಪರಿಶೀಲಿಸಿದ್ರೆ ನೋಡಿ. ಯಾಕಂದರೆ ನಾವಲ್ಲಿ ಇಷ್ಟು 1.5 ವರ್ಷದಿಂದ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ಅಂತ ಹೇಳ್ತಾ ಇದ್ದೇವೆ. ಅದಕ್ಕೆ ನಾವು ಕೋಟೆಕಾರ ಪಟ್ಟಣ ಪಂಚಾಯತ್ ಹೆಸರಿಗೆ ಜಮೀನು ಹಾಕಬೇಕು, ಆಮೇಲೆ ನಾವು ಮಾಡೋದು. ಅವಾಗ ನಮ್ಮ ಪ್ರೊಸೀಜರ್ ಎಷ್ಟು ಲಾಂಗ್ ಹೋಗ್ತದೆ ಅಂತ ನೀವು ತಿಳ್ಕೊಳ್ಬೇಕು. ಅದು ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೋಟೆಕಾರ ಪಟ್ಟಣ ಪಂಚಾಯತ್ ಹೆಸರಿನಲ್ಲಿ ಕಾಯ್ದಿರಿಸುವ ದಾಖಲೆ. ಆದರೆ ನೀವು ಇದರಲ್ಲಿ ನೋಡಿ, ಈ ದಾಖಲೆಯಲ್ಲಿ ಯಾವುದೇ ಕೂಡ ನಿವೇಶನ ರೈತರಿಗೆ ಲ್ಯಾಂಡ್ ಕಾಯ್ದಿರಿಸಬೇಕಂದ್ರೆ ಇಷ್ಟರವರೆಗೆ ಯಾವುದೇ ದಾಖಲೆಯಲ್ಲಿ ನೀವು ಕಳಿಸಿದ ದಾಖಲೆ ಇಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ನಿವೇಶನಕ್ಕೆ ಕಾಯ್ದಿರಿಸಬೇಕು ನಿಮ್ಮ ದಾಖಲೆ ನೋಡಿದ್ರು ಇದನ್ನು ಪರಿಶೀಲಿಸಿ. ಇದು ಈಗ ನೀವು ಪುನಃ ಕಳಿಸಿ ಯಾವ ರೀತಿ ಕದ್ರೆ ನನಗೆ ಅದರ ಪ್ರೊಸೀಜರ್ ಗೊತ್ತಿಲ್ಲ ಯಾವ ರೀತಿ ಅಂತ. 1.5 ವರ್ಷ ಆಯಿತು ನಾವು ಖಾಲಿ ಕೋಟೆಕಾರ ಪಟ್ಟಣ ಪಂಚಾಯತ್ ಹೆಸರಿಗೆ ನಾವು ಮಾಡಬೇಕಂತ ಖಾಲಿ ಸರ್ವೆ ಮಾಡಿ ಗಡಿ ಗುರುತು ಮಾಡಬೇಕಂತ ನಾವು ಇಲ್ಲಿಂದ ಹೋದದ್ದು. ದಾಖಲೆ ಉಂಟು ಹೊರತು ನಿವೇಶನ ಸರ್ಕಾರಿ ಜಾಗೆಯನ್ನು ನಿವೇಶನಕ್ಕೆ ಕಾಯ್ದಿರಿಸಬೇಕಾಗಿ ಯಾವುದೇ ದಾಖಲೆ ಕೂಡ ಇಲ್ಲಿಂದ ಹೋಗಲಿಲ್ಲ. ಒಳ್ಳೆ ಪರಂಪರೆ ಅಂತೇಳಿ ಒಂದು ಹೊಸ ಒಂದು ರೀತಿಯಾದಂಥ ಮೌಖಿಕವಾಗಿ ಹೇಳಿದ್ದಾರೆ. ಒಂದು ನಿಮಿಷ ನಾನು ಮಾತಾಡ್ತೀನಿ, ಆಮೇಲೆ ನಾನು ಮಾತಾಡಿ, ನೀವು ಮಾತಾಡೋ ನಾನು ಮಾತಾಡ್ತೀನಿ ಆಮೇಲೆ. ಒಳ್ಳೆ ಪರಂಪೋಕು ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಹೇಳುವ ಪ್ರಕಾರ ಒಳ್ಳೆ ಪರಂಪೋಕಿಗೆ ಯಾವುದೇ ರೀತಿಯಾದಂಥ ನಾವು ಅದನ್ನು ಅದಕ್ಕೆ ಆ ಜಾಗವನ್ನು ನಿಗದಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತೇವೆ. ಅದು ಇರುವಂಥ ಜಾಗ ಗುಡ್ಡ ಪ್ರದೇಶ, ಅಲ್ಲಿ ಒಳ್ಳೆ ಪರಂಪೋಕು ಹೇಗೆ ಬಂದಿದೆ ಅಂತೇಳಿ ಗೊತ್ತಿಲ್ಲ. ದಾಖಲೆಯಲ್ಲಿ ಕೂಡ ಒಳ್ಳೆ ಪರಂಪೋಕು ಅಂತೇಳಿ ಇಲ್ಲ. ಅದಕ್ಕೆ ಅವರು ಒಳ್ಳೆ ಪರಂಪೋಕು, ಅದಕ್ಕೆ ನಾವು ಯಾವುದಾದ್ರು ಇಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನೀವು ಹೇಳಿದ್ರೆ. ಆದರೆ ಇಲ್ಲಿ ನಿಮ್ಮ 14ನೇ ವಾರ್ಡಲ್ಲಿ ಇಲ್ಲಿ ಅದನ್ನು FSTಗೆ ಮಾಡಲಿಕ್ಕೆ ನೀವು ನೋಡಿದರೆ, ಆಮೇಲೆ ಪುನಃ ಅದು ಸರ್ವೆ ನಂಬರ್ 301ರಲ್ಲೇ FSTPದು ಉಂಟು. ನನಗೆ ವಿಶೇಷವಾಗಿ ಅಂದರೆ ಈ ಸಲ ನಾವು ಮೊದಲ ಬಾರಿಗೆ ಒಳ್ಳೆ ಪರಂಪೋಕು ಅಂತೇಳಿ ನಾವು ಕೇಳುದು. ಗುಡ್ಡ ಪ್ರದೇಶದಲ್ಲಿ ಒಳ್ಳೆ ಪರಂಪೋಕು ಯಾವ ರೀತಿ ಬರ್ತದೆ, ಯಾಕೆಂತ ಹೇಳಿದ್ರೆ ನಮಗೆ ಇವತ್ತು ನಿಜವಾಗಿ ನಮಗೆ VA ಅವರದೇ ಜಾಸ್ತಿ ನಮಗೆ ಪ್ರಶ್ನೆ ಇದೆ. VA ಅವರು ಇಲ್ಲ, ನೀವು ಅವ್ರು ಯಾಕೆ ಈ ಮುಂದಿನ ಸಭೆಗೆ ಅದು ಬರ್ತಾರೆ ಅಂತ ಹೇಳಿದ್ರು. ಹಾಗಾದರೆ ಅವರು ಅಲ್ಲಿ ನಾವು ಅದನ್ನು ಹೇಗೆ ರಿಸರ್ವ್ ಮಾಡಿದ್ರು? ನಮಗೆ ಅಲ್ಲಿ ನಮ್ಮ ತಹಸೀಲ್ದಾರ್ ನಮ್ಮನ್ನು ಆದಿ ತಪ್ಪಿಸಿದ್ರ ಅಂತೇಳಿ ನಮಗೆ ಒಂದು ರೀತಿಯ ಸಂಶಯ ಇದೆ. ಆದರೆ ಇದನ್ನೆಲ್ಲ ಯಾರು ಅಧ್ಯಕ್ಷರು ನಿಮ್ಮ ಮೇಲುವಲ್ಲಿ ಅವ್ರು ಹೇಳಿದ್ರು. ಇದನ್ನು ನಮಗೆ ಸಂಶಯ ಇದೆ, ಅದನ್ನೆಲ್ಲ ಮಾಡಬೇಕಲ್ಲ ಮುಖ್ಯಾಧಿಕಾರಿಗಳು. ನಾವು ಪುನಃ ನೀವು ತಹಸೀಲ್ದಾರಲ್ಲಿ ಹೋಗಿ ಅಂತ ಹೇಳಿದ್ರೆ ನಾವು ಪುನಃ ಅದನ್ನು ಇಟ್ಕೊಂಡು ಹೋಗ್ಬೇಕು. ಅದರ ಜೊತೆಗೆ ನನ್ನ ಇಲ್ಲಿ ಮಾಡೂರು ಅರಸುನಗರ ಮಾಡೂರು ಸೈಟ್ ಅಲ್ಲಿ ಒಂದೇ ಸರ್ವೆ ನಂಬರಲ್ಲಿ ನಾವು ಸರ್ವೆ ನಂಬರ್ ಅದರ ಬದಲಿಗೆ ನಾವು ಅಲ್ಲಿ ಅರ್ಜಿ ಹಾಕಿದ್ದೇವೆ. ಮೊದಲು ನಾವು 14 ನನ್ನ ಹತ್ರ ದಾಖಲೆ ಫುಲ್ ಫೈಲ್ ಇದೆ. 14 ದಾಖಲೆಗೆ 14 ನಾವು ಎಲ್ಲ ಅದಕ್ಕೆ ಬೇಕಾದ ದಾಖಲೆಗಳನ್ನು ಇಟ್ಟು ನಾವು ಅಟ್ಯಾಚ್ ಮಾಡಿ ತಹಸೀಲ್ದಾರ್ ಆಫೀಸಿಗೆ ಕಳಿಸಿದ್ದೇವೆ. ಅಲ್ಲಿಂದ ಸರ್ವೆ ಅಲ್ಲಿಗೆ ಹೋಗಿ ಅಲ್ಲಿಂದ ಸರ್ವೆಗೆ ಮಹೇಶ್ ಅವರು ಸರ್ವೆಗೆ ಬಂದರು ನಮ್ಮಲ್ಲಿ. ಅದರ ನಂತರ ನಾವು 53 ಈ ಸರ್ಕಾರಿ ಸೈಟ್ನವರನ್ನು ಅದೇ ಸರ್ವೆ ನಂಬರ್ ಇರುವುದನ್ನು ನಾವು ಅದಕ್ಕೆ ಕೊಟ್ಟಿದ್ದೇವೆ. ಕೊಟ್ಟವರಿಗೆ ಅದನ್ನು ಫೈಲನ್ನು ಕ್ಲೋಸ್ ಮಾಡ್ತೇನೆ ಅಂತ ಹೇಳಿ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ. ನೀವು ಇಷ್ಟು ಲೆಟರ್ ಅನುದಾನಕ್ಕೆ ಬರ್ತದೆ, ಇಲಾಖೆಯಿಂದ ಬರುವ ನಿಮಗೆ ಸಾಮಾನ್ಯ ಸಭೆ ಆದಮೇಲೆ ಇಲಾಖೆಯಿಂದ ಬಂದಂಥ ಯಾವುದೇ ಉತ್ತರದ ಲೆಟರ್ ನೀವು ಇಷ್ಟವರೆಗೆ ಓದಿದ್ದೀರಾ ಮುಖ್ಯಾಧಿಕಾರಿಗಳು? ಆಧಾರದಲ್ಲಿ ನಮ್ಮದನ್ನು ನಾವು ಚರ್ಚೆ ಮಾಡಿದ್ದು ಸಾಮಾನ್ಯ ಸಭೆ. ಆದರೆ ನನ್ನ ಗಮನಕ್ಕೆ ತಂದರೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಹೇಳಿ? ಏನು ಕೊಟ್ಟಿದ್ದಾರೆ? ಒಂದು ನಿಮಿಷ ಯಾವ್ದ್ರದ್ದು ಅಲ್ಲ, ನನ್ನದು ಮುಗಿಲಿಲ್ಲ. ಆಯಾಯ ಸಭೆಗಳಲ್ಲಿ ಸಾಮಾನ್ಯ ಸಭೆಯ ಗಮನಕ್ಕೆ ತರುವುದು ಒಳ್ಳೆಯದು. ಈಗ ಅದರಲ್ಲಿ ಈಗ ಒಂದು ಆ ಸಭೆಗೆ ಬಂದಿದ್ರೆ ಈ ವಿಷಯ ನಿಮಗೆ ಗೊತ್ತಾಗ್ತಿತ್ತು, ಸರಿ ಅಲ್ಲ? ಮತ್ತೆ ಆ ಸಭೆಗೆ ಬಂದು ಈ ಸಭೆಯಲ್ಲಿ ನಿರ್ಣಯ ಸ್ಥಿರೀಕರಣ ಆಗುವ ಸಭೆ. ಮತ್ತೆ ಅಲ್ಲಿ ಇದನ್ನು ಮತ್ತೆ ಪುನಃ ಮುಂದೆ ಕೊಂಡೋದ್ರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದೇ ತಿಂಗಳು ಮೀಟಿಂಗ್ ಆಗುವ ಮುಂಚೆ ಅಲ್ಲಲ್ಲ, ನಾನು ಹೇಳ್ತೇನೆ ಒಂದು ನಿಮಿಷ. ನೀವೀಗ ಸಭೆಗೆ ಬರದ ಕಾರಣ ಅಲ್ಲಿ ಸ್ಥಿರೀಕರಣ ನಿರ್ಣಯ ಬಂದು ನೀವು ಸಭೆಗೆ ಬರಲಿಲ್ಲ ಅಲ್ವಾ? ಆ ಸಮಸ್ಯೆ ಅದನ್ನು ನಾವೇನು ಮಾಡಲಿಕ್ಕೆ ಆಗಲಿಲ್ಲ. ಇದು ಮಾಡೋದಲ್ಲ, ನಿಮ್ಮನ್ನು ನಾವು ಬ್ಲೇಮ್ ಮಾಡಿದ್ದಲ್ಲ, ಅದು ನಾವೇನು ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಅದನ್ನು ನಿರ್ಣಯ ಮಾಡಿದ್ದು
ಮತ್ತೊಂದು ಇದರ ಬಗ್ಗೆ ಅಧ್ಯಕ್ಷರು ಯಾವುದೇ ವಾರ್ಡಿನ ಪರವಾಗಿ ಏನು ಇದು ಮಾಡಿ ಕೊಟ್ಟದ್ದಲ್ಲ, ಅವರು ದೇವಸ್ಥಾನದ ಪರವಾಗಿ ಇಲ್ಲಿ ತಂದು ಕೊಟ್ಟದ್ದು. ವಾರ್ಡಿನ ಕಾಮಗಾರಿ ಆಗ್ತಿದ್ರೆ ನಿಮ್ಮ ಹತ್ರ ನಾವು ಕೇಳಬೇಕಿತ್ತು. ಅವರೊಂದು ಟ್ರಸ್ಟಿಂದ ಬಂದ ಕಾರಣ ನಮ್ಮ ಅಲ್ಲಿ ನಿರ್ಣಯ ಆದ ನಂತರ ನಾವು ಸಭೆಗೆ ಬರದಿದ್ರು ನಾವು ನಮ್ಮ ಗಮನಕ್ಕೆ ತರಬೇಕು ಅಂತ ನಾವು ಹೇಳಿದ್ದೇವೆ. ಇಲ್ಲ ಆ ರೀತಿ ಚರ್ಚೆ ಮಾಡಲಿಲ್ಲ. ಅಲ್ಲ, ಆ ಸಭೆಯಲ್ಲಿ ನೀವು ಚರ್ಚೆ ಮಾಡಬೇಕು. ಆದರೆ ಇದಕ್ಕಿಂತ ಮುಂಚೆ ನಾವು ಯಾವುದೇ ಮನವಿ ಬಂದರೆ ನಾವು ಆಯಾ ವಾರ್ಡಿನ ಮೆಂಬರ್ಗೆ ತಿಳಿಸಬೇಕು ಅಂತ ಹೇಳಿದ್ರೆ ಆದ್ರಿಂದ ಸದಸ್ಯರೇ ನೀವು ಅದನ್ನು ಈ ಸಾಮಾನ್ಯ ಸಭೆಯಿಂದ ಇಟ್ಟು ಮುಂದಿನ ಸಭೆಯಲ್ಲಿ ಅವರು ನಮಗೆ ಅಧ್ಯಕ್ಷರು ಕಾರ್ಯದರ್ಶಿ ನಮಗೆ ಕೂಡ ಹೇಳ್ಬೋದಲ್ಲ. ಅದಕ್ಕಿಂತ ಮುಂಚೆ ಕೂಡ 2-3 ಮನವಿಯನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ರಾಜಕೀಯ ಮಾಡಲಿಕ್ಕೆ ಹೋಗ್ಬೇಡಿ. ನನಗೆ ಕೂಡ ಅದರಲ್ಲಿ ಇದನ್ನು ನಾನು ಹೇಳುದಂತ ಹೇಳಿದ್ರೆ ಇದನ್ನು ನೀವು ಸ್ಥಿರೀಕರಣಕ್ಕೆ ಯಾಕೆ ಇಡುದು? ನೀವು ನಿರ್ಣಯ ಮಾಡಿದಕ್ಕೆ ಏನಾದರೂ ಅದರಲ್ಲಿ ವ್ಯತ್ಯಾಸಗಳಿದೆ, ನಾವು ಅದನ್ನು ಪ್ರಶ್ನೆ ಮಾಡೋದಕ್ಕೋಸ್ಕರ ಇಡುದು. ಇಲ್ಲಿ ವ್ಯತ್ಯಾಸ ಇದೆ, ನಾನು ಪ್ರಶ್ನೆ ಮಾಡಿದ್ದೇನೆ, ಅದನ್ನು ನೀವು ನಿರ್ಣಯ ತಗೊಳ್ಬೇಕು ಮುಂದಿನ ಸಾಮಾನ್ಯ ಸಭೆಯಲ್ಲಿ. ನಾನು ಇದರಲ್ಲಿ ವಿರೋಧ ಏನಿಲ್ಲ, ಅವ್ರು ನಮ್ಮ ಹತ್ರ ಬಂದು ನಮಗೆ ತಿಳಿಸಿ, ಆಮೇಲೆ ನಾನು ಇದಕ್ಕೆ ನಮ್ಮ ಹತ್ರ ತಿಳಿಸದೆ ಕೂಡ ಅಧ್ಯಕ್ಷರ ಹತ್ರ ಬಂದು ಹೇಳ್ತಾರೆ. ಆಗ ನಾವೇನ್ ಮಾಡ್ಬೇಕು? ಅಂಥದ್ದೆಲ್ಲ ಈ ವ್ಯವಸ್ಥೆ ಇಲ್ಲ. ಇದು ನೋಡಿ ಸಾಮಾನ್ಯ ಸಭೆಯಲ್ಲಿ ಹೇಳಿ. ನೀವು ಮಾತಾಡಿದ್ರಿ ಏನು ಯಾಕೆ ಅಲ್ಲಿ ಹೋಗಿದ್ರಿ ಅಂತ ಹೇಳಿ ಯಾವುದು ಸರಿ ಯಾವುದು ಅಲ್ಲಿ ಸಮಸ್ಯೆ ಬರುತ್ತೆ, ಅಲ್ಲಿ ವ್ಯತ್ಯಾಸ ಆಗಿದೆ. ಒಂದು ದಾರಿ ಆಗುವಾಗ ವ್ಯತ್ಯಾಸ ಆಗಿದೆ. ಹೌದು. ನಿಮ್ಗೆ ಒಂದು ಕಾನೂನು ನಮ್ಗೆ ಬೇರೆ ಅಧ್ಯಕ್ಷರು ಹೇಳಿದ್ರು ಅಭಿವೃದ್ಧಿ ವಿಷಯದಲ್ಲಿ ಇಲ್ಲ ಅಂತ ಹೇಳಿದ್ರು. ಡಿಲೇ ಆಗ್ಲಿಲ್ಲ. ನೀವು ಅದನ್ನ ಈಗ 1 ತಿಂಗಳು ಮುಂಚೆ ಆಗ್ಲಿಕ್ಕೆ ಹೇಳ್ತೀರಲ್ಲ, 1 ತಿಂಗಳು ಮುಂದೆ ಆಗ್ಲಿಕ್ಕೆ ಹೇಳ್ತಿದ್ದೀರಿ, ಅದು ಕೆಲಸ ಡಿಲೇ ಮಾಡುದು ನಿಮ್ಮದು. ಈಗ 1 ತಿಂಗಳು ಡಿಲೇ ಮಾಡ್ಲಿಕ್ಕೆ ಹೇಳ್ತಿದ್ದೀರಿ, ಅಲ್ಲಿ ಪ್ರತಿಷ್ಠೆಗೆ 20ಕ್ಕೆ ಸರಿಯಾ? ಅಲ್ಲಿ ಮತ್ತೆ ಕೆಲಸ ಮಾಡಲಿಲ್ಲ. ನೋಡಿ ಸದಸ್ಯರೇ, ನಿಮ್ಮ ವಿರೋಧ ಒಂದೊಂದು ಚರ್ಚೆ ಬೇಡ. ಸರಿ ಆಯ್ತು, ನೋಡುವ. ಈಗ ನಾವು ನಿರ್ಣಯವನ್ನು ನಮ್ಮ ಸಾಮಾನ್ಯ ಸಭೆ ನಿರ್ಣಯ ವಿರೋಧ ಮಾಡಿ ನೀವು ಇರುವುದಿದ್ರೆ ನೋಡಿ, ನಾವು ರಾಜಕೀಯ ಮಾಡುವ ವಿಷಯವೇ ಇಲ್ಲ. ನೋಡಿ ನಾನು ನೀವು ಹೇಳಿದ್ರೆ ನೀವು 18 ವರ್ಷ ಇಟ್ಟು 1 ರೂಪಾಯಿ ಇಡೋದಾಗ ನಾನು ಇಟ್ಟಿದ್ದೇನೆ ಆ ಸದಸ್ಯ. ನೀವು ಅದನ್ನು ಮಾಡುದು ಏನಂತ ಹೇಳಿ ಅಲ್ಲ. ನೀವು ಬರದಿದ್ರು 18 ವರ್ಷದ ನಂತರ ನೀವು ಓವರ್ಟೇಕ್ ಮಾಡುವಂತ ಕೆಲಸ ಮಾಡಬೇಕು. ನನಗೆ ನೀವು ಓವರ್ಟೇಕ್ ಮಾಡಿದ್ರೆ ನಿಮ್ಮ ವಾರ್ಡಲ್ಲಿ ಕೂಡ ನಮಗೆ ಮಾತಾಡುವಂತ ವ್ಯವಸ್ಥೆ ಇದೆ. ನೀವು ಅದಕ್ಕೆ ಅವ್ರ ಬಗ್ಗೆ ನಮ್ಮ ಹತ್ರ ಮಾತಾಡ್ಲಿ. ನೀವು ಅದನ್ನು ಬಿಟ್ಟು ನೀವು ಯಾಕೆ 1 ತಿಂಗಳಾಯ್ತು ಯಾಕೆ ನೀವು ನನಗೆ ಹೇಳಿಲ್ಲ? ಒಂದು ಹೇಳ್ಬೋದು ಮುಖ್ಯಾಧಿಕಾರಿ ಅವರು, ನೀವೇ ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಸೇರಿ ಯಾವುದೇ ಮನವಿ ಬಂದ್ರೆ ಆಯಾ ಸದಸ್ಯರಿಗೆ ತಿಳಿಸ್ಬೇಕಂತ ನಾವು ಹೇಳಿದ್ದೇವೆ. ಸಭೆಗೆ ಬರದಿದ್ರೆ ನೀವು ತಿಳಿಸ್ಬೇಕಲ್ಲ. ಈಗ ಸಭೆಗೆ ಯಾವ್ದಕ್ಕೂ ನೀವು ಇದನ್ನು ಈ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದ್ರೆ ಕಾನೂನು ರೀತಿಯಲ್ಲಿ ನಾನು ಇದಕ್ಕೆ ಮಾಡ್ತೇನೆ. ನಾನು ನಿಮ್ಮ ವಿರುದ್ಧ ಮುಖ್ಯಾಧಿಕಾರಿ ಅವರ ವಿರುದ್ಧ ನಾನು ಇದನ್ನು ಸಾಮಾನ್ಯ ಸಭೆಯಲ್ಲಿ ನೀವು ನನಗೆ ಈ ಸ್ಥಿರೀಕರಣಕ್ಕೆ ನೀವು ಹೇಳಿದ ಮೇಲೆ ನನ್ನದು ಇದಕ್ಕೆ ಅಬ್ಜೆಕ್ಷನ್ ಇತ್ತು. ಈ ವಿಷಯದಲ್ಲಿ ನಿಮ್ಮ ಅಬ್ಜೆಕ್ಷನ್ ಉಂಟಲ್ಲ, ನಿಮ್ಮ ಅಬ್ಜೆಕ್ಷನ್ ಹಾಕಿ ಅವರ ಇದರ ಮೇಲೆ ನಾವು ಯಾವ ಸದಸ್ಯರನ್ನು ತಿರಸ್ಕಾರ ಮಾಡಿ ಆ ಕೆಲಸದಲ್ಲಿ ನಾವು ಯಾವ ಇಷ್ಟರ ತನಕ ಮಾಡಲಿಲ್ಲ. ಇದು ಅಲ್ಲಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ನಾಳಿದ್ದು ಪ್ರತಿಷ್ಠೆ ಆಗ್ತದೆ, ಅದಕ್ಕಿಂತ ಮುಂಚೆ ಕೆಲಸ ಆಗಬೇಕು ಅಂತ ಅಲ್ಲಿಯ ಸಮಿತಿಯವರು ಕೊಟ್ಟದ್ದು. ಮತ್ತೆ ಅದಕ್ಕೆ ನಿಮ್ಮ ವಿರೋಧ ಇದ್ರೆ ಖಂಡಿತವಾಗಿ ನಿಮ್ಮ ವಿರೋಧವನ್ನು ಹೇಳಿ. ನಿಲ್ಲಿ ನಾನು ಹೇಳ್ತೇನೆ. ಅಲ್ಲದಿದ್ರೆ ನೀವು ನೋಡಿ, ವಿರೋಧ ಅಲ್ಲದಿದ್ರೆ ಇದಕ್ಕೆ ನಿಮ್ಮ ಸ್ಥಿರೀಕರಣಕ್ಕೆ ನಿಮ್ಮ ಒಪ್ಪಿಗೆ ಇರ್ತಿತ್ತು. ಈಗ ನೀವು ಇದನ್ನು ಡಿಲೇ ಮಾಡೋದ್ರಿಂದ ಅಲ್ಲಿ ಸಮಿತಿ ಇದಾಗ್ತದೆ, ಯಾವುದು ಪ್ರತಿಷ್ಠೆ ಕೆಲಸ ಆಗ್ತದೆ. ಅಲ್ಲಿ ಆದ್ಮೇಲೆ ಎಂತ ಕೆಲಸ ಅದಕ್ಕಿಂತ ಮುಂಚೆ ಆಗಬೇಕು ಅಂತ ಎಲ್ಲರ ತೀರ್ಮಾನ. ಅದಕ್ಕೋಸ್ಕರ ನಿಮ್ಮ ಹತ್ರ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡುದು, ಲಾಸ್ಟ್ಗೆ ಒಂದು ರಿಕ್ವೆಸ್ಟ್ ಮಾಡುದು. ಅದಕ್ಕೂ ಸರಿ ಮಾಡಿದ್ರೆ ನನಗೆ ಸಮಿತಿ ಯಾವುದೇ ಸಮಸ್ಯೆ ಇಲ್ಲ. ನೀವೊಂದು ಹೇಳಿ, ಈ ಸಮಸ್ಯೆ ನೀವು ನೀವು ಬರೆದು ಕೊಡಿ. ಅದರಲ್ಲಿ ಕಟ್ಟಡದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿ ನೀವು ಬರೆದು ಕೊಡಿ. ನೀವು ನಮ್ಮ ಗಮನಕ್ಕೆ ಬರದೆ ಇಲ್ಲಿ ನಿರ್ಣಯ ಮಾಡಿದನ್ನು ನಾನು ಅದಕ್ಕೆ ಈಗ ಮುಂದಿನ ಸಾಮಾನ್ಯ ಸಭೆಗೆ ಇಡಬೇಕು. ನಾನು ಕೆಲಸ ಮಾಡೋದಕ್ಕೆ ವಿರೋಧ ಇಲ್ಲ. ನನಗೆ ಅಲ್ಲಿಯ ಸಮಿತಿಯ ಬಗ್ಗೆ ನನಗೆ
ತಿಂಗಳಿಗೆ ಇದನ್ನು ನಿರ್ಣಯ ಮಾಡೋದಕ್ಕೆ ನನ್ನದು ಅಬ್ಜೆಕ್ಷನ್ ಇದೆ. ಮುಂದಿನ ತಿಂಗಳು ಅದನ್ನು ಮಾತುಕತೆ ಅಲ್ಲ, ನಮಗೆ ಹಾಗಾದ್ರೆ ಇಲಾಖೆ ಅವರನ್ನು ವಿರೋಧ ಮಾಡಿದ್ರೆ ಅವತ್ತು ದಿಶೆಗೆ ಅವರು ಬಂದದ್ದು ನೀವು ಯಾಕೆ ಅಲ್ಲಲ್ಲ ನೀವು ಯಾಕೆ ಮತ್ತೆ ಯಾಕೆ ಸಾಮಾನ್ಯ ಸಭೆಯಲ್ಲಿ ತುಂಬಾ ಚರ್ಚೆ. ಮತ್ತೊಂದು, ನಾವು ಸಮಿತಿಯವರು ಸಂಪೂರ್ಣ ಇದ್ದೇವೆ. ನಾನೊಬ್ಬ ಸಮಿತಿಯ ಸದಸ್ಯನಾಗಿ ಹೇಳುದು, ಕಟ್ಟಡದ ಯಾವುದೇ ವ್ಯತ್ಯಾಸ ಇದ್ರೆ ಎಲ್ಲ ನೀವು ತೋರಿಸಿದಷ್ಟು ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ನಾವು ಎಲ್ಲ ವಿಷಯಕ್ಕೂ 100ಕ್ಕೆ 100ರಷ್ಟು ತಯಾರಿದ್ದೇವೆ. ಅದರ ಬಗ್ಗೆ ನೀವು ಅದರ ಬಗ್ಗೆ ಕಂಪ್ಲೇಂಟ್ ಇದು ಏನಿದ್ರು ಸ್ಪಷ್ಟವಾಗಿ ತಿಳಿಸಿ, ಓಪನ್ ಆಗಿ ತಿಳಿಸಿ. ನಮಗೆ ಅದರ ಬಗ್ಗೆ ಒಂದು ನೂಲಿನಷ್ಟು ಸಮಸ್ಯೆ ಇಲ್ಲ. ಅಲ್ಲ, ಸಣ್ಣ ಬೇಕಂತ ನಾವಿಲ್ಲ, ನಾವು ಒಬ್ಬರಿಗೆ ತೊಂದರೆ ಆಗ್ಬೇಕು ಅಂತ ನಾವಿಲ್ಲ. ಇಲ್ಲ, ನಿಮ್ಮ ಜಾಗಕ್ಕೆ ಬಂದ್ರೆ ಉಡಾಫೆ ಇಲ್ಲ. ನೋಡಿ, ನನಗೆ ಅದರ ಸಮಿತಿಯ ಬಗ್ಗೆ ನನಗೆ ಏನು ಭಿನ್ನಾಭಿಪ್ರಾಯ ಇಲ್ಲ. ನಾನು ಇದಕ್ಕೆ ಈ ಸ್ಥಿರೀಕರಣದಲ್ಲಿ 336ಕ್ಕೆ ಮುಂದಿನ ಸಾಮಾನ್ಯ ಸಭೆಯಲ್ಲಿ ನಮ್ಮಲ್ಲಿ ಕೂಡ ನಮಗೆ ಆತ್ಮೀಯರಿದ್ದಾರೆ, ಅವರ ಹತ್ರ ಚರ್ಚೆ ಮಾಡಿ ನಾನು ಅವರ ಹತ್ರ ಇದು ಮುಂದಿನ ಸಾಮಾನ್ಯ ಸಭೆಗೆ ತಿಳಿಸಿ. ಅಲ್ಲಿ ಮಾಡ್ಬೇಕಾ ಬೇಡ, ಕೆಲಸ ಮಾಡ್ಬೇಕಾ, ನಿಮ್ಮ ಕೆಲಸ ಮಾಡಬೇಕು. ಮುಂದಿನ ಸಾಮಾನ್ಯ ಸಭೆಗೆ ತಿಳಿಸಿದ್ರೆ ಪ್ರೋಗ್ರಾಮ್ ಆಗ್ತದೆ ಸದಸ್ಯರೇ. ಅಲ್ಲ, ಪ್ರೋಗ್ರಾಮ್ ಆಗ್ತದೆ ಅಂತ ಹೇಳಿದ್ದು. ಓಪನ್ ಆಗಿ ಅದಕ್ಕೆ ನಮಗೆ ಗೊತ್ತಿಲ್ಲ ಹೇಗೆ ಮಾಡ್ಬೇಕಂತ ಅಡ್ವಾನ್ಸ್ ವರ್ಕ್ ಹೇಗೆ ಮಾಡೋದು ನಮ್ದು ತಲೆಯಲ್ಲಿ ಅಲ್ಲ, ನೀವು ಹೇಳಿದಕ್ಕೆ ನಾವು ಹೇಳುದು ನಿಮ್ಮ ವಿರೋಧ ಇದೆಯಲ್ಲ, ನಿಮ್ಮ ವಿರೋಧ ಇದೆಯಲ್ಲ ನಿರ್ಣಯಕ್ಕೆ. ನಿಮ್ಮ ಅಲ್ಲ, ಆಕ್ಷೇಪ ಉಂಟು ಅಂತ ನೀವೇ ಹೇಳ್ತಿದ್ದೀರಿ. ಸರಿ, ಸರಿಯಾ? ಮುಂದಿನ ಸಾಮಾನ್ಯ ಸಭೆಯಲ್ಲಿ ಇರ್ಬೇಕಾದ್ರೆ ನೀವೆಲ್ಲ ಕೊಡಿ. ಈ ಸಾಮಾನ್ಯ ಸಭೆಯಲ್ಲಿ ನಿಮ್ಮ ನಿರ್ಣಯ ಇದು ವಿರೋಧ ಉಂಟಲ್ಲ ಈ ನಿರ್ಣಯಕ್ಕೆ, ಅದನ್ನು ಬರೆಯಿರಿ. ಮತ್ತೆ ಬಾಕಿ ಸರಿ ಇದೆಯಾ? ನೀವೇ ಹೇಳಿಯಾ? ಕೆಲಸ ಮಾಡೋದಕ್ಕೆ ನನ್ನ ವಿರೋಧ ಇಲ್ಲ. ನನಗೆ ತಿಳಿಸದೆ ಈ ಸಾಮಾನ್ಯ ಸಭೆಯಲ್ಲಿ ಕಳೆದ ಸಾಮಾನ್ಯ ಸಭೆಯಲ್ಲಿ ಆಗಿದೆ, 1 ತಿಂಗಳ ಟೈಮ್ ಇತ್ತು. ಯಾವುದೇ ರೀತಿಯಲ್ಲಿ ನನಗೆ ಇದಕ್ಕೆ ಮಾಹಿತಿ ಕೊಡಲಿಲ್ಲ. ಈ ಕೆಲಸ ಮಾಡೋದಕ್ಕೆ ನನ್ನ ವಿರೋಧ ಇಲ್ಲ. ಇದಕ್ಕೆ ನಿರ್ಣಯ ಮಾಡಿ 1 ತಿಂಗಳಿತ್ತು, ನಾನು ಬರಲಿಲ್ಲ ಅಂತ ಹೇಳಿ ತಿಳಿಸ್ಬೇಕಿತ್ತಲ್ಲ. ನಾನು ಹೇಳೋದು ಇದು ಮುಂದಿನ ಸಾಮಾನ್ಯ ಸಭೆ, ಮುಂದಿನ ಸಾಮಾನ್ಯ ನೀವು ಅದು ಮಾಡಿದ್ರೆ ನಾನು ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಕ್ರಮ ನನ್ನ ನೀವು ಸ್ಥಿರೀಕರಣ ಮಾಡುವಾಗ ಈ ನಿರ್ಣಯದ ಬಗ್ಗೆ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಮಾಡಿ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಅಂತೇಳಿ ನನ್ನದೊಂದು ನಿರ್ಣಯಕ್ಕೆ ಇದಿದೆ. ಈ ಸಾಮಾನ್ಯ ಸಭೆಯಲ್ಲಿ ಇದಕ್ಕೆ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಯಾಕೆ ಆಗುದಿಲ್ಲ? ಮತ್ತೆ ನೀವು ನಮ್ಮ ಹತ್ರ ಕೇಳಬೇಕಲ್ಲ. ನೀವು ನಿಮ್ಮ ರಾಜ್ಯ ನೀವು ಹೇಳೋದನ್ನ ನಾವು ಇಟ್ಟಿದ್ದೇವೆ ಅಲ್ಲಿಗೆ ಅನುದಾನ, ಆ ಸಮಿತಿಗೆ ನಾವು ಇಟ್ಟಿದ್ದೇವೆ. ನೀವು ಅದನ್ನು ಇದು ಮಾಡ್ಲಿಕ್ಕೆ ಬರಬೇಡಿ. ನಾನು ನಿಮ್ಮ ಹತ್ರ ಏನು ಹೇಳೋದು ಅಂತ ಹೇಳಿದ್ರೆ, ನನ್ನ ಗಮನಕ್ಕೆ ಬರಲಿಲ್ಲ ಈ ಸಾಮಾನ್ಯ ಸಭೆಯಲ್ಲಿ ಈ ನಿರ್ಣಯವನ್ನು ತೆಗೆದು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಈ ಕೆಲಸ ಮಾಡೋದಕ್ಕೆ ನನ್ನ ಏನು ಅಭ್ಯಂತರ ಇಲ್ಲ. ಇದಕ್ಕೆ ಯಾವುದೇ ರೀತಿಯಾದಂತ ಈ ಕೆಲಸ ಕಾರ್ಯ ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ನಿಮಗೆ ಒಂದು ಕಾನೂನು ಸಾಮಾನ್ಯ ಸಭೆಯಲ್ಲಿ ಇನ್ನೊಬ್ಬರಿಗೆ ಒಂದು ಕಾನೂನು ಆಗ್ಬಾರ್ದು. ನೀವು ಎಷ್ಟೋ ಸಲ ನೀವು ಮಾತಾಡಿದ್ರಿ ನಿಮ್ಮ ವಾರ್ಡಿನಲ್ಲಿ ದಾಖಲೆಯಲ್ಲಿ ಉಂಟಲ್ಲ. ನನ್ನದು ಮುಖ್ಯಾಧಿಕಾರಿ ಅವರೇ, ನನ್ನದು ಈ 336 ನಿರ್ಣಯಕ್ಕೆ ಈ ಸಾಮಾನ್ಯ ಸಭೆಯಲ್ಲಿ ಇಡುವುದಕ್ಕೆ ನಾನು ಇದಕ್ಕೆ ಸ್ಥಿರೀಕರಣಕ್ಕೆ ವಿರೋಧ ಮಾಡ್ತೀನಿ. ಆಮೇಲೆ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಇದಕ್ಕೆ ಕೆಲಸ ಮಾಡೋದಕ್ಕೆ ನನ್ನದೇನು ವಿರೋಧ ಇಲ್ಲ. ಇದಕ್ಕೆ ಮುಂದಿನ ಸಾಮಾನ್ಯ ಸಭೆ ನಿರ್ಣಯ ತೆಗೆದುಕೊಂಡು ಕೆಲಸ ಮಾಡಿ. ಈಗ ನೋಡಿ, ಅಲ್ಲ, ಕ್ರಮ ಹೇಗೆ ಗೊತ್ತಾ? ಅಲ್ಲ, ನಿಲ್ಲಿ ನೋಡಿ, ಇಲ್ಲಿಯ ಸ್ಥಿರೀಕರಣದ ಕ್ರಮ ಹೇಗೆ ಗೊತ್ತಾ ಸದಸ್ಯರೇ? ಒಂದು ವಿಷಯ ಗೊತ್ತಿರಲಿ ಸದಸ್ಯರೇ, ನಿರ್ಣಯದ ಕ್ರಮ ಹೇಗೆ ಅಂದ್ರೆ, ಈ ನಿರ್ಣಯದ ಸ್ಥಿರೀಕರಣಕ್ಕೆ ನನ್ನ ಇದರ ಬಗ್ಗೆ ಇದಿಲ್ಲ, ಯಾವುದು ಒಪ್ಪಿಗೆ ಇಲ್ಲ. ಬಾಕಿ ಇದರ ಮೇಲೆ ಬಹುಮತದಿಂದ ತೀರ್ಮಾನ. ಈ ಸಾಮಾನ್ಯ ಸಭೆಯಲ್ಲಿ ಹಾಗೆ ನಿರ್ಣಯ ಮಾಡ್ಲಿಕ್ಕೆ ಆಗ್ತದ? ಸರಿ ಹಾಗೆ ಮಾಡ್ಲಿಕ್ಕೆ ಆಗ್ತದ? ಒಂದು ಒಳ್ಳೆ ಪವಿತ್ರ ಜಾಗದ ಕೆಲಸ. ಮೋಸ್ಟ್ಲಿ ಆ ಸದಸ್ಯರಿಗೆ ಸ್ವಲ್ಪ ನಾವು ಗೌರವ ಆಗಿರ್ಬೋದು ಗೊತ್ತಿಲ್ಲ. ಅದು
ಸಹ ನಾನು ಸದಸ್ಯರಲ್ಲಿ ರಿಕ್ವೆಸ್ಟ್ ಮಾಡೋದು ಒಂದು ಒಳ್ಳೆಯ ಪವಿತ್ರವಾದ ಒಂದು ಜಾಗ ಅದೊಂದು ಅಲ್ಲಿ ದೇವಸ್ಥಾನದಲ್ಲಿ ನಾಳೆ ಕಾರ್ಯಕ್ರಮ ಉಂಟು ಅಂತ ಹೇಳ್ತಾರೆ. ಅದು ಸದಸ್ಯರಿಗೆ ಗೊತ್ತಿರಬಹುದು ಅಲ್ಲಿ ಒಂದು ಕಾರ್ಯಕ್ರಮ ಉಂಟು ಅಂತ ಹೇಳಿ. ಆದ್ದರಿಂದ ನಿಮಗೆ ಅದರಲ್ಲಿ ಏನಾದರೂ ಸ್ವಲ್ಪ ನೋವುಗಳಾಗಿದ್ದು ಸಹ ಒಂದು ಪವಿತ್ರ ಜಾಗ ಎಂಬ ದೃಷ್ಟಿಕೋನದಿಂದ ನೀವು ಅದಕ್ಕೆ ಆಕ್ಷೇಪ ನಾನು ಒಂದು ಹಿರಿಯ ಸದಸ್ಯ ಎಂಬ ನೆಲೆಯಲ್ಲಿ ನಾನು ಮಾಡುವುದಲ್ಲ. ನಿಮಗೆ ನೋವು ಆಗಿದ್ದರೂ ಸಹ ಈ ಪವಿತ್ರ ಜಾಗ ನಿಮಗೂ ಒಂದು ರಾಜಕೀಯವಾದ ಒಳ್ಳೆಯ ಕಾರ್ಯಕ್ರಮ ಅಲ್ಲ ಅಂತ ನನ್ನ ಭಾವನೆ. ಆದ್ದರಿಂದ ನೀವು ಅದನ್ನು ಒಪ್ಪಿಸಿ ಅದು ನೋವು ನಿಮ್ಮ ಮೇಲೆ ಗೌರವ ಇದೆ. ನಾನು ಅಲ್ಲಿ ಅದರ ಪಕ್ಕದಲ್ಲಿ ಇರುವಂಥ ವ್ಯಕ್ತಿ. ಅಲ್ಲಿ ನನಗೆ ಅಗೆಲಾಗುವಾಗ ಮಳೆ ಬರುವಾಗ ನೀರು ಬೀಳ್ತಿದ್ದಕ್ಕೆ ನಾನು ಕಳೆದ ಕೆಲವೊಂದು ಕಾಮಗಾರಿಯಲ್ಲಿ ಆದಂಥ ವ್ಯತ್ಯಾಸದ ಹಣವನ್ನು ನನಗೆ ನೀಡಲಿಕ್ಕೆ ಬರುವಾಗ ನಾನು ಅದಕ್ಕೆ ಶೀಟ್ ಹಾಕಲಿಕ್ಕೆ ಹಾಕಿಸಿದವ. ನಾನು ಯಾರ ಹತ್ರ ಕೇಳಿ ಹಾಕಿಸಿದಂಥ ವ್ಯಕ್ತಿ ಅಲ್ಲ. ಅದರ ಜೊತೆಗೆ ಬೇರೆ ಯಾವ ರೀತಿಯಲ್ಲಿ ಅಲ್ಲಿ ನಾನು ಕೆಲಸ ಮಾಡಬೇಕು ಅದನ್ನು ನಾನು ಮಾಡಿದ್ದೇನೆ. ನನ್ನ ಹತ್ರ ಕೂಡ ತುಂಬ ಜನ ಆ ಸಮಿತಿಯಲ್ಲಿ ನನ್ನ ಆತ್ಮೀಯರು ಇದ್ದಾರೆ, ಅವರ ಹತ್ರ ಕೂಡ ನಾನು ಚರ್ಚೆ ಮಾಡಿದೆ. ಆದ್ದರಿಂದ ನನ್ನ ಏನು ಅಂತ ಹೇಳಿದರೆ ನನಗೆ ಅದಕ್ಕೆ ಕೆಲಸ ಮಾಡೋದಕ್ಕೆ ಅಬ್ಜೆಕ್ಷನ್ ಇಲ್ಲ. ಈಗ ನೀವು ಹೇಳ್ತೀರಲ್ಲ ಅದನ್ನು ಈಗ ಇಷ್ಟು ಕೆಲಸ ಕೆಲವೊಂದು ಕಡೆ ತುರ್ತು ಕೆಲಸ ಟೆಂಡರ್ ಮಾಡಿದ್ದೀರಾ? ಇಲ್ಲ. ಕೆಲವು ಸಂದರ್ಭದಲ್ಲಿ ಅಡ್ವಾನ್ಸ್ ಕೆಲಸ ಮಾಡಿ ಟೆಂಡರ್ ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲಲ್ಲ. ಹಾಂ, ನೀನು ಮುಂದಿನ ಸಭೆಯಲ್ಲಿ ಇಡಿ. ಮುಂದೆ ನಿಮಗೆ ನಾನು ಇದಕ್ಕೆ ವಿರೋಧ ಇಲ್ಲಲ್ಲ. ಈಗ ನಿಮ್ಮ ವಾರ್ಡಿನಲ್ಲಿ ಬರಬೇಕಲ್ಲ ನಿಮಗೆ ಚರ್ಚೆ ಮಾಡೋದು ಸರಿಯಲ್ಲ. ಒಂದೇ ಮತ್ತೊಂದು ವಿಷಯ, ನಿಮ್ಮದೊಂದು ತಪ್ಪಿದೆ. ನೀವು ಸಮಿತಿಯ ಮೆಂಬರ್, ಆ ಸಮಿತಿಯ ಮೆಂಬರ್ ಆಗಿ ಆ ವಾರ್ಡ್ ಮೆಂಬರಿಗೆ ಒಂದು ತಿಳಿಸುವಂತ ಕರ್ತವ್ಯ. ಕೆಲವು ಕಡೆ ಆಗ್ತಾ ಉಂಟು ನಮ್ಗೆ ರಾಜಕೀಯ, ನಮಗೆಲ್ಲ ಗೊತ್ತಿದೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡೋದು, ಗೊತ್ತಿಲ್ಲದ ರೀತಿಯಲ್ಲಿ ಫೋನ್ ಅದೆಲ್ಲ ಉಂಟು, ಬಿಡಿ ರಾಜಕೀಯದಲ್ಲಿ. ಆದರೆ ಈ ದೈವಸ್ಥಾನದ ವಿಷಯದಲ್ಲಿ ನೀವು ಸುಜಿತವರನ್ನು ಬಿಡಬೇಕು. ಸುಜಿತವರ ಈ ವಿಷಯವನ್ನು ಚರ್ಚೆಯನ್ನು ಬಿಡಬೇಕು. ಯಾಕಂದ್ರೆ ಒಂದು ಧಾರ್ಮಿಕ ಕ್ಷೇತ್ರ ಅದು. ನೀವು ಅಲ್ಲೇ ಡೈಲಿ ಕೂತ್ಕೊಳ್ಳುವ ಹತ್ತಿರದಲ್ಲಿ ನೀವು ಸಮಿತಿಯಲ್ಲಿ ನಿರ್ಣಯ ಮಾಡುವಾಗ ಅದಕ್ಕೆ ನಿರ್ಣಯ ಸಾಕಾಗ್ಬಿಡಿ ದೊಡ್ಡ ಸಣ್ಣ ವಿಷಯ ಅಲ್ಲಲ್ಲ. ಇಲ್ಲಿ ಬರಬೇಕಂತಲ್ಲ, ಹೇಳ್ಬೋದು. ನೀವು ಇಷ್ಟೊಟ್ಟಿಗೆ ಇದ್ದೀರಿ, ಒಂದೇ ಪಕ್ಷದಲ್ಲಿ ಇದ್ರಿ ಎಲ್ಲ ಒಂದು ಟೈಮಲ್ಲಿ. ನೀವು ಬಾಕಿ ವಿಷಯದಲ್ಲಿ ಎಷ್ಟು ಕ್ಲೋಸ್ ಇದ್ದೀರಿ. ನಿಮಗೆ ಒಂದು ರೋಲ್ ಎಲ್ಲ ನಮ್ದೊಂದು ಅರ್ಜಿ ಹೋಗಿದೆ, ಅದನ್ನು ನೀವು ಅವರಿಗೆ ತಿಳಿಸುವಂತ ಕೆಲಸವನ್ನು ಬೇಕಿತ್ತು. ಅದು ನಿಮ್ಮ ತಪ್ಪಿದೆ ಅಂತ ಹೇಳಿ. ಈಗ ಸದಸ್ಯ ಇಲ್ಲ. ಈಗ ಒಂದು ವಿಷಯ, ನಾವೀಗ ಹಿಂದಿನ ಸಭೆಯಲ್ಲಿ ನಾವು ಇಟ್ಟಿದ್ದೇವೆ. ಅವರು ಸಭೆಗೆ ಬರಲಿಲ್ಲ, ನಮ್ಗೆ ಗೊತ್ತಿಲ್ಲ. ನೋಡಿ, ಸಭೆಗೆ ಬಂದಿದ್ರೆ ಸಭೆಯ ವಿಷಯ ಗೊತ್ತಾಗ್ತಿತ್ತು. ಯಾವುದು ಬಂದಿದೆ, ಯಾಕೆ ಮುಖ್ಯಾಧಿಕಾರಿ ಹೇಳಿಲ್ಲ? ನಿರ್ಣಯ ಆಗಿದೆ, ನೀವು ಆ ಸಭೆಗೆ ಬರಲಿಲ್ಲ ಇಲ್ಲಿ ಅಂತ ಹೇಳಿದ್ರೆ ಮುಖ್ಯಾಧಿಕಾರಿಯವರ ಲೋಪದೋಷ ಎದ್ದು ಕಾಣ್ತದೆ ಎಲ್ಲ ಕಡೆ. ಒಂದು ಕಡೆಯಿಂದ ನೀವು ಇಲ್ಲಿ ನಿರ್ಣಯ ಆದದನ್ನು ನೀವು ಮಾಡುವುದಿಲ್ಲ, ನನ್ನ ಹತ್ರ ದಾಖಲೆ ಉಂಟು, ಮೊದಲ ಸಾಮಾನ್ಯ ಸಭೆಯಲ್ಲಿ ಆದದನ್ನು ಎಷ್ಟು ನೀವು ಮಾಡಲಿಲ್ಲ ಅಂತ ಎಲ್ಲ ಇದೆ. ಇಲ್ಲಿ ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ ಇದೊಂದು ಸಾಮಾನ್ಯ ಸಭೆ ಆಗುವ ರೀತಿಯಲ್ಲಿ ಕೆಲವೊಂದು ವಿಷಯ ಇದೆ, ಎಲ್ಲ ವಿಷಯದಲ್ಲೆಲ್ಲ ಆ ರೀತಿ ಆಗ್ತಾ ಇದೆ. ನೀವು ಹೇಳ್ಬೇಕಿತ್ತಲ್ಲ, ಒಂದು ತಿಂಗಳಾಯ್ತು ನಾನು ಆ ಸಭೆಗೆ ಬರಲಿಲ್ಲ. ಆಮೇಲೆ ಎಷ್ಟು ಸಲ ನಾನು ಪಂಚಾಯತಿಗೆ ಬಂದಿದ್ದೇನೆ, ವಿನಚನ ನಿಮ್ಮ ಚೇಂಬರ್ಗೆ ಎಷ್ಟು ಸಲ ಬಂದಿದೆ, ಯಾಕೆ ಹೇಳಿಲ್ಲ? ನೀವು ಹೇಳ್ಬೋದಿತ್ತಲ್ಲ. ಅಂದರೆ ನೀವು ನಮಗೆ ಹೇಳವೇ ಆ ಕಾಮಗಾರಿ ಮಾಡಬೇಕು ಅಂತೇಳಿ ಮಾಡಿದರೆ ಯಾವ ರೀತಿ ನಮಗೆ ಅದಕ್ಕೆ ಮಾಡಬೇಕು ಅಂತೇಳಿ ನಮಗೆ ಕೂಡ ಗೊತ್ತಿಲ್ಲ. ನಾವು ಇದಕ್ಕೆ ವಿರೋಧ ಇಲ್ಲ. ನಾನೇ ಆ ಸಂಸ್ಥೆಗೆ ಕೊರಗಜ್ಜನಿಗೆ ಶೀಟ್ ಹಾಕಿಸಿದ್ದು. ಅದನ್ನು ಮುಂದಿನ ಸಭೆ ಹಾಕೊಂಡ್ರೆ ನನಗೆ ಗೊತ್ತಿಲ್ಲ. ಸದಸ್ಯ ನೀವು ಕೂಡ ಇಷ್ಟು ವರ್ಷ ಹಿರಿಯಾಗಿದೆ. ಅಲ್ಲ, ನಾವು ಮಾತಾಡ್ತೇವೆ. ನಾವು ಮಾತಾಡ್ತೇವೆ. ನೀವು ಇದನ್ನು ಯಾವ ರೀತಿ ನಿರ್ಣಯ ಮಾಡ್ಬೋದು ಅಂತ ನೀವು ತಿಳಿಸಿ. ಅದಕ್ಕೆ ಸರ್ ಹೇಳ್ತಿದ್ದಾರೆ ಅದನ್ನು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇದು ಮಾಡಿ ಅಂತ. ಯಾವ ರೀತಿ ರೆಸಲ್ಯೂಷನ್ ಬರೀಬೇಕಂತ ಅಧ್ಯಕ್ಷರು ಹೇಳಿದ್ರೆ ನಾವು ಸ್ಥಿರೀಕರಣ ಇನ್ನೊಂದು ಸಭೆಗೆ ನಿಮ್ದು ಆಕ್ಷೇಪಣೆನಾ? ಸಭೆ ನಿರ್ಣಯವನ್ನು ಅಧ್ಯಕ್ಷರು ಹೇಳಬೇಕು ಯಾವ ರೀತಿ ಬರೀಬೇಕಂತ. ಯಾಕೆಂದ್ರೆ ರೆಸಲ್ಯೂಷನ್ ಪುಸ್ತಕಕ್ಕೆ ನಾನು ಸೈನ್ ಹಾಕೋದಲ್ಲ, ರೆಸಲ್ಯೂಷನ್ ಪುಸ್ತಕಕ್ಕೆ ಚೀಫ್ ಆಫೀಸರ್ ಸೈನ್ ಹಾಕೋದಿಲ್ಲ. ಮತ್ತೆ ಒಂದು
ಬಹುಮತದಿಂದ ಸರಿಯಲ್ಲ ಅಧ್ಯಕ್ಷ. ಅಲ್ಲ, ಅದಕ್ಕೆ ನೀವು ಕೊಡಿ. ಅದನ್ನು ಮಾಡಿ. ಅದು ಕೊಡಿ ನೀವು. ಈ ಸಭೆಯಲ್ಲಿ ಈ ಸಭೆಯಲ್ಲಿ ಗಮನಿಸುವ ಯಾರು ಕೊಡೋದೆಲ್ಲ ಕೊಡಿ. ನೀವು ಅದರಲ್ಲಿ ನಿರ್ಣಯ ಮಾಡಿ, ಯಾರು ಸದಸ್ಯರ ಹೆಸರು ಹಾಕಿ ನಿರ್ಣಯ ಮಾಡಿ. ಆಕ್ಷೇಪಣೆ ಉಂಟು ಮತ್ತೆ ಬಹುಮತದಿಂದ ತೀರ್ಮಾನಿಸಲಾಯಿತು ಅಂತ ಬರೀ. ಇದು ಬಹುಮತ ಅಗತ್ಯವಿಲ್ಲ. ನಾವು ಹೇಳಿದ್ದು ನಿಮ್ಮದು ಸಣ್ಣ ಒಂದು ವಿಷಯದಲ್ಲಿ ಇಷ್ಟು ದೊಡ್ಡ ವಿಷಯ ಅವರು ನೀವು ಹೇಳಿದ ಬರೋದು ಈಗ ಪ್ರತಿಷ್ಠೆ ಉಂಟಂತ ಹೇಳಿದ್ರೆ ಆ ಪ್ರತಿಷ್ಠೆಗೆ ಅವರೊಂದು ಈಗ ಆದ ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಆಗಿದೆ ಅವರಿಗೆ ಬೇಸರ ಇದೆ. ನೋಡಿ ಅದಕ್ಕೆ ನೋಡಿ ಸಭೆಗೆ ಬರೋದ ಮಿಸ್ಟೇಕ್ ಒಂದು ಮತ್ತೊಂದು ಮತ್ತೆ ಈಗ ಅದನ್ನು ಮುಂದೆ ಹಾಕುದು ಅಲ್ಲಿ ಕೆಲಸ ಆಗ್ಬೇಕು ಮಾಡುದು ಬೇಡ. ಅದಕ್ಕೆ ಅವರು ವಿರೋಧ ಇದ್ರೆ ನೀವು ಅದನ್ನು ರಾಜಕೀಯವಾಗಿ ಬಳಸಬೇಡಿ. ನೀವೇನು ಹೇಳ್ಬೇಕಿತ್ತು ನೋಡು, ನಾನು ಅವ್ರ ಹತ್ರ ಕರಿತೇನೆ ಮಾತಾಡುವ ಅಂತ ಹೇಳಿ ಹೇಳ್ಬೇಕಿತ್ತು. ಅದು ಬಿಟ್ಟು ನಾವು ಅದನ್ನು ಮಾಡಿ ಅಂತ ಹೇಳಿ ಅದರ ಅರ್ಥ ಏನು? ನೀವು ಅದು ಅವಘಡದ ಕಟ್ಟೆಗೆ ನೀವು ಎಂತ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ನಾವು ಮಾಡಿದ್ರೆ ನಮಗೆ ಗೊತ್ತಿದೆ, ಅರ್ಥ ಇದೆ. ಯಾರು ಹೆಚ್ಚು ಮಾಡಿದ್ದಾರೆ ಯಾರು ಜಾಸ್ತಿ ಮಾಡಿದ್ದಾರೆ ಅದು ನಿಮ್ಗೂ ಬೇಡ ನಮಗೂ ಬೇಡ, ಗೊತ್ತಾಯ್ತಲ್ಲ. ನಿಮ್ಮ ಆಕ್ಷೇಪಣೆ ಉಂಟಾ ಅದನ್ನು ಸಲ್ಲಿಸಿ. ಮತ್ತೆ ಏನು ಅಂತ ಒಂದು ಯಾರ್ದಾದ್ರೂ ಅದರ ಬಗ್ಗೆ ಬೇರೆ ಯಾರ್ದಾದ್ರೂ ಆಕ್ಷೇಪಣೆ ಇದ್ರೆ ಕೈ ಎತ್ತಿ ಅಷ್ಟೇ. ಯಾರ್ದಾದ್ರೂ ಆಕ್ಷೇಪಣೆ ಯಾರು ಮಾಡ್ಲಿಕ್ಕೆ ಸರಿ, ಅಷ್ಟು ಅವ್ರದ್ದು ದೊಡ್ಡ ಆಕ್ಷೇಪಣೆ ಇದೆ. ಮತ್ತೇನು ಆ ನಿಂದವನ್ನು ಹಾಕ್ಲಿಕ್ಕೆ ಆಗುದಿಲ್ಲ ಸದಸ್ಯರು. ಸ್ಥಿರೀಕರಣ ಇದ್ದ ಸಭೆಯಲ್ಲಿ ಹಾಕ್ಬೇಕು. ಹೌದು, ಒಬ್ಜೆಕ್ಷನ್ ಹಾಕಿ ಒಬ್ಜೆಕ್ಷನ್ ಹಾಕಿ. ಒಮ್ಮತ ಅಲ್ಲ, ಆಕ್ಷೇಪ ಬಹುಮತದ ನಿರ್ಧಾರ ಅಷ್ಟೇ. ಅಧ್ಯಕ್ಷ ನಮ್ಮ ಬಲೆ ಬರುದು. ಅಧ್ಯಕ್ಷ ನಮ್ಮ ಬಲೆ ಬರುದು. ಅಲ್ಲಿ ವ್ಯವಸ್ಥೆ ನಮ್ಮ ಬಲೆ ಬರುದು. ನಮ್ಗೆ ಫೋನ್ ಮಾಡಿ ಅಲ್ಲಿಗೆ ಭೇಟಿ ಕೊಡುವಾಗ ನಾವು ಬೇಡ. ಇದು ನೀವು ಚೆಕ್ ಮಾಡಬೇಡಿ. ಯಾಕಂದ್ರೆ ಒಂದು ವಾರ್ಡ್ ಮೆಂಬರಿಗೆ ಒಂದು ಕೆಲಸ ಮಾಡಿ ನೀವು ಅಧಿಕಾರಿಯವರಿಗೆ ನಿಮ್ಮ ಮಾಡಲು ಈಗ ಅರ್ಜಿ ಬಂದಿದೆ ಅಥವಾ ಈ ರೀತಿ ಒಂದು ಭೇಟಿ ಕೊಡ್ತೇವೆ ನೀವು ಇದ್ರೆ ಬನ್ನಿ ಅಂತ ಹೇಳಿ ಇದ್ರೆ ಬರ್ತೇವೆ. ಇಲ್ಲ ತೊಂದರೆ ಇಲ್ಲ, ಅದೇ ಹಾಕಿ ನೀವು ಗೊತ್ತಾಗ್ತಲ್ಲ, ಅದೊಂದು ವ್ಯವಸ್ಥೆ ಮಾಡಿ. ನೀವು ಇನ್ನೊಂದು ನಾವು ಮೊದಲ ಸಭೆಗೆ ಏನ್ ಮಾಡಿದ್ದೇವೆ, 4 ಮೆಂಬರ್ದು ಗಮನಕ್ಕೆ ತರಬೇಕು, ಅವರಿಗೆ ಮಾಡಬೇಕು ಅಂತ ಹೇಳಿ. ಈಗ ನನ್ನ ವಾರ್ಡಲ್ಲಿ ಕೋಟೆಕಾರಲ್ಲಿ ದಾನಪತ್ರ ಅಂತೇಳಿ ನಾವು ಕೊಡ್ತೇವೆ. ಎಷ್ಟು ಕಡೆ ನೀವು ದಾನಪತ್ರ ಅಂತ ಕೊಟ್ಟು ಬಿಟ್ಟದನ್ನು ಮಾಡಿದ್ದೀರಿ, ನಮ್ಮ ಗಮನಕ್ಕೆ ತರದೆ ನೀವು ಎಷ್ಟು ಮಾಡಿದ್ದೀರಿ? ಹಾಗಾದರೆ ನಿರ್ಣಯಕ್ಕೆ ಇಲ್ಲಿ ನಾವು ಮಾಡೋ ನಿರ್ಣಯಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ವಾ? ಈಗ ನಮಗೆ ಅಲ್ಲಿ ಕೆಲವೊಂದು ಭಾಗದಲ್ಲಿ ನಮಗೆ ರಸ್ತೆ ಅಗಲೀಕರಣಕ್ಕೆ ಅಗತ್ಯ ಇದೆ, ಮಾಡಿದ್ದೀರಾ? ಇಲ್ಲ. ಯಾವುದಾದ್ರೂ ಮೆಂಬರ್ನವ್ರದ್ದು ಗಮನಕ್ಕೆ ತರ್ತೀರಾ? ನೀವು ಅಲ್ಲಿ ಲೈಸೆನ್ಸ್ ಆಗುವಾಗ ತರ್ತೀರಾ? ಯಾವಾಗ ತರ್ತೀರಿ? ಆ ವ್ಯಕ್ತಿ ಬಂದು ಕೂತ್ಕೊಂಡಿರುವಾಗ ನೀವು ಲೈಸೆನ್ಸ್ ಕೊಡ್ತೇವೆ. ಈಗ ಅಂದರೆ ಎಷ್ಟು ವರ್ಷ ಆಯಿತು? 1.5 ವರ್ಷ ಆಯಿತು. ನಮಗೆ ಅವರ ಎದುರಲ್ಲಿ ಹೇಳಿಕೆ ಆಗ್ತದಾ? ಮತ್ತೆ ನೀವು ಫೋನ್ ಮಾಡೋದು ಅವು ಅಂತ ಮೆಂಬರ್ ಬಂತೇವೆ ಅಲ್ವಾ ಲೈಸೆನ್ಸ್, ನೀವು ಅದನ್ನು ಮಾಡಬೇಕಲ್ಲ. ದಾನಪತ್ರ ಕೊಟ್ಟ ಜಾಗವನ್ನು ಯಾಕೆ ಬಿಡಲಿಕ್ಕೆ ಹೇಳಿ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ನೀವು ಅಧಿಕಾರಿಗಳು ಮಾಡ್ಬೋದಲ್ಲ. ಎಷ್ಟು ಕಡೆ ಮಾಡಿದ್ದೀರಿ? ಎಷ್ಟು ಕಡೆ ಲೈಸೆನ್ಸ್ ಮಾಡಿದ್ದೀರಿ? ನಮ್ಮ ಪಟ್ಟಣ ಪಂಚಾಯತ್ ನಿಮ್ಮ ನಿರ್ಣಯ ನೋಡುವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರದಾಗಿ ಆಗಿದೆ ಅಂತ ಸಂಶಯ ಇದೆ. ಆದ್ದರಿಂದ ನಮ್ಮ ಪಟ್ಟಣ ಪಂಚಾಯತ್ ಎಷ್ಟು ಸಾಲದಲ್ಲಿ ನೀವು ಸರಿಯಾದ ಲೆಕ್ಕಾಚಾರ ಮಾಡಬೇಕು. ನನಗೆ ಲಿಖಿತ ರೂಪ ಯಾಕೆ ಅಂತ ಹೇಳಿದ್ದಾರೆ 6 ಕೋಟಿ ಸಾಲದಲ್ಲಿ ಟೆಂಡರ್ ಕಡೆ ಇದು ಅಂತ ಹೇಳಿ ಆಲ್ಮೋಸ್ಟ್ ಒಂದು 8 ರಿಂದ 9 ಕೋಟಿ ರೂಪಾಯಿ ನಮ್ಮ ಪಟ್ಟಣ ಪಂಚಾಯತ್ ಸಾಲದಲ್ಲಿದೆ. ಅಲ್ಲ, ಟೆಂಡರ್ ಕರೆದ ಲೆಕ್ಕ ಆದರೆ ನಾವು ಅವರು ತುರ್ತು ಸಂದರ್ಭದಲ್ಲಿ ಕೆಲವೊಬ್ಬರ ಇದರಲ್ಲಿ ಕರೆದಿದೆ. ಹಾಗೆ ಅಂತ ಹೇಳಿದ್ರೆ ನಮ್ಮ ಕೋಟೆಗಾರ್ ಪಟ್ಟಣ ಪಂಚಾಯತ್ ನಮ್ಮ ಒಟ್ಟು ರೆವೆನ್ಯೂ ಎಷ್ಟು? 2 ಕೋಟಿ 69 ಲಕ್ಷ. 4.5 ಅದು ನೀವು ಬಜೆಟ್ ಅಲ್ಲಿ ಕೊಟ್ಟದ್ದು. ಟ್ಯಾಕ್ಸ್ ಕೇಳುದಿಲ್ಲ, ರೆವೆನ್ಯೂ ಟ್ಯಾಕ್ಸ್. ನಾನು ಕೇಳುದು ಈಗ ಅದು ಫಿಕ್ಸಿಂಗ್. ನಮ್ಮ ಇನ್ಕಮ್ ಫಿಕ್ಸ್ ಯಾವುದು ಅಂತ ಹೇಳಿದ್ರೆ ರೆವೆನ್ಯೂ ಟ್ಯಾಕ್ಸ್. ಅದೆಷ್ಟಿದೆ? 2 ಕೋಟಿ 3 ಕೋಟಿ ಅಲ್ಲ, 2 ಕೋಟಿ ಈಗ ಜಾಸ್ತಿ 3 ಕೋಟಿ. ಅಂದ್ರೆ ನಮ್ಮ ಪಟ್ಟಣ ಪಂಚಾಯತ್ 3 ಟೈಮ್ಸ್ ನಮ್ದು ಸಾಲದಲ್ಲಿ. ಹಾಗಾದ್ರೆ ಈ ಬಜೆಟ್ ಅನ್ನು ನೀವು ಯಾವ ರೀತಿ ಮಾಡ್ತೀರಿ? ಹೇಗೆ ಮಾಡ್ತೀರಿ? ನಾನು ಒಂದು ನಿಮಿಷ ನನ್ನ ಮುಗಿಲಿಲ್ಲ, ಆಮೇಲೆ
15 ಫೈನಾನ್ಸ್ SFC ಇಂದ 6 ಕೋಟಿ ಟ್ಯಾಕ್ಸ್ ಸೇರಿ ಈ 9 ಕೋಟಿ ಪ್ಲಸ್ 6 ಕೋಟಿ ಅಂದ್ರೆ 8, 9, 17 ಕೋಟಿ ರೂಪಾಯಿ ಮುಂದಿನ ಆಗುವಾಗ ಅಂದಾಜು. ಅಲ್ಲ ಈಗ 6 ಕೋಟಿ ಅಂದ್ರೆ 6 ಕೋಟಿ ಅಂತ ಹೇಳಿದ್ರಲ್ಲ, ಅದು ಅಡ್ವಾನ್ಸ್ ವರ್ಕ್ ಆದ. ಹಾಗಾದ್ರೆ ನಮ್ಮ ಪಟ್ಟಣದಲ್ಲಿ ಸಾಲದಲ್ಲಿದೆ, ಈ ಸಾಲವನ್ನು ಎಕ್ಸ್ಚೇಂಜ್ ಮಾಡ್ತಾರೆ ಬಜೆಟ್ ಸುಮ್ಮನೆ 6 ಕೋಟಿ ಅಂತ ಹೇಳಿ ಆಮೇಲೆ ದೇಶನ ಎಷ್ಟು ಕೋಟಿ ಎಷ್ಟು ಸದಸ್ಯ ಸರಿಯಲ್ಲ? 6 ಕೋಟಿ ಸಾಲ 2 ಲಕ್ಷದಾಗಿ ಎಲ್ಲರಿಗೂ 11 ಸದಸ್ಯರಿಗೆ 2 ಲಕ್ಷ ಕೊಟ್ಟಿದೆ. ಅದರದ್ದು ಟೆಂಡರ್ ಕರೀಲಿಲ್ಲ. ಅದರಲ್ಲಿ ಟೋಟಲ್ ಆ ಅಮೌಂಟ್ ಮಾತ್ರ ಟೆಂಡರ್ ಕರೀಲಿಕ್ಕೆ ಬಾಕಿ ಇದೆ. ಸರಿಯಲ್ಲ ಸದಸ್ಯರೇ? ಇಂಜಿನಿಯರ್ ಒಟ್ಟು 6 ಕೋಟಿ 60 ಲಕ್ಷ ಸಮಥಿಂಗ್ ಇಲ್ಲಿ ಸಾಲ ಬರ್ತದೆ, ಕರೆಕ್ಟ್ ಅಲ್ಲ? ಟೆಂಡರ್ ಕರೀಲಿಕ್ಕೆ ಬಾಕಿ. ಈಗ ನಾಡಿದ್ದೀಗ ಟ್ಯಾಕ್ಸ್ ಇದಾದ್ಮೇಲೆ ಏಪ್ರಿಲಲ್ಲಿ ಕಡಿಮೆಯಲ್ಲಿ 3 ಕೋಟಿ ತನಕ ಬಿಲ್ ಆಗ್ತದೆ. ಆಯ್ತು ಸದಸ್ಯರೇ, ಅಲ್ಲಿ ಉಳಿಕೆ ಆದದ್ದು ಎಷ್ಟು? 3 ಕೋಟಿ. ಸರಿ ಅಲ್ಲ? ಅದನ್ನು ಮುಂದಿನ ಇದರಲ್ಲಿ ಗ್ರಾಂಟಲ್ಲಿ ಮತ್ತೆ ನಮ್ಮ ಇದು ಯಾವುದು ಆಫೀಸ್ ರೆವೆನ್ಯೂ ಇದರಲ್ಲಿ ಅದರಲ್ಲಿ ಸಾಧಾರಣ 1-1.5 ಕೋಟಿ ತನಕ, ಯಾಕಂದರೆ ಬಿಲ್ಡಿಂಗ್ ಲೈಸೆನ್ಸ್ ಜನರಿಗೆ ಸರಿಯಾಯಿತು 1-1.5 ಕೋಟಿ ತನಕ ಬಂದರೆ ಎಕ್ಸಸ್ ಉಳಿದು 1.5 ಕೋಟಿ. ಅದೇನು ನಮ್ಮ ಪಟ್ಟಣ ಪಂಚಾಯತ್ಗೆ ಭಾರ ಆಗಲಿಕ್ಕಿಲ್ಲ ನನ್ನ ಪ್ರಕಾರ. ಬಜೆಟ್ ಅಲ್ಲಿ ಸ್ಯಾಲರಿ ಬಿಟ್ಟಿದ್ದೀನಿ, ಯಾವ್ದ್ರಲ್ಲಿ ಕೊಡ್ತೀರಿ ಸದಸ್ಯರೇ? ಮಾಹಿತಿ ಬರುತ್ತೆ ನಿಮ್ಗೆ ಇದೆ. ಯಾಕೆಂದ್ರೆ ನೀವು ಬಜೆಟ್ ಪುಸ್ತಕ ತೆಗೀರಿ, ನನಗೆ ಮಾಹಿತಿ ಸರಿಯಾಗಿ ನಾನು ಮಾಹಿತಿಯನ್ನು ಇದು ಮಾಡಿ ನೀವು 6 ಕೋಟಿ ಸಾಲ ಇದೆ. ಎಲೆಕ್ಷನ್ ಬೇರೆ ಟೆಂಡರ್ ಅವರು ಹೇಳಿದ ಅದು ಟೆಂಡರ್ ಮಾತ್ರ ಬಾಕಿಯಾ? ಬೇರೆ ಯಾವ್ದು ಟೆಂಡರ್ ಬಾಕಿ ಇಲ್ಲ. ಇವತ್ತಿನವರೆಗೆ ಬೇರೆ ಯಾವುದೇ ಟೆಂಡರ್ ಬಾಕಿ ಇಲ್ಲ. ಆಮೇಲೆ ಬೇರೆ ಯಾವುದೇ ಟೆಂಡರ್ ಬಾಕಿ ಇಲ್ಲ ಅಂತ ಯಾವುದು ಆ ರೋಡ್ ಡ್ಯಾಮೇಜ್ ಆದಾಗ ಅದನ್ನು ಮಾಡಲಿಕ್ಕೆ ಬಿಟ್ಟದ್ದು ಬಿಟ್ಟರೆ ನಮಗೆ ಬೇಡ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ನೀವು ತಪ್ಪು ಮಾಡಬೇಡಿ. ಸ್ಟಡಿ ಮಾಡಲಿ ಬಂದು ನೋಡಿ, ಪಟ್ಟಣ ಪಂಚಾಯತ್ ಸಾಲದಲ್ಲಿ ನಮ್ಮ ಪಟ್ಟಣ ಪಂಚಾಯತ್ ಸಾಲದಲ್ಲಿದೆ ಅಂತ ನೀವು ಹೇಳಿದ್ರು. ಇನ್ನು ರೆವೆನ್ಯೂ ಬರ್ತದೆ ನೀವು ಹೇಳಿ ಅದನ್ನ ಒಪ್ತೇನೆ. ಆಮೇಲೆ ಬಜೆಟ್ ಈಗ ನಾವು ಬಂದ ರೆವೆನ್ಯೂ ಅಂತ ಫುಲ್ ನಾವು ಬಜೆಟ್ ಅನ್ನು ಇದಕ್ಕೆ ಇಟ್ಟರೆ ನೆಕ್ಸ್ಟ್ ಬಜೆಟ್ಗೆ ಮಾಡಲಿಕ್ಕೆ ರೆವೆನ್ಯೂ ಎಲ್ಲಿಂದ ಬರ್ತದೆ? ಹೇಳಿ, ನೀವು ಅಕೌಂಟ್ಸ್ ಆಗಿ ಹೇಳಿ, ನೀವು ಹೇಳಿ. ನಮ್ಗಿಂತ ಜಾಸ್ತಿ ನಿಮಗೆ ಗೊತ್ತಿರ್ಬೋದು, ನೀವು ಹೇಳಿ. ಸರಿಯಲ್ಲ? ಈಗ ನಾವು ರೆವೆನ್ಯೂ ಬಂದದ್ದನ್ನೆಲ್ಲ ಈ 6 ಕೋಟಿ ಸಾಲದಕ್ಕೆ ಮತ್ತೆ ಅವರು 2 ಲಕ್ಷದ ಅಂತ ಹೇಳಿದ್ರೆ 3 ಕೋಟಿ ಚಿಲ್ಲರೆ ಅಂತ ಹೇಳಿ 3 ಲಕ್ಷ ಯಾವುದು ಈಗ 6 ಕೋಟಿ ಕಾಮಗಾರಿ ಆದದ್ದು ಉಂಟು. ಅದಕ್ಕೆ next ಏಪ್ರಿಲಲ್ಲಿ ಕಲೆಕ್ಷನ್ ಎಲ್ಲ ಬರ್ತದೆ. ಆಗ ನಾವು payment ಮಾಡ್ಬೋದು. ಅದು ಮುಂದಿನ ಬಜೆಟಲ್ಲಿ ಈಗ ನಮಗೆ ಈ ರೆವೆನ್ಯೂ ಅನ್ನು ಮುಂದಿನ ಬಜೆಟಿಗೆ ತೋರಿಸಲಿಲ್ವಾ? ಟ್ಯಾಕ್ಸ್ ಕಲೆಕ್ಷನ್ ಇದನ್ನು ಮುಂದಿನ ಬಜೆಟಿಗೆ ನಮ್ಮ ಇದು ಕಲೆಕ್ಷನ್ ಅದಕ್ಕೆ ಎಂತ ಮಾಡ್ತೀರಿ? ನೆಕ್ಸ್ಟ್ ರೆವೆನ್ಯೂ ಕೊಡ್ತೀರಾ? 27-28 ನೀವೆಂತ ಹೇಳಿದ್ರೆ ನಾವು ಎಷ್ಟೋ ಸಲ ಸಾಮಾನ್ಯ ಸಭೆಯಲ್ಲಿ ಹೇಳಿದ್ದೆ ರೆವೆನ್ಯೂ ಜಾಸ್ತಿ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ನಿರ್ಣಯ ಮಾಡಿದ್ವಿ. ನೀವು ಅದನ್ನು ಮಾಡಿ ನಮ್ಮ ಪಟ್ಟಣ ಪಂಚಾಯತ್ ಅನ್ನು ರೆವೆನ್ಯೂ ಜಾಸ್ತಿ ಮಾಡಲಿಕ್ಕೆ ವರ್ಷದಲ್ಲಿ ಒಂದೇ ಸಲ ಜಾಸ್ತಿ ಮಾಡಿ ಅದಲ್ಲ, ಬೇರೆ ಬೇರೆ ನಮ್ಮದು ಬೇರೆ ಬೇರೆ ಕೆಲವೊಂದು ರೆವೆನ್ಯೂ ನಮಗೆ ಇನ್ಕಮಿಗೋಸ್ಕರ ನಾವು ಅದಕ್ಕೆ ಬೇರೆ ಬೇರೆ ನಾವು ಹೇಳಿದ್ದೇವೆ. ನಮ್ಮ ಟ್ರೇಡಿಂಗ್ ಲೈಸೆನ್ಸ್ ಇರ್ಬೋದು, ಕೆಲವೊಂದು ದೊಡ್ಡ ದೊಡ್ಡ ವಾಣಿಜ್ಯ ಕಟ್ಟಡದ ಬಗ್ಗೆ ನಾವು ಹೇಳಿದ್ದೇವೆ. ಅದನ್ನು ಮಾಡಬಹುದಿತ್ತಲ್ಲ? ನೀವು ಸಾಲ ಮಾಡಿಕೊಂಡು ಕೂತ್ಕೊಂಡು ನೀವೇನು ಮಾಡ್ತೀರಿ ಅಧಿಕಾರಿಗಳು? ರೆವೆನ್ಯೂ ಬಂದ ಮೇಲೆ ಎಷ್ಟು ಬಜೆಟ್ಗೆ ಈ ಸಲದ ರೆವೆನ್ಯೂ ಬಂದು ನೆಕ್ಸ್ಟ್ ಬಜೆಟ್ಗೆ ತೋರಿಸಿದ್ದೀರಾ? ಸದಸ್ಯರೇ, ಈ ಬಜೆಟ್ ಅಲ್ಲಿ ನಾವು ತೋರಿಸುದು ಮುಂದಿನ ವರ್ಷದ ನೀಲ ನಕಾಶೆ ಅಲ್ಲ. ಮಾಹಿತಿದಿಂತಲ್ಲ ಹೇಳಿದ್ದು. ಈ ಸ್ಯಾಲ್ರಿ ಇದೆಯಲ್ಲ, ಈ ಪರ್ಮನೆಂಟ್ ಯಾರೆಲ್ಲ ಇದ್ದಾರೆ ನೋಡಿ, ಅವರಿಗೆಲ್ಲ ಸ್ಯಾಲ್ರಿ ನಾವು ಪಟ್ಟಣ ಪಂಚಾಯತಿಂದ ಕೊಡೋದಲ್ಲ, ಸರ್ಕಾರವೇ ಡೈರೆಕ್ಟ್ ಅವರಿಗೆ ಹಾಕ್ತದೆ. ಮತ್ತೊಂದು, ಈ ಔಟ್ಸೋರ್ಸಲ್ಲಿ ಔಟ್ಸೋರ್ಸಲ್ಲಿ ಇದ್ದಾರಲ್ಲ ವರ್ಕರ್ಸ್, ಅವರಿಗೆಲ್ಲ ಆಲ್ರೆಡಿ ಈಗ ಟೆಂಡರ್ ಕರೆದಾಗಿದೆ. ನೆಕ್ಸ್ಟಿಗೆ ಅಲ್ಲಿ ಟೆಂಡರ್ ಅದನ್ನೆಲ್ಲ ಸೇರಿಸಿ 6 ಕೋಟಿ. ಆದ್ದರಿಂದ ಬೇರೆ ಯಾವುದಾದ್ರಲ್ಲಿ ಬರೋದಿಲ್ಲ ಅಂತ ಹೇಳಿದ್ದು ಸ್ಯಾಲ್ರಿ ಇದು. ಅದಲ್ಲ, ಅದು ನೀವು ಸ್ಯಾಲ್ರಿ ಅಂತ ಹೇಳಿದ್ದು ಅಷ್ಟೇ, ಬೇರೆ ಯಾವುದಲ್ಲ ಹೇಳಿ. ನಾನು ಸ್ಯಾಲ್ರಿ ವಿಷಯ ಇಲ್ಲ. 26-27 ಟೆಂಡರ್ ಕರೆದಾಗಿದೆ. ಅದುವೇ ಸಾಲ, ಅದು ಸೇರಿಯಲ್ಲಿ ಸಾಲ. ಅದು ಈಗ
ಮುಂದಿನ ವರ್ಷದಲ್ಲಿ ಈಗ ಅವ್ರು ಹೇಳಿದ್ರು ಮುಂದಿನ ವರ್ಷ ಇಟ್ಟಿದ್ದೀರಾ ಅಂತ. ಈಗ ಮೇಂಟೆನೆನ್ಸ್ 2 ಕೋಟಿ ತನಕ ಇಟ್ಟದ್ದು ಮುಂದಿನ ವರ್ಷದ್ದು ಸರಿ ಅಲ್ಲ ಸದಸ್ಯರೇ? ಈಗ ಮೇಂಟೆನೆನ್ಸ್ ಇಟ್ಟದ್ದು ದಾಖಲೆ ಕೊಡ್ತಿದ್ದೀವಿ. ಯಾವುದು? ನಮಗೆ ಗೊತ್ತಿದೆ ಯಾವ ರೀತಿ ನಿಮ್ಗೆ ಉತ್ತರ ಕೊಡ್ಬೇಕಂತ ನನಗೆ ಗೊತ್ತಿದೆ. ನೀವು ಅದನ್ನು ಚರ್ಚೆ ಮಾಡ್ಲಿಕ್ಕೆ ಬರ್ಬೇಡಿ ಯಾರುಂಡ್ರೆ, ನಮ್ಗೆ ಗೊತ್ತಿದೆ ಸಮಸ್ಯೆ ಬರುತ್ತೆ ನಿಮಗೆ ಅರ್ಥ ಚರ್ಚೆ ಮಾಡೋದಾಗ್ತದೆ. ಮುಂದಿನ ಅವಧಿಗೆ ನೀವು ತುಂಬ ಸಾಲ ಮಾಡಿ ನಮಗೆ ಅಧ್ಯಕ್ಷರೇ, ಈಗ ನಮ್ಮ ಸುಜಿತ್ ಅವರ ಸದಸ್ಯರು ಹೇಳಿದ್ರು ಮಾಧ್ಯಮ ಇದೆ ಇಲ್ಲದಿದ್ದರೆ ದಾಖಲೆ ಕೊಡ್ತಿದ್ದೆ ಅಂತ. ಇದು ದೊಡ್ಡ ತಪ್ಪು. ಮಾಧ್ಯಮ ಇರುವಾಗವೇ ಜನಗಳಿಗೆ ಗೊತ್ತಾಗಬೇಕಂತ ನಾವು ದಾಖಲೆ ರಿಲೀಸ್ ಮಾಡಬೇಕು. ಅವರು ಹೇಳಿದ್ದೇನೆಂದ್ರೆ ಮಾಧ್ಯಮ ಇದೆ ಇಲ್ಲದಿದ್ದರೆ ದಾಖಲೆ ಕೊಡ್ತಿದ್ದೆ ಅಂತ ಹೇಳಿದ್ರು. ಮಾಧ್ಯಮ ಇದ್ದಾಗ ದಾಖಲೆ ಕೊಡಿ, ಜನಗಳಿಗೆ ಗೊತ್ತಾಗ್ಲಿ. ನೀವು ಮಾಧ್ಯಮವನ್ನು ಯಾಕೆ ಮುಚ್ಚಬೇಕು ಸರ್? ತಿಳಿಸಿ. 6 ಕೋಟಿ ರೂಪಾಯಿ ಟೆಂಡರ್ ಕರೆದದ್ದು ನಿಮ್ಮ ಎಂತ ಸತ್ಯ ದಾಖಲೆ ಎಲ್ಲ ಹೇಳಿ. ಈಗ ಅಲ್ಲಿ 3 ಕೋಟಿ ರೂಪಾಯಿ ತನಕ ರೆವೆನ್ಯೂ ಬರ್ತದೆ. ಫಿಕ್ಸ್ ರೆವೆನ್ಯೂ ಅಲ್ಲ. ಅಲ್ಲಲ್ಲ, ನೀವು ಅದ್ರ ನಿಮ್ದು ಲೈಸೆನ್ಸ್ ನಿಮ್ಗೆ ಇಷ್ಟೇ ಬರ್ತದೆ ಅಂತ ಫಿಕ್ಸ್ ಇರ್ತದ? ರೋಡ್ ನಂಬರ್ ಇಷ್ಟೇ ಬರ್ತದೆ ಅಂತ ಫಿಕ್ಸ್ ಇರ್ತದ? ಇಲ್ಲ, ಫಿಕ್ಸ್ ಆದಂತ ಹೇಳಿದ್ರೆ ರೆವೆನ್ಯೂ ಕೂಡ 3 ಕೋಟಿ ರೂಪಾಯಿ ನಮಗೆ ರೆವೆನ್ಯೂ ಬರ್ತದೆ ಅಂತ ಅಲ್ಲ. ಅರ್ಥ ಆಯ್ತಲ್ಲ? ನಾನು ಹೇಳುದು ಸಾಲ ಉಂಟಂತ ಹೇಳಿ ಒಪ್ಪಿ ಅಂತ ಹೇಳುದು. ಅದು ಬಿಟ್ಟು ನೀವು ಅದನ್ನು ಚರ್ಚೆ ಮಾಡಬೇಕು. ಈ ಸಭೆ ಹೋಗ್ತದೆ, ಸಾಲ ಇದೆ ಅಂತ ಎಲ್ಲರೂ ಹೋಗ್ತಿದ್ದಾರೆ. 26-27 ಇತ್ತು ಟೆಂಡರ್ ಕಟ್ಟೋದು. ಮೇಂಟೆನೆನ್ಸ್ ಇತ್ತು 26-27 ಇತ್ತು ಮೇಂಟೆನೆನ್ಸ್ ಇತ್ತು ಟೆಂಡರ್ ಕಟ್ಟೋದು. ಈಗ 5 ಲಕ್ಷ ಟೆಂಡರ್ ಕಟ್ಟಿದ್ದೇವಲ್ಲ, ಅದೀಗ 26-27 ಸರ್ಕಾರದ ಸುತ್ತೋಲೆ ಪ್ರಕಾರ ನಾವು ತೆಗಿಬೇಕಾಗ್ತದೆ ಕಾಣ್ತದೆ ಅಲ್ಲ? ಸುತ್ತೋಲೆ ಬರ್ತದೆ ಸರ್ಕಾರದ ಸುತ್ತೋಲೆ ಪ್ರಕಾರ ನಾವು ಮಾಡಿದ್ರೆ ಜಾಸ್ತಿ ನಮಗೆ ರೆವೆನ್ಯೂ ಹೌದು. ಅದಲ್ಲ, ಈ ಫ್ಲೆಕ್ಸ್ ಬೋರ್ಡ್ಗೆಲ್ಲ ಇದಕ್ಕೆ ಹಾಕ್ಬೋದು. ಯಾವುದು ಹ್ಯಾಡ್ಗೆ ನಾವು ನಿರ್ಣಯ ಮಾಡಿದ್ದೇವೆ ಹ್ಯಾಡಿಗೆ ಮಾತ್ರ ಸಂಘ ಮಾಡಿದ್ದೇವೆ ರೆವೆನ್ಯೂ ಮಾಡಲಿಕ್ಕೆ. ಬಿಲ್ಡಿಂಗ್ ನಾವು ಅಲ್ಲ ಈಗ ಹೋಗ್ತಿದ್ರೆ ರೆವೆನ್ಯೂ ಡಬಲ್ ಆಗ್ತದೆ. ಏನು ಕ್ರಮ ತಗೊಂಡಿದ್ದೀವಿ? ಬಂದಿದ್ದು ನನಗೆ ವಿಷಯ ತಿಳಿಸ್ಲಿಲ್ಲ. ಹೊಳಚೂರು ರೋಡಿಗೆ ನೀವಿಬ್ರು ಸಹ ಬಂದಿದ್ರು. ನೀವಿಬ್ರು ನನಗೆ ವಿಷಯ ತಿಳಿಸ್ಲಿಲ್ಲ. ಪಬ್ಲಿಕ್ ನನಗೆ ಕಾಲ್ ಮಾಡಿ ಕರೆದ್ರು. ಯಾಕೆ ನೀವು ತಿಳಿಸಿದಿಲ್ಲ ಅಂತ ಗೊತ್ತಿಲ್ಲ. ಮತ್ತೊಂದು ಅಲ್ಪಾಯ ಕಾಲೇಜ್ ಹತ್ರ ಮೆಂಬರ್ನ ಕರ್ಕೊಂಡೋಗಿ ಒಂದು ಸ್ಪಾಟ್ ಇನ್ಫೆಕ್ಷನ್ ಅಂತ ಇತ್ತು. ನೀವು ನಮಗೆ ಕರೀಲೇ ಇಲ್ಲ. ನಿನ್ನೆ ಒಂದು ಸ್ಪಾಟ್ ಇನ್ಫೆಕ್ಷನ್ಗೆ ಕರೆದೆ, ಒಂದು ಹೊಳಚೆ ನೀರಿಗೆ. ನೀವು ಬರಲಿಲ್ಲ. ನಾವು ಕರೆದಾಗ ನೀವು ಬರೋದಿಲ್ಲ. ಮತ್ತೆ ನಮಗೆ ಗೊತ್ತಿಲ್ಲದೆ ನೀವು ಬರ್ತೀರಿ. ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ನಮಗೊಂದು ಕೌನ್ಸಿಲರ್ ಆಗಿ ಒಂದು ರೆಸ್ಪೆಕ್ಟ್ ಇರಲಿ. ಒಂದು ಕರೀರಿ. ಅರ್ಧ ರಾತ್ರಿ ಕರೆದ್ರೂ ಮೆಂಬರ್ಗಳು ಬರ್ತಾರೆ. ನಾನು ಬಂದಿದ್ದೀನಿ, ನೀವಿನ್ನೂ ಅರ್ಧ ರಾತ್ರಿ ಕರೆದ್ರೂ ನಾವು ಬರ್ತೀವಿ. ಏನಾದರೂ ಸಮಸ್ಯೆ ಇದ್ದರೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡಿ ಅಷ್ಟೇ. ಹಾಗಾದ್ರೆ ನೀವು ಕಲೆಕ್ಷನ್ ಆಗಬೇಕು. ನನ್ನ ಹಿಂದಿನ ಫೋನ್ ಮಾಡಿ ಮಾರ್ಚಿಂದ ನಿಮಗೆ ಕೆಲಸ ಇಲ್ಲ, ನಮಗೆ ಈ ನೀರಿನ ಸಮಸ್ಯೆ ಇದೆ ಅಲ್ಲಿ ಅವರಿಗೆ ಬರ್ತದೆ. ಅದರಲ್ಲಿ ಯಾರು ಅದನ್ನು ಮುಟ್ಲಿಕ್ಕೂ ಆಗುದಿಲ್ಲ. ಒಂದು ನಿಮಿಷ ಹೇಳ್ತೇನೆ, ಆ ರಾಡ್ ಕೂಡ ನಮ್ಮ ಹತ್ರ ಇಲ್ಲ. ಬಾಕಿ ನೀರು ಉಂಟಲ್ಲ, ಈ ನೀರಾದರೆ ಯಾರು ವಾಲ್ಮ್ಯಾನ್ ಇದ್ದಾರೆ ಅವರು ಹೇಳುವಾಗ ನಾವು ತಿರುಗಿಸ್ತಾ ಇದ್ದೇವೆ. ಯಾರು ನಾನೇ ತಿರುಗಿಸ್ತಿದ್ದೆ ನನ್ನ ವಾರ್ಡ್. ಮತ್ತು ನಿಮ್ಮ ಆ ಇದು ಅಮೃತ ನೀರು ಅದನ್ನು ನಮಗೆ ಯಾರಿಗೂ ಮುಟ್ಲಿಕ್ಕೆ ಆದರೆ ಗೇಟ್ ವಾಲ್ ಸಹ ನಮ್ಮ ಹತ್ರ ಇಲ್ಲ. ನಮಗೆ ಮುಟ್ಲಿಕ್ಕೂ ಆಗೋದಿಲ್ಲ. ಯಾಕಂತ ಹೇಳಿದರೆ ನಿಮ್ಮ ಭಾಗಕ್ಕೆ ಬೀಳದೆ ಇಡಲಿಕ್ಕೆ ಸಾಧ್ಯವಿಲ್ಲ. ಅದು ಪೈಪು ಲೆಂತ್ ಪೈಪ್. ಅಲ್ಲಿ ಎಲ್ಲಿಗೂ ಅಜ್ಜಿನಾಡ್ಕಕ್ಕೂ ಕಣ್ಣೀರ್ ತೋಟಕ್ಕೆ ಹೋಗೋ ಅಲ್ಲಿ ಗೇಟ್ ವಾಲ್ ಅದು ಕೂಡ ನಮ್ಮ ವಾರ್ಡಲ್ಲಿಲ್ಲ. ಅನಿತಕ್ಕನ ಎಂಡಲ್ಲಿ ಇರೋದು ಹುಣ್ಣಿಯ ಶಾಪಲ್ಲಿ. ಅದು ಆಯಿತು. ಮತ್ತೊಂದು, ಈಗ 1 ತಿಂಗಳಾಯಿತು ನೀರು ಬಿಡಲಿಕ್ಕೆ ಸಪ್ರೇಟಾಗಿ ಕೃಷ್ಣಬಂಧು ನಮಗೆ ಸಪ್ರೇಟಾಗಿ ನಿಯೋಜನೆ ಆಗಿದ್ದಾರೆ. ಅವರು ಈಗ ನೀರು ಬಿಡ್ತಿದ್ದಾರೆ. ನಾನು ಕೂಡ ಅಲ್ಲಿ ಹೇಳಿದ್ದೇನೆ ನೀರಿನ ಬಗ್ಗೆ ಏನು ಸಮಸ್ಯೆ ಇತ್ತು ಅಲ್ಲಿ ಯಾರು ಬಸವರಾಜ್ ಇದ್ದಾರೆ, ಮುತ್ತು ಇದ್ದಾರೆ, ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಬಿಡಿ ಅಂತ ಹೇಳ್ತಿದ್ದೆ. ಅಲ್ಲ ನೀರು ಅಲ್ಲಲ್ಲ ಸದಸ್ಯರೇ, ಈ ನೀರು ಬರ್ತದಲ್ಲ ಅಲ್ಲಿಯ ಮೆಂಬರ್ ತಿರುಗಿಸಿದ್ದ ಅಂತ ಹೇಳಿದ್ರಲ್ಲ. ಒಮ್ಮೆ ಕಾಯ್ದಿರಿಸುವಂತೆ ಕೋರಿರುತ್ತೇವೆ. ಆದರೆ ಸರ್ವೆ ಕೋರಿಕೆ ಪತ್ರದಲ್ಲಿ ಯಾವುದೇ ಸರ್ವೆ ನಂತರ ತಿಳಿಸಿರುವುದಿಲ್ಲ. ಆದ್ದರಿಂದ ಸೂಕ್ತವಾದ ಸರ್ಕಾರಿ ಜಮೀನಿನ ಸರ್ವೆ ನಂತರ ಗುರುತಿಸಿ ನಿರ್ಣಯ ಮತ್ತು ನಡವಳಿ ಪ್ರತಿಯೊಂದಿಗೆ ಕೋರಿಕೆ ಪತ್ರ ಸಲ್ಲಿಸಿದಲ್ಲಿ ಜಮೀನು ಕಾಯ್ದಿರಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಅಲ್ಲ, ಇದು ವಿಷಯ ನಿಜವಾಗಿ ಜಾಗ ಉಂಟಾ? ಎಲ್ಲಿಯಾದ್ರೂ ಸೋಮೇಶ್ವರದಲ್ಲಿ ಆಗ್ತದ? ಕೋಟೆಕಾರಲ್ಲಿ ನೀವು ಹೇಳ್ಬೇಕಲ್ಲ. ಎಲ್ಲಿಯಾದ್ರೂ ಅಂತ ಹೇಳಿದ್ರೆ ನಮ್ಮಲ್ಲಿ ಮುನ್ಸಿಪಾಲಿಟಿಯಲ್ಲಿ ಇರ್ತದೆ, ಅಲ್ಲಿಗೆ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ, ನಾವೀಗ ಮಾತಾಡೋದು ಕೋಟೆಕಾರಿ. ಎಲ್ಲಿ ಆಯ್ತು ಇದೆ ಅಂತ ನಮ್ಮ ಹತ್ರ ಕೇಳಿದ್ರೆ ಎಲ್ಲಿ ನಾನು ನಿಮಗೆ
ಸಮೇತ ಕೊಡ್ತೇನೆ ನಾನು ಕೋಟೆಗಾರರು. ನೀವು ಅದನ್ನು ಎಲ್ಲ ನಮ್ಮ ವಸತಿ ಯೋಜನೆ 15 ವರ್ಷದಿಂದ ಆಗ್ತಾ ಇದೆ, ಅದಕ್ಕೆಲ್ಲ ನೀವು ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತಿಗೆ ಮಾಡ್ತೀರಾ? ಎಲ್ಲಿಯಾದ್ರಿದ್ರೆ ನಾನೇ ಕೊಡ್ತೇನೆ ನಿಮ್ಗೆ. ಸರ್ಕಾರಿ ಅನಾಧೀನ ಅಂತ ಹೇಳಿದರೆ ಅದು ನಮ್ಮ ಸರ್ಕಾರದ ಜಾಗ, RI ಅವರು, ಸರಿಯಾ? ಹಾಂ, ನಾನು ನಿಮಗೆ ಸರ್ವೆ ನಂಬರ್ ಪ್ರಕಾರ ಎಷ್ಟೆಷ್ಟು ಎಕರೆ ಇದೆ ಅಂತ ನಾನು ಕೊಡ್ತೇನೆ. ನೀವು ಅದನ್ನು ಎಷ್ಟು ದಿನದಲ್ಲಿ ಮಾಡಿಕೊಡ್ತೀರಿ? ನಮ್ಮ ಅವರಿಗೆ 15 ವರ್ಷದಿಂದ ಅರ್ಜಿ ಆಗ್ತಾ ಇದ್ದಾರೆ, ಅವರಿಗೆ ಕೂಡ ಒಟ್ಟಿಗೆ ಮಾಡಿಕೊಡ್ಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ನಾನು ನಿಮಗೆ ದಾಖಲೆ ಕೊಡ್ತೇನೆ. ನೀವು ಆ ರೀತಿಯಲ್ಲಿ ಎಲ್ಲಿಯಾದ್ರೂ ಇದ್ರೆ ಅಂತೇಳಿ ನಮ್ಮ ಕೆಲಸವಾ ಇದು? ನಾವು ತಹಸೀಲ್ದಾರಲ್ಲಿಗೆ ಹೋದಾಗೆ ಗೊತ್ತಿಲ್ಲ ಸರ್, ನಮ್ಮ ಕೋಟೆಗಾರಲ್ಲಿ ಸರ್ಕಾರಿ ಜಾಗ ಎಲ್ಲಿರ್ತದೆ ನಾವು ಅದಕ್ಕೋಸ್ಕರನೇ ಫಸ್ಟಿಗೆ ತಹಶೀಲ್ದಾರ್ಗೆ ಲೆಟರ್ ಹಾಕಿದ್ದು. ನಾವೊಂದು ತಹಸೀಲ್ದಾರ್ಗೆ ಲೆಟರ್ ಹಾಕಿದ್ವಿ. ನಾವು AC ಆಫೀಸಲ್ಲಿ ಹುಲಿಕೆದು ಅಂತ ಹೇಳಿ ನಮ್ಗೆ 83 ಎಕರೆದು ನಮಗೆ ಸರ್ವೆ ನಂಬರ್ ಪ್ರಕಾರ ಒಂದು ಜಾಗ ಲೀಸ್ಟ್ ಕೊಟ್ಟಿದ್ವಿ. ಮೊದಲಿನ VA ನೆನಪಿದ್ಯಾ? ಕೊಟ್ಟಿದ್ದಾರಾ? ಅದರಲ್ಲಿ ನೀವು ಎಷ್ಟು ಸರ್ಕಾರಿ ಜಾಗ ಉಂಟಂತೇಳಿ ನೀವು ನಿಮ್ಮ ಅವ್ರು ಕೊಟ್ಟಿದ್ದಾರೆ, ಅವರ ಕೆಲಸ ಆಗಿದೆ. ನೀವು ಅದರಲ್ಲಿ ಎಷ್ಟು RTC ತೆಗೆದು ಎಷ್ಟು ಸರ್ಕಾರಿ ಜಾಗ ಅಂತೇಳಿ ನೀವು ತೆಗೆದಿದ್ದು ಎಷ್ಟು ತಿಂಗಳಾಯ್ತು? ಯಾಕೆ ಮಾಡಲಿಲ್ಲ? ಈಗ ನೀವು ಎಲ್ಲಿಯಾದ್ರೂ ಜಾಗ ಇದ್ರೆ ಹೇಳಿ ಅಂತ ಹೇಳಿದ್ರೆ ಅದು ನಿಮ್ಮ ಕೆಲಸವ ನಮ್ಮ ಕೆಲಸ. ಸರ್ವೆ ನಂಬರ್ ಪ್ರಕಾರ ಪರಂಬಕು ತೋಟದಲ್ಲಿ ಬರುವುದಿಲ್ಲ 83 ಎಕರೆ, ನಾವು ಅದಕ್ಕೆ ತಗೊಳ್ಳಿಕ್ಕೆ ಆಗುದಿಲ್ಲ. ಸರ್ಕಾರಿ ಅನಾಧೀನ ಎಷ್ಟು ಎಕರೆ ಜಾಗ ಉಂಟಂತೆ ನೀವೇನಾದ್ರೂ ಅದನ್ನು ಫೈಂಡ್ ಔಟ್ ಮಾಡಿದ್ದೀರಾ? ಇಲ್ಲ. ಸಾಮಾನ್ಯ ಸಭೆಯಲ್ಲಿ ಬರ್ತೀರಿ, ಸರ್ವೆ ನಂಬರ್ ಬರ್ತದೆ, ಚಹಾ ಕುಡಿತೇವೆ, ಊಟ ಮಾಡ್ತೇವೆ, ಹೋಗ್ತೇವೆ. ತಹಸೀಲ್ದಾರಲ್ಲಿಗೆ ನಾವೇ ಇಲ್ಲಿ ಇದ್ದದನ್ನು ಇಟ್ಕೊಂಡು ಹೋಗ್ಬೇಕು. ಅಧಿಕಾರಿಗಳು ಏನು ಮಾಡ್ತೀರಿ? ನಿಮಗೆ ಕೊಟ್ಟು ಎಷ್ಟು ಸಮಯ ಆಯ್ತು? ಅವರು ಕಳೆದ ಜನವರಿಯಲ್ಲಿ ಕೊಟ್ಟಿದ್ದಾರೆ. ಕಳೆದ ಜನವರಿಯಲ್ಲಿ ಸರ್ವೆ ನಂಬರ್ AC ಆಫೀಸಲ್ಲಿ ಉಳಿಕೆ ಸರ್ವೆ ನಂಬರ್ 73 ಎಕರೆದು ಅವರು ಡೀಟೇಲ್ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ 73 ಎಕರೆ ಇಲ್ಲ. ನೀವು ಅದರಲ್ಲಿ ಸರ್ಕಾರಿ ಅನಾಧೀನ ಎಷ್ಟು ಎಕರೆ ಉಂಟು ಅಂತೇಳಿ ಮಾಡಿದ್ದೀರಾ? ನಾನು 2 ಸರ್ವೆ ನಂಬರ್ ಕೊಡ್ತೇನೆ ಈಗ ನಿಮಗೆ. ಸರ್ಕಾರಿ ಅನಾಧೀನ ಎಲ್ಲಿ ಕೊಟ್ಟಿದ್ದೀರಿ? ಯಾಕೆ ನೀವು ಮಾಡಲಿಲ್ಲ? ಅದು ಯಾರ ಕೆಲಸ? ಯಾರ ಕೆಲಸ RI ಅವರು ಹೇಳಿ? ಆ ಸರ್ವೆ ನಂಬರ್ ಪಟ್ಟಿಯಲ್ಲಿ ಉಂಟು. ಪಟ್ಟಿಗಳನ್ನು ಇಟ್ಕೊಂಡು ಎಂತ ಮಾಡುವುದು? ಈಗ ನಾಯಿ ಇದು ಮಾಡಲಿಕ್ಕೆ ನಮಗೆ ಜಾಗ ಬೇಕಂತ ಹೇಳಿದ್ರೆ ನೀವು ಅಂದರೆ ನಿಮಗೆ ಖಾಲಿ ಡೋರ್ ನಂಬರ್ ಎಲ್ಲ ಇದಕ್ಕೆ ಮಾತ್ರವಲ್ಲ, ಅಲ್ಲ ಇದು ಕೂಡ ನಮ್ಮದೊಂದು ಆಡಳಿತ ವ್ಯವಸ್ಥೆಯಲ್ಲಿ ಬರ್ತದ? ಮುಖ್ಯಾಧಿಕಾರಿ ಅವರು ಬರ್ತದೆ ಇಲ್ವೇ? ಇದು ಕೂಡ ಬರ್ತದ ನಮ್ಮ ಮನೆ ನಿವೇಶನ ಕೊಡೋದು? ಖಾಲಿ ನಮ್ಮದು ಖಾಲಿ ಕಾಂಕ್ರೀಟ್ ರೋಡು, ಲೈಟ್, ಆಮೇಲೆ ಲೈಸೆನ್ಸ್, ಡೋರ್ ನಂಬರ್ ಬಿಟ್ಟು ಬೇರೆ ನಾವು ಏನಾದರೂ ಬೇರೆ ರೀತಿಯಲ್ಲಿ ಏನು ಮಾಡ್ತೀವಿ? ನೀವೀಗ ನಮ್ಮ ಹತ್ರ ಎಲ್ಲಿಯಾದ್ರೂ ಇದ್ರೆ ಹೇಳಿ ಅಂತ ಹೇಳಿದ್ರೆ ನಾವು ನಾನು ತಹಸೀಲ್ದಾರ ಅಥವಾ ಇವರ ತಹಸೀಲ್ದಾರ? ಅದಕ್ಕೋಸ್ಕರ ನಾನು ಲೆಟರ್ ಹಾಕಿದ್ದು. ಲೆಟರ್ ಹಾಕಿದ್ರೆ ಈಗ ಅವರು ಸರ್ವೆ ನಂಬರ್ ಕೊಟ್ಟಿದ್ದೀರಲ್ಲ, ಅದರ ಎಷ್ಟು RTC ತೆಗೆದು ನೀವು ನೋಡಿದಿರಿ? ಸರ್ವೆ ನಂಬರ್ ಕೊಟ್ಟು 1 ವರ್ಷ ಜಾಸ್ತಿ ಆಯ್ತು, 1 ವರ್ಷ 3 ತಿಂಗಳಾಯ್ತು ಸರಿಯಾ? ಅದರಲ್ಲಿ ನೀವು ಆ ಸರ್ವೆ ನಂಬರಲ್ಲಿ RTC ತೆಗೆದು ಅದರಲ್ಲಿ ಎಷ್ಟು ಸರ್ಕಾರಿ ಅನಾಧೀನ ಜಾಗ ಉಂಟಂತೇಳಿ ನೀವು ನೋಡಿದಿರಿ? ಅದು ಬಿಟ್ಟು ನೀವು ಸರ್ಕಾರಿ ಜಾಗ ಅಲ್ಲಿ 15 ವರ್ಷದಿಂದ ಅವರು ಕೇಳ್ತಾ ಇದ್ದಾರೆ. ಯೋಜನೆ ಪ್ಲಾನ್ ಇರ್ತದಲ್ವಾ? ಯಾಕಂದ್ರೆ ನಾವು ನಾಯಿಯನ್ನು ಒಂದು ಸರ್ವೆ ನಂಬರ್ ಹಾಕಿದ್ರೆ ಸುತ್ತಲ ಮನೆ ಇದ್ರೆ ರಾತ್ರಿ ಬೊಗಳಿದ್ರೆ ಮಲಗಲಿಕ್ಕೆ ಆಗಲಿಲ್ಲ, ಗೊತ್ತಾಯ್ತಾ? ಅದನ್ನು ನಾವು ಕರೆಕ್ಟ್ ಆಗಿ ಯೋಚನೆ ಮಾಡಬೇಕು. ಸಾರ್ವಜನಿಕರು ಇಲ್ಲದ ಒಂದು ವಸತಿ ಪ್ರದೇಶ, ದೂರ ಇರುವಂತಹ ಪ್ರದೇಶದಲ್ಲಿ ನಾವು ಅದನ್ನು ನೋಡಿ ಅದನ್ನು ವ್ಯವಸ್ಥೆ ಮಾಡೋದು ಒಳ್ಳೆಯದು. ಈಗ ಇದಕ್ಕೆ ನಾನು ಒಂದು ಸ್ವಾಗತ ಮಾಡ್ತೇನೆ. ಅದರ ಬಗ್ಗೆ ನೋಡಿ, ನೀವು ಸರ್ಕಾರಿ ಇಲಾಖೆ ಬಗ್ಗೆ ಅಧಿಕಾರಿಗಳು ನನಗೆ ಅಂತ ನಾನು ತಿಳಿಸ್ತೇನೆ. ನೀವು ಒಂದು VA ಅವರನ್ನು ಕರೆಸಿ, ಅವರನ್ನು ಅಧ್ಯಕ್ಷರು ನಮ್ಮ ಕ್ಯಾಬಿನಿಗೆ ಕರೆಸಿ ಕೇಳಿ ಎಲ್ಲಿ ಉಂಟು. ಒಮ್ಮೆ ನಾವು ಸ್ಪಾಟಿಗೆ ಹೋಗಿ ಇಲ್ಲಿ ವಸತಿ ಇದೆಯಾ, ದೂರ ಇದೆಯಾ, ಏನೋ ತೊಂದರೆ ಆಗ್ಬೋದು, ಅದನ್ನು ನೋಡಿ ಮೆನ್ಷನ್ ಮಾಡಿ ನಾವು ಇದನ್ನೆಲ್ಲ ಲ್ಯಾಂಡ್ ಅಲಾಟ್ ಮಾಡೋದು ಒಳ್ಳೆಯದು. ಹಾಸ್ಪಿಟಲ್ ಎಷ್ಟು, ಸರ್ಕಾರಿ ಸಂಸ್ಥೆಗಳು ಎಷ್ಟು, ಅಂಗನವಾಡಿ ಈ ಥರ ಕೇಳಿದ್ದಾರೆ. ಈ ಥರ ಎಷ್ಟಿದೆ ಫಸ್ಟ್ ಅಲ್ಲಿ ನಾಯಿಗಳನ್ನು ಐಡೆಂಟಿಫಿಕೇಶನ್ ಮಾಡಬೇಕು. ಅದನ್ನು ಆಶ್ರಯ ತಾಣಗಳಿಗೆ ನಾವು ಮಾಡಬೇಕು. ಇದು ಕಂಪಲ್ಸರಿ ಎಲ್ಲ ULPಗಳಲ್ಲಿ ಮಾಡಬೇಕಂತ ಒಂದಿದೆ. ಹಾಗಾಗಿ ನಮಗೆ ಜಮೀನು ಗುರುತು ಮಾಡಲಿಕ್ಕೆ ಮೊನ್ನೆ ಹೇಳಿದ್ದಾರೆ. ಯಾಕಂದರೆ ಸುಮಾರು ನಾವೆಲ್ಲ ನಮ್ಮಲ್ಲಿ ಜಮೀನಿಲ್ಲ ಅಂತ ಕಳಿಸಿದ್ರೆ ಅದು ಅಕ್ಸೆಪ್ಟೇಬಲ್ ಆಗೋದಿಲ್ಲ. ಯಾಕಂದರೆ ಇದು ನೀವು ನಿಮ್ಮ ಏರಿಯಾದಲ್ಲಿ ನೀವು ಮಾಡಬೇಕಂತ ಹೇಳಿದ್ದಾರೆ. ಹಾಗಾಗಿ ಯಾವುದಾದ್ರೂ ಜಮೀನನ್ನು ಗುರುತು ಹೇಳಿದ್ದಾರೆ. ನಮಗೆ ಹೆದರಿಕೆ ನಾವೀಗ ಈಗ ಸದಸ್ಯರು ಹೇಳಿದ್ದಾರೆ ಸರಿ ಇದೆ. ಒಂದು ಅಥವಾ ಯಾವುದಾದ್ರೂ ಆಗಿ ನಾವು ಜಾಗ ಕೊಡಲಿಕ್ಕೆ ಏನಾದರೂ ಮಾಡಿ ಎಲ್ಲಿಯಾದರೂ ಮಾಡಿ ಸ್ಥಳ ಗುರುತು ಮಾಡ್ತೇವೆ. ಇಡೀ ತಾಲೂಕಿನ ನಾಯಿಯನ್ನು ತಂದು ನಮ್ಮಲ್ಲಿ ಹಾಕಿದ್ರೆ ನಾವೆಂತ ಮಾಡಬೇಕು? ಎಲ್ಲವೂ ನಾವು ಬೇಸ್ ಮಾಡಬೇಕಲ್ಲ. ನಾವು ಇರ್ತೇವೆ ಹೋಗ್ತೇವೆ, ಇನ್ನು ಇದೊಂದು 3 ವರ್ಷ ಇರ್ತೇವೆ ಹೋಗ್ತೇವೆ, ಅಲ್ಲಿ ಮತ್ತೆ ಪರ್ಮನೆಂಟ್ ಅಲ್ಲ, ಆಗ ಉತ್ತರ ಯಾರು ಕೊಡಬೇಕು? ಮತ್ತೆ ನಮ್ಮನ್ನು ಲೈಫ್ ಟೈಮ್ ಬೈತಾರೆ. ಅದಕ್ಕೋಸ್ಕರ ಹೇಳ್ತಾರೆ ಆಯಾ ಗ್ರಾಮದ್ದಾದ್ರೆ ನಾವು ಅದರ ಬಗ್ಗೆ ಏನಾದರೂ ಯಾಕಂದ್ರೆ ಒಣ ಕಸ ಘಟಕ ಮಾಡೋದು ಅಲ್ಲಿ ಕೆಲವರು ಕೇಳ್ತಾರೆ, ನಮ್ದೊಂದು ಸ್ವಲ್ಪ ಕೊಡ್ತೇವೆ, ಯಾವ ತಗೊಳ್ಳೋದಿಲ್ಲ. ಬಾಡಿ ನಿರ್ಣಯ ಮಾಡಿದ ನಂತರ ನಮ್ಮ ಗ್ರಾಮದಲ್ಲಿ ಮಾತ್ರ. ಬೇರೆ ಗ್ರಾಮದಿಂದ ತಂದು ಬಿಟ್ರೆ ಸಂದರ್ಭದಲ್ಲಿ ಅಧ್ಯಕ್ಷರ ವಾರ್ಡ್ನ ಸದಸ್ಯರಾಗಿ ಆ ಬಗ್ಗೆ ನಿರ್ಣಯ ಮಾಡಿ ಹೋರಾಟ ಮಾಡಿ ಅದನ್ನ ನಿಲ್ಲಿಸಿದೆವು. ಅದನ್ನ ಏನ್ ಮಾಡಿದ್ರು ಅಂದ್ರೆ ಅವರು ಬಗಂಬಿಲ್ಲ ಯಾವುದು ಸರ್ವೆ ನಂಬರ್ 3 ಅದು 2023 ನಂತರ ಹಾಕಿದ್ರ
ನಮ್ಗೆ ಇಸವಿ ನೆನಪಿಲ್ಲ. ಆ ಸರ್ವೆ ನಂಬರ್ಗೆ ಹಾಕಿದ್ರು. ಅಲ್ಲಿ ಕೂಡ ನಾವು ಮತ್ತೆ ಇಲ್ಲಿ ಸಭೆ ಮಾಡಿ ನಿರ್ಣಯ ಮಾಡಿ ಅದನ್ನು ನಾವು ಡಿಸಿಗೆ ಕೂಡ ಕೊಟ್ಟಿದ್ದೇವೆ. ಅಂದ್ರೆ ಗೋಟಕಾರಲ್ಲಿ ನಮ್ಗೆ ಮನೆ ನಿವೇಶನಕ್ಕೆ ಇಷ್ಟಿಷ್ಟು ಅರ್ಜಿ ಬಂದಿದೆ, ಉಳ್ಳಾಲಕ್ಕೆ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಆ ಜಾಗ ನಮ್ಗೆ ಕೋಟೆಕಾರ ಪಟ್ಟಣ ಪಂಚಾಯತ್ಗೆ ಬೇಕಂತ ಹೇಳಿ ನಾವು ಇಲ್ಲಿ ನಿರ್ಣಯ ಮಾಡಿ ಎಲ್ಲ ಕೌನ್ಸಿಲರ್ಸ್ ಹೋಗಿ ಡಿಸಿಗೆ ಕೂಡ ನಾವು ಮನವಿ ಕೊಟ್ಟಿದ್ದೇವೆ. ಆದ್ರೆ ಸರ್ವೆ ನಂಬರ್ RTC ಅಲ್ಲಿ ಈಗ ಕೂಡ ಬಗಂಬಿಲದಲ್ಲಿ ಉಂಟು. ಇವಾಗ ನಾವು ಇವರು ಹೇಳಿದಂತ ದಾಖಲೆ ಅಂತೂ ನಮ್ಗೆ ಅದರ ಬಗ್ಗೆ ಮಾಹಿತಿ ತೆಗೆದುಕೊಡ್ಬೇಕು. ಅದು ಫೇಕ್ ಒರಿಜಿನಲ್ ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಹೌದು ಇಲ್ಲ ಅಂತ ಹೇಳಿದ್ರೆ ನಾವು ನೀವು ಹೇಳಿಬಿಡಿ. ಅವರು ಪ್ರಶ್ನೆ ಕೇಳಿದ್ರು. ಉಳ್ಳಾಲ ಪುರಸಭೆಯ ಅದರಲ್ಲಿ ಉಳ್ಳಾಲ ಪುರಸಭೆಯದು ಇದೆ, ಕೋಟೆಗಾರ ಪಟ್ಟಣ ಪಂಚಾಯತಿ ಒಂದು ಕಾಪಿ CC ಅಂತ ಹೇಳಿ ಇದೆ. ಅಲ್ಲ ನಿಮ್ಮಲ್ಲಿ ದಾಖಲೆ? ನಮ್ಮ ಹತ್ರ ದಾಖಲೆ ಇದ್ರೆ ನಾವು ನಾನು ಕೊಡ್ತೇನೆ. ಅದರ ಒಟ್ಟಿಗೆ ನಿಮಗೆ ನೀವು ಅಲ್ಲಿಂದ ತಗೊಳ್ಳಿ. ಅಲ್ಲಿ ಸಿಗದಿದ್ರೆ ನಾನು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ನೀವು ಆರೋಪ ಮಾಡಿದ್ದು ಸಣ್ಣ ವಿಷಯ ಇಲ್ಲ. 92 ಮನೆ ಕಟ್ಟಿ ಕೊಡುದಲ್ಲ, ಅದೇ ಅಲ್ಲ 92 ಜಾಗದಲ್ಲಿ ಅವ್ರು ಹೇಳಿದ್ರಲ್ಲ, 2019 9 ಎಕರೆ 94 ಸೆಂಟ್ಸ್ ದಾಖಲೆ ಇದೆ ನಿಮ್ಮ ವಾಡಿ. ನಿಮ್ಮ ವಾರ್ಡಿನ 222 ಸರ್ವೆ ನಂಬರ್ ಅಲ್ಲಿ 9 ಎಕರೆ 94 ಸೆಂಟ್ಸ್ ಸರ್ಕಾರಿ ಅನಾಧೀನ ಜಾಗ ಇದೆ. ಅದರಲ್ಲಿ ಈ ರೀತಿ ನಮ್ಮ ದಿಶಾ ಮ್ಯಾಪ್ ಅಲ್ಲಿ ಪ್ಲಾಟ್ ಇದೆ, ಅದರಲ್ಲಿ ಹಕ್ಕುಪತ್ರದ ಜಾಗ ಇದೆ. ಅದರಲ್ಲಿ 1 ಎಕರೆ 42 ಸೆಂಟ್ಸ್ ಜಾಗದಲ್ಲಿ ನಿರಾಶ್ರಿತರಿಗೆ, ಕಡಲ್ಬರದ ನಿರಾಶ್ರಿತರಿಗೆ 94 ಕೊಡಬೇಕು ಅಂತೇಳಿ ಅಲಾಟ್ಮೆಂಟ್ ಆಗಿದೆ. ಅದರಲ್ಲಿ 92 ಅಲ್ಪಸಂಖ್ಯಾತರು ಅದನ್ನು ಅವರು ಹೋರಾಟ ಮಾಡಿ ನಮಗೆ ಹೇಳಿಲ್ಲ, ನಿರ್ಣಯ ಮಾಡಿ ನನಗೆ ಬೇಕಾಗಿರೋದು ಕ್ಯಾನ್ಸಲ್ ಆಗಿದೆ ಅಂತೇಳಿ ನನಗೆ ದಾಖಲೆ ಬೇಕಿತ್ತು. ನಾನು ಅದಕ್ಕೆ ಯಾರು ಅದಕ್ಕೆ ಉತ್ತರ ಕೊಟ್ಟರೆ ಅದಕ್ಕೆ ನಾವು ಅದೇ ರೀತಿಯಾದಂಥ ಉತ್ತರ ಕೊಡ್ತೇವೆ. ಅದರಲ್ಲಿ 2 ಈಗ ಸರ್ಕಾರ ಅನಾಧೀನ ಅಂತೇಳಿ ಉಂಟು. ಸರ್ಕಾರ ಇದಕ್ಕಿಂತ ಮುಂಚೆ ಅಲ್ಲಿ ಸಾಮಾನ್ಯ ಸಭೆಗಳೆಲ್ಲ ಪ್ರಸ್ತಾವನೆ ಮಾಡಿದ ಸತ್ಯ ಅಲ್ಲಿ ಯಾರಿಗೆ ಕೂಡ ಉಳ್ಳಾಲಕ್ಕೆ ಕಡಲು ಕೊಟ್ಟಾಗಿದ್ದಾರೆ. ಅದರಲ್ಲಿ ಬಹುಸಂಖ್ಯಾತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಇನ್ನೊಬ್ಬರು ಇರ್ಬೋದು, ಈಗ ಜಾತಿ ಲಿಂಗಾಯತ ಇದೆಲ್ಲ ರೀತಿಯಲ್ಲಿ ಇರ್ಬೋದು. ಅದನ್ನು ಈಗ ಸರ್ಕಾರ ಕೋಟೆಕಾರ್ನಲ್ಲಿ ಆ ಜಾಗ ರಿಸರ್ವೇಷನ್ ಇಟ್ಟದನ್ನು ನಾವು ನಮ್ಮ ಮೊದಲ ನಲ್ಲಿ ಕ್ಯಾನ್ಸಲ್ ಮಾಡಿದ್ದೇವೆ. ಅದು ಹೋಗಿದೆ ವಿಷಯ. ಎರಡು ಜಾಗ, ಒಂದು ಜಾಗ ಫಸ್ಟ್ ಜಾಗ ಇಟ್ಟಿದ್ದಾರೆ, ಅದನ್ನು ಕ್ಯಾನ್ಸಲ್ ಆಗಿದೆ. ಇನ್ನೊಂದು ಬಗಂಬಿಲದಲ್ಲಿ ಇಟ್ಟಿದ್ದಾರೆ, ಅದು ಸಹ ಕ್ಯಾನ್ಸಲ್ ಆಗಿದೆ. ಮತ್ತು ಮುಂದಕ್ಕೆ ಅವ್ರು ನೋಡ್ಬೋದು. ಇದರಲ್ಲಿ ನಾವು ಸುಮ್ಮನೆ RTC ಇದು ನನಗೆ ಗೊತ್ತಿಲ್ಲ, RTC ಸಹ ಈಗ ಮತ್ತೆ ಅದರ ಬಗ್ಗೆ ನಾವು ಇಲ್ಲಿ ಚಿಂತನೆ ಮಾಡಿ ಅಲ್ಪಸಂಖ್ಯಾತರಿಗೆ 95 ಮನೆ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಲಕ್ಷಣ ಅಲ್ಲ, ಒಂದು ಮಾತಿನ ಶೈಲಿ ಸಹ ಅಲ್ಲ ಅಂತ ನಿಮಗೆ ರಾಜಕೀಯವಾಗಿ ಏನಾದ್ರು ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಏನೋ ಅಲ್ಲಿ ನಷ್ಟ ಆಗ್ತದೆ ಏನೋ ಹಾಗೆ ಉದ್ದೇಶ ಗೊತ್ತಿರ್ಬೋದು. ಎಲ್ಲಿ ಯಾರು ಕಡಲು ಕೊಟ್ಟಾಗಿದ್ದಾರೆ ಅವರಲ್ಲಿ ಇಷ್ಟು ಇರ್ಬೋದು. ಅದ್ರಲ್ಲಿ ಕೊಡಲು ಕರ್ತ ಆದವರು ನನ್ನ ಹೆಸರಲ್ಲಿ ಸೇರಿಸಲಿಕ್ಕೆ ಆಗ್ತದ? ಯಾರು ಕಡಲು ಕೊಟ್ಟಾಗಿದ್ದಾರೆ ಅವರ ಹೆಸರಲ್ಲಿ ನಾವು ಸೇರಿಸಿದ್ದಾರೆ, 91 ಇದ್ದಾರೆ ಅಂತ ಸೇರಿಸಿದ್ದಾರೆ. ಅದಕ್ಕೆ ಅವರು ಪರ್ಯಾಯ ವ್ಯವಸ್ಥೆ ಅವ್ರು ಮಾಡ್ಬೋದು. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿ ನಾವು ಚರ್ಚೆ ಮಾಡಿ ಮೊಬೈಲ್ ನಾನು ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾನು ಕೊಟ್ಟದಕ್ಕೆ ನಾನು ಇದು ಮಾಡಿದಲ್ಲ, ಅಲ್ಲಿ ಏನಂತ ಹೇಳಿದ್ರೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಡಲಿಕ್ಕೆ ನಮ್ಗೆ ಇಲ್ಲಿ ಆಗಲಿಲ್ಲ. ಆ ರೀತಿಯ ಬೆಲೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಲ್ಲಿ ಟೀಕೆ ಮಾಡಿದ್ದಾರೆ. ಹೀಗಾಗಿ ನಾನು ನನ್ನ ಚುನಾವಣೆ ಸಂದರ್ಭದಲ್ಲಿ ನಾನು ಆದದ್ದು 2021 ಡಿಸೆಂಬರ್ ಅಲ್ಲಿ. ಅದಕ್ಕೆ ನಾವು ಈಗ ಅಲ್ಲಿ ಸುಳ್ಳು ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾ ಕೊಟ್ಟ ನಾವು ಅವರಿಗೆ ಕಂಪ್ಲೇಂಟ್ ಮಾಡಬೇಕಲ್ಲ, ನಮಗೆ ದಾಖಲೆ ಬೇಕಲ್ಲ. ಈ ರೀತಿಯ ಬೆಳವಣಿಗೆ ಕೋಟೆಕಾರಲ್ಲಿ ಆಗಲಿಲ್ಲ, ಈ ರೀತಿ ಆರೋಪ ಮಾಡಿದ್ದಾರೆ. ಕ್ಯಾನ್ಸಲ್ ಆಗಿ ನಾನು ನೀವು ತಪ್ಪು ಅರ್ಥೈಸಿದ್ದೀರಿ. ನಾನು ಸೋಷಿಯಲ್ ಮೀಡಿಯಾದ ಟೀಕೆಗೆ ನಾನು ಉತ್ತರ ಕೊಡಲಿಕ್ಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆದ ಟೀಕೆಗೆ ನಾನು ಅವರ ವಿರುದ್ಧ ಕಂಪ್ಲೇಂಟ್ ಮಾಡಬೇಕಲ್ಲ, ನನಗೆ ಅದಕ್ಕೆ ದಾಖಲೆ ಬೇಕು. ಇನ್ನೊಂದು ಒಂದು ನಿಮಿಷ ಅಷ್ಟೇ. ಇದಕ್ಕೆ ನೀವು ಅಲ್ಲಿ ಇವರೇಳಿದ್ರು ಡೋರ್ ನಂಬರ್ ಕೊಟ್ಟಿದ್ದಾರೆ, ಹಕ್ಕುಪತ್ರ ಕೊಟ್ಟಿದ್ದಾರೆ, ಇವರು ಕಾನೂನೆಲ್ಲ ಗೊತ್ತಿದ್ದವರು. ಅಲ್ಲಿ ನಾನು 5 ಮನೆದು ಸ್ಕ್ವೇರ್ ಫೀಟ್ ಸಹಿತ ಜಾಗ ಸಹಿತ ನಾನು ಹೇಳಿದ್ದೇನೆ. ನಾನು ಅದಕ್ಕೆ ಯಾಕೆಂತ ಹೇಳಿದ್ರಿ, ಇನ್ನು ಕೂಡ ಅದರಲ್ಲಿ ಖಾಲಿ ಜಾಗ ಇದೆ, ನೀವೇ ಹೇಳ್ತೀರಿ. ನೀವೇ ಅಲ್ಲಿಗೆ ಹೋಗಿದ್ದೀರಿ ಸುವರ್ಣ ಚಾನೆಲ್ ಬರುವಾಗ ಮುಖ್ಯಾಧಿಕಾರಿ ಅವರು ರಾಯಪ್ಪರೊಟ್ಟಿಗೆ. ಈಗ ನನಗೆ ಸರ್ಕಾರಿ ಜಾಗ ಕೊಡಿ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರಿ ಅನ್ನೋದು ಜಾಗ ಉಂಟಲ್ಲ, ಅಥವಾ ಬೇರೆ 301ರಲ್ಲಿ ಉಂಟಲ್ಲ. ನಿಮ್ಮ ಕೆಲಸ ಏನು ಅಂತ ಕೇಳುದು ನಾನು. ಅಧಿಕಾರಿ ಸಾಮಾನ್ಯ ಸಭೆ ಆದಮೇಲೆ ಅಧಿಕಾರಿಯ ಕೆಲಸ ಏನು ಅಂತ ಕೇಳುದು. ನಮ್ಮ ದಾಖಲೆಗಾರ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾರೆ, ನೀವು ಕೊಡಲಿಲ್ಲ ಅಂತ ಹೇಳ್ತೀರಿ. ಅದು ಎಲ್ಲಿಂದ ಬಂದಿದೆ? ನಾನು ಕೊಡ್ಬೇಕು, ನೀವು ಬರ್ಲಿಕ್ಕೆ ನಾನು ಕೊಡ್ತೇನೆ, ನಾನು ಕೊಡ್ತೇನೆ, ನಾನು ಅದಕ್ಕೆ ಕೊಡ್ತೇನೆ. ಒಂದು ವಿಷಯ ಅವ್ರು ಹೇಳಿದ್ರು, ನಿಮ್ಮ ಅಲ್ಲಿ 5 ಮನೆ ಕಟ್ಟಿ ಆದ್ಮೇಲೆ ಸರ್ವೆ ನಂಬರ್ ಅಲ್ಲಿ ಉಳಿಕೆ ಜಾಗ ಉಂಟು, 301ರಲ್ಲಿ ಉಳಿಕೆ ಜಾಗ ಉಂಟು, ಅಲ್ಲಿ ಮಾಡ್ಬೋದಲ್ಲ ಅಂತ. ಈಗ ಎಲ್ಲ ಕಡೆಯಲ್ಲಿ ಮಾಡ್ಲಿಕ್ಕೂ ಅವರು ತಯಾರಿದ್ದಾರೆ.
ಯಾರು ಅಧಿಕಾರಿ ಅವರು ತಯಾರಿದ್ದಾರೆ, ನಾವು ರೆಡಿ ಬೇಕಷ್ಟೇ ಅಂತ. ಈಗ ಅಲ್ಲಿ ನಿಮ್ಮಲ್ಲಿ ಮಾಡು ಅವರಲ್ಲಿ ಮಾಡು ಅಂತ ಇವರು ರಿಸೊಲ್ಯೂಷನ್ ಮಾಡಿ ಕೊಡ್ತಾರೆ. ನಾಡಿದ್ದು ನಾವೇ ಹೇಳ್ತೇವೆ ನಮ್ಮ ವಾರ್ಡಲ್ಲಿ ನೀವು ಹೇಗೆ ಮಾಡಿದ್ರಿ ಅಂತ, ನಮ್ಮ ಒಪ್ಪಿಗೆ ಬೇಕು ಅಂತ ನಾವು ಹೇಳೋದು. ಸರಿ ಅಲ್ಲ, ಅದಕ್ಕೆ ಹೇಳಿದ್ದು ಅಲ್ಲಿ ಒಪ್ಪಿಗಿದ್ರೆ ಅಂತ. ಮತ್ತೊಂದು, ಈಗ ಅವರು 94 ಮನೆಯದ್ದು ಹೇಳಿದ್ರಲ್ಲ ಅಧ್ಯಕ್ಷರು, ಈಗ ಅದನ್ನು ಬಿಡಿಸಿ ಹೇಳಿದರು. ಮತ್ತೊಮ್ಮೆ ಹೇಳ್ತೇನೆ, 2019ರಲ್ಲಿ ಆ ಸಂದರ್ಭದಲ್ಲಿ ತಹಶೀಲ್ದಾರ್ ಡೈರೆಕ್ಟ್ ಆಗಿ ಇಲ್ಲಿಗೆ ಕಡಲ್ಕೊರೆತದ ನಿವಾಸಿಗಳಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ ಜಾಗವನ್ನು ರಿಸರ್ವ್ ಮಾಡಿದರು. ಈ ಬಾಡಿಗೆ ವಿಷಯ ಬರಲಿಲ್ಲ, ಬಾಡದೆ ಅಲ್ಲಿಗೆ ಜಾಗವನ್ನು ರಿಸರ್ವ್ ಮಾಡಿದರು. ನಮಗೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ನಮಗೆ ನೋಟಿಸ್ ಬಂತ, ಯಾವುದು ಬಂದದ್ದು ಮೇಡಮ್, ನಮಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಡಾಡಿದೆ ಏನು ಅಂತ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಆಗ ವಿಷಯ ಗೊತ್ತಾಯಿತು. ಗೊತ್ತಾದ ಮೇಲೆ ನಾವು ಇದರ ಬಗ್ಗೆ, ಇವರು ಅಧ್ಯಕ್ಷರ ವಾರ್ಡ್ ಆಗ ಭಾರತಕ್ಕ ಜಯಶಂಕರ್ ಅವರು ಇದ್ದರು. ಆಗ ಇವರು ಅದರ ನೇತೃತ್ವ ವಹಿಸಿ ಇವರೇ ಅದಕ್ಕೆ ಕಷ್ಟಪಟ್ಟು ಆ ಎಲ್ಲ ಲಿಸ್ಟನ್ನು ಊರಿನವರೇ ಎಲ್ಲ ಸಹಿ ಹಾಕಿಸಿ ಊರಿನವರೇ ಬಂದು ಇಲ್ಲಿ ಪ್ರತಿಭಟನೆ ಮಾಡಿ ಅದನ್ನು ಕೊಟ್ಟು, ಮತ್ತು ನಾವೆಲ್ಲ ಸೇರಿ DC ಆಫೀಸಿಗೆ ಮನವಿ ಪತ್ರವನ್ನು ಕೊಟ್ಟು ಅದನ್ನು ಅಲ್ಲಿಂದ ಡಿಲೀಟ್ ಮಾಡಿಸಿದೆವು. ಇದು ಇಲ್ಲಿಗೆ ಸ್ಪಷ್ಟ. ಮತ್ತು ಇಲ್ಲಿಂದ ಯಾವುದೇ ಮನೆಯವರಿಗೆ ಕಡಲ್ಕೊರೆತದವರಿಗೆ ನಾವು ಒಂದು ಸೆನ್ಸ್ ಜಾಗ ನಮಗೆ ಕೊಡಬೇಕು ಅಂತ. ಅಲ್ಲ, ಈಗ 11ನೇ ವಾರ್ಡ್ದು ಹಾಗೆ ಆಯ್ತಾ, ಇಲ್ಲಿ ಸಾಯಿನಗರದಲ್ಲಿ. ಮತ್ತೆ ಈ ಬಗಂಬಿಲಕ್ಕೆ ಇಟ್ಟದ್ದು ಕೂಡ ನಾವು ಇಲ್ಲಿ ವಾರ್ಡ್ ಇರಲಿಲ್ಲ ಆ ಟೈಮಲ್ಲಿ. ಆಗ ಕೂಡ ನಮ್ಮ ಗಮನಕ್ಕೆ ತಾರದಲ್ಲಿ ಅದನ್ನು ಸರ್ವೆ ನಂಬರ್ ಚೇಂಜ್ ಮಾಡಿ ಬದಲಿ ಜಾಗವನ್ನು ಅದನ್ನು ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಮಾತ್ರ ನಾವು ಈಗ ಅದು ಡಿಲೀಟ್ ಕೂಡ ಆಗಿದೆ. ಡಿಲೀಟ್ ಸಾಯಿನಗರ ಡಿಲೀಟ್ ಆಗಿದೆ. ಕೂಡ ನೀವು ಬೇರೆ ಬೇರೆ ಸಿಂಗಲ್ ತಂದು ಕೊಡ್ಬೇಕು ಅಂತ ಹೇಳಿದ್ರೆ ಯಾವ ಕಾನೂನು ಪ್ರಕಾರ ಹೇಳ್ತಾರೆ ತಗೊಳ್ಬೇಕು. ಅದರ ಅರ್ಥ ಏನು? ಸಿಂಗಲ್ ಹೋಗಿ 4 ತಿಂಗಳ ಮುಂಚೆ ಹೋಗಿ ಬೇರೆ ಅವ್ರು ಯಾವ ಪಂಚಾಯತ್ ಮಾಡಿದ್ರೆ ಆ ರೀತಿ ಮಾಡಬೇಕು. ಒಂದೇ ನೀವು ಲೋಕಾಯುಕ್ತ ಕೊಡ್ತಾರೆ ಕೊಡ್ಬೇಕಾಗ್ತಿತ್ತು ಸರ್. ಇಲ್ಲದಿದ್ರೆ ಪಾರ್ಟಿ ಅವರು ನಿಮ್ಮನ್ನು ಕೂಡ ಪಾರ್ಟಿ ಮಾಡಿ ನಾವು ಕೊಡ್ತೀವಿ. 65 ಹೊಳಪರಪ್ಪು ತೋಡು ಅಂತ ಹೇಳಿದ್ರು. ಅಲ್ಲಿ 25 ವರ್ಷದಿಂದ ಗ್ರಾಮ ಪಂಚಾಯತಿ ಎಲ್ಲ ಇರಬೇಕಾದ್ರೆ ಅಲ್ಲಿಗೆ ಹಕ್ಕು ಪತ್ರ ಕೊಟ್ಟಿದ್ದಾರೆ. ಅದು ತಹಶೀಲ್ದಾರೇ ಕೊಟ್ಟಿರೋದು. ಮತ್ತೆ 265 ಹಕ್ಕು ಪತ್ರನೂ ಇದೆ. ಆ ಗುಡ್ಡೆಯಲ್ಲಿ ಹೊಳೆನೂ ಇಲ್ಲ, ಕೆರೆನೂ ಇಲ್ಲ, ಹೊಳಪರಂಪ ಅಂತ ಹೇಳಿದ್ದಾರೆ. ಅವರ FSDPಗೆ ಅಲ್ಲಿ 10 ಮೀಟರಲ್ಲಿ 100 ಮೀಟರಲ್ಲಿ ಅಲ್ಲಿ ಯಾವುದೇ ಮನೆ ಇಲ್ಲ ಅಂತ ಒಂದು ಸುಳ್ಳು ಮಾಹಿತಿನೂ ತಹಶೀಲ್ದಾರ್ ಮೆನ್ಷನ್ ಮಾಡಿದ್ರು. 10 ಮೀಟರಲ್ಲಿ ಅಲ್ಲಿ ಮನೆ ಇದ್ದಿತ್ತು. ಅದು ಈಗ ಹೇಗೆ ಅವರು ಹೊಳೆಪರಂಪ ಅಂತ ಹೇಳ್ತಿದ್ದಾರೆ? ಯಾವುದೇ ದಾಖಲೆಯಲ್ಲಿ ಇಲ್ಲ. ನಾವು ಸರ್ಚ್ ಮಾಡಿದ್ದೇವೆ. ಹಾಗೆ ನಾವು ಅಲ್ಲಿ ಮನೆ ನಿವೇಶನ ಕೊಟ್ಟಿದ್ದೀವಿ. ನೀವು ಒಂದು ಟೀಮ್ ಅದರ ದಾಖಲೆಯನ್ನು ಸರ್ಚ್ ಮಾಡಿ. ಬಾಯಲ್ಲಿ ಹೇಳಿದ ಆಗ ನಮಗೆ ಗೊತ್ತಾಗ್ತದೆ. ಅದು ಯಾರಿಗೂ ಸಹ ರೆಡಿ ಮೆನ್ಷನ್ ಆಗಿದೆ. 9/11 ಆದಾಗ ಅಲ್ಲಿನ ಜನರದೆಲ್ಲ ಇದಾಗಿದೆ. 20 ಎಕರೆ ಜಾಗ ಹೊಳೆ ಪರಂಪ ತೋಡು ಅಂದ್ರು. ಅಲ್ಲಿ ಹಾಗಾದ್ರೆ 20 ಎಕರೆಯಲ್ಲಿ ಎಷ್ಟು ಕಾಲಮಿನೇ ಇಲ್ಲ. ಅದೊಂದು ಸುಳ್ಳು ಮಾಹಿತಿ ಕೊಟ್ಟಿದ್ದೇವಲ್ಲ, ಅಲ್ಲ ತಹಶೀಲ್ದಾರ್ ಒಂದು ಸುಳ್ಳು ಮಾಹಿತಿ ಹೇಳಿದಾಗ ಅದನ್ನು ಕುಲಂಕುಷವಾಗಿದ್ದಾರೆ. 222ರಲ್ಲಿ 1 ಎಕರೆ 42 ಸೆಂಟ್ಸ್ ಜಾಗ ಈಗ ಕಡಲ್ಕೊರೆತದಿಂದ ಕ್ಯಾನ್ಸಲ್ ಆಗಿ, ನನ್ನ ವಾರ್ಡಲ್ಲಿ ಕ್ಯಾನ್ಸಲ್ ಆಗಿ ಈಗ ಜಾಗ ಇದೆ. ಅದು ಸುತ್ತಲೂ ವಸತಿ ಪ್ರದೇಶ ಇರುವಂಥ ಜಾಗ. ಅದನ್ನೊಂದು ನಿರ್ಣಯ ಮಾಡಿ ನಾವು ಮಾಡಿದರೆ ಗೊತ್ತಿಲ್ಲ. 1 ಎಕರೆ 42 ಸೆಂಟ್ಸ್ ಜಾಗೆಯನ್ನು ನಿವೇಶನ ರೈತರಿಗೆ ಕೋಟೆಕಾರ ಪಟ್ಟಣ ಪಂಚಾಯತ್ನಲ್ಲಿ ವ್ಯಾಪ್ತಿಯಲ್ಲಿರುವಂಥ ನಿವೇಶನ ರೈತರಿಗೆ ಕೊಡುವಂಥದ್ದು ನಿರ್ಣಯ ಮಾಡಿ ಅದನ್ನು ಆದೇಶ ಕಳಿಸುವುದು ಒಳ್ಳೆಯದಂತ ಕಾಣ್ತದೆ. ಯಾಕಂದರೆ ಇದನ್ನು ಆವಾಗಿಂದ ಹೇಳ್ತಾ ಇದ್ದೇನೆ, ನೀವು ಮಾಡ್ತಾ ಇದ್ದೇನೆ, ಇದೊಂದು ಮಾಡಿ ನಿರ್ಣಯ ಮಾಡಿ ಮತ್ತೆ ನಾನು ಹೌದು. ಮತ್ತೆ ನಾನು ಆವಾಗ ಕೇಳಿದ್ದೆ, ನಮ್ಮ ಲಾಸ್ಟ್ ಟೈಮ್ ತಹಶೀಲ್ದಾರನ್ನು ಭೇಟಿ ಆಗುವ ಮೊದಲು ಗ್ರೂಪಿನಲ್ಲಿ ಕೆಲವು ದಾಖಲೆ ನೋಡಿ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅಂತ ಹೇಳಿದೆ ಮುಖ್ಯಾಧಿಕಾರಿಗಳು. ನಿವೇಶನಕ್ಕೆ ಅಂತ ನಾವು ಮೆನ್ಷನ್ ಮಾಡಿ ಕಳಿಸಿದೇವಾ, ಯಾವುದಾದ್ರು ದಾಖಲೆ ಉಂಟಾ ಅಂತ ಕೇಳಿದೆ. ನಮಗೆ ಬಂದ ಮೆಸೇಜಲ್ಲಿ ಇದರಲ್ಲಿ ದಾಖಲೆ ಇಲ್ಲ. ನಿವೇಶನಕ್ಕೆ ಅಂತ ಮೆನ್ಷನ್ ಮಾಡಿದ್ದ ಅಲ್ಲ, ಟೋಟಲ್ ಕೋಟೆಕಾರ ಪಟ್ಟಣ ಪಂಚಾಯತ್ ಗ್ರಾಮದಲ್ಲಿ ನಿವೇಶನ ರೈತರಿಗೆ ನಿವೇಶನಕ್ಕೆ ಲ್ಯಾಂಡ್ ಅಲಾಟ್ ಮಾಡಬೇಕಂತ ಯಾವುದು ಕೂಡ ಇಲ್ಲ. ಯಾವುದು ಮೇಡಮ್? ಅದು ಮಾತ್ರ ಕೊಟ್ಟರು. ಈಗ ಸರ್ಕಾರದಲ್ಲಿ ವಸತಿ ಕೊಡಲಿಕ್ಕೆ ಸರ್ಕಾರದ ರಾಜೀವ್ ಗಾಂಧಿ ವಸತಿ ಇಲಾಖೆ ಅಂತ ಈಗ ಜಾಗ ನಮ್ಮ ಕೊಡಗರ ಪಂಚಾಯತಿಗೆ ಸೀದಾ ನಮ್ಮ ಪಂಚಾಯತಿಗೆ ತಗೊಂಡು ನಾವೇ ವಸತಿ ಕೊಡ್ಲಿಕ್ಕೆ ಸಾಧ್ಯ ಅಲ್ಲ. ಅದು ವಸತಿಯ ಇದು ರಾಜೀವ್ ಗಾಂಧಿ ವಸತಿ ಅದಕ್ಕೆ ಹೋಗಿ ಅದರಿಂದ ಮಾಡುವ ವ್ಯವಸ್ಥೆ ಇದೆ. ನಮ್ಮ ಬೇರೆ ಆ ರೀತಿ ಹೊಸ ಒಂದು ಮಾಡಬೇಕು.
ಮಾಹಿತಿ ಬೇಕು ಅಂದ್ರೆ ಒಳ್ಳೆ ಸರಿಗೆ ಮಾಹಿತಿ ನೀಡಿ ಹೇಳಿದ್ದೇವೆ ಇದೆಲ್ಲ ನಮ್ಮ ಗ್ರೂಪ್ನೆಲ್ಲ ಹಾಕಿದ್ರೆ ನಮಗೆಲ್ಲ ಯಾವ ವಿಷಯ ನಾವೆಲ್ಲರೂ ಇದು ಮಾಡಿ ಅನ್ನವಾಡಲ್ಲಿ ತುಂಬ ಜನ ಅದ ನೋಡಿದ್ದು ಮಧ್ಯೆ ರಸ್ತೆಯನ್ನೇ ಅವಲಂಬಿಸಿದ್ದಾರೆ. ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ನೋಡಿದ್ದು ಮಣ್ಣು ತೆಗೆದು ಅದಕ್ಕೆ ಇವಾಗ ಹೋಗ್ಲಿಕ್ಕೆ ಜನಸಾಮಾನ್ಯರಿಗೆ ಹೋಗ್ಲಿಕ್ಕೆ ಅಲ್ಲಿ ರಸ್ತೆ ಇಲ್ಲ. ರೌಂಡ್ ಆಗಿ ಹೋಗ್ತಾ ಇದ್ದಾರೆ, ಬಾರ್ಡರ್ ಆಗಿ ಹೋಗ್ತಾ ಇದ್ದಾರೆ. ಅದೇ ಇವಾಗ ಬಾರ್ಡರ್ ಆಗಿ ತುಂಬ ಇನ್ನೊಂದು 2 ಜಾಗದವರ ಹತ್ರ ನಾನೇ ಮಾತಾಡ್ತೇನೆ ಅಂತ ಹೇಳಿ ಅದು ಮಾತಾಡಿ ಒಪ್ಪಿದ್ರೆ ಅಲ್ಲೇ ಮಾಡಿ ಆದಷ್ಟು ಬೇಗ ಒಂದು 6-8 ತಿಂಗಳಿಂದ ಅವರು ವರದಿ ನಾನು ಈಗಷ್ಟೇ ಅವರ ಮಾಡ್ತಾ ಮನೆಗೆ ಹೋಗಿ ಮಾತಾಡಿ ಬಂದೆ. ಯಾಕಂದ್ರೆ ಒಂದು ಪತ್ರಿಕೆಯವರು ಜನಗಳ ಪರವಾಗಿ ಇಟ್ಟಿದ್ದಾರೆ, ಅದನ್ನು ನಾವು ಸ್ವಾಗತ ಮಾಡಬೇಕು, ಅವರೊಟ್ಟಿಗೆ ನಾವು ನಿಲ್ಬೇಕಾಗ್ತದೆ. ಮತ್ತೊಂದು ನಮ್ಮ ವಾಹನದ ಕಸಗೊಂಡೋಗುವ ಗಾಡಿಯಲ್ಲಿ ನಾವು CC ಕ್ಯಾಮರಾ ಉಂಟು, ಕಠಿಣ ಇದನ್ನು ಜಾರಿಗೊಳಿಸ್ತೇವೆ ಅಂತ ನನಗೆ ನನ್ನ ಮನೆಯ ಸೈಡ್ ಕೇಳಿ ಸಾಕಾಗಿದೆ. ಆದ್ರೆ ಒಂದು ಕಡೆಯಲ್ಲಿ ಕೂಡ CC ಕ್ಯಾಮರಾ ಆಕ್ಟಿವ್ ಇಲ್ಲ ಅಂತ ಕಾಣ್ತಾ ಉಂಟು ನನ್ನ CC ಕ್ಯಾಮೆರಾ ಹಾಕುವುದಿಲ್ಲ ಅಂತ ನಾವು ನಿರ್ಣಯ ಮಾಡಿದ್ದೇವೆ. ಆಗಿದೆ. ಅದೇ ಈಗ ನಮ್ಮ ಇದು ಹೇಗೆ ಅಂತ ಹೇಳ್ಬೇಕು, ನಾವು ಒಂದು CC ಕ್ಯಾಮರಾ ತಿರುಗಿಸುವಾಗ ಒಂದು CC ಕ್ಯಾಮರಾ ಹೀಗೆ ಹಾಕಬೇಕು, ಒಂದು CC ಕ್ಯಾಮರಾ ಹೀಗೆ ಹಾಕಬೇಕು. ಅದು ಹಾಕಿದ್ರೆ ಇವಾಗ ನೋಡಿ, ನಾನು ಹಿಂದೆ ಸಹ ಒಬ್ಬರು ನಾನಲ್ಲಿ ರಾತ್ರಿ 10:30 ಗಂಟೆಗೆ ಮನೆಗೆ ಹೋಗ್ತಾ ಇರುವಾಗ ಒಬ್ಬರು ಗಾಡಿ ಬಂದು ಉಚ್ಚಿಲದಿಂದ ಬಂದು ಸಂಕದಲ್ಲಿ 2 ದೊಡ್ಡ ಗಂಟೆ ಹಾಕಿ ಆಯ್ತು. ನಾನು ಮತ್ತೆ ಇವಾಗ ಗಾಡಿ ನಾನು ಬರ್ತಾ ಇದ್ದೆ, ಒಂದು ಗಾಡಿಯಲ್ಲಿ ಹೋಗಿ ನಾನು ರಿಟರ್ನ್ ತಿರುಗಿ ಹೋಗುವಾಗ ಹೋಗಿ ಇಲ್ಲದೆ ನಾನು ಅವನ ಹತ್ರ ಎಕ್ಕಿಸಿದ್ದೆ. ಬೇರೆ ಅದಕ್ಕೆ ಇದು ನಾನು ನಿನ್ನೆ ನೋಡಿದಾಗ ಇದೇ ತರ ತುಂಬಾ ಒಂದು ಅದಕ್ಕೆ ಒಂದು ಶಾಶ್ವತ ಪರಿಹಾರ ಇರುವಾಗ ತಿರುಗಿಸ್ತಿದ್ದಾರೆ, ಅವರಲ್ಲಿಗೆ ನೀರು ಹೋಗುದಿಲ್ಲ ಅಂತ ಅವರ ಆರೋಪ. ಅದಕ್ಕೋಸ್ಕರ ನಾನು ಹೇಳಿದೆ ನಮ್ಮಲ್ಲಿ ಈಗ ಆ ನೀರನ್ನು ತಿರುಗಿಸ್ತೀವಿ, ಅದಕ್ಕೆ ಅವರು ಹೇಳಿದಾಗ ನೀವು ಉತ್ತರ ಸ್ಪಷ್ಟವಾಗಿ ಕೊಡಿ ಅಂತ. ನಾವು ಅಲ್ಲಿ ತಿರುಗಿಸ್ತೇವ ಅಂತ ಹೇಳಿದಲ್ಲಿ ವ್ಯತ್ಯಾಸ. ಹೇಳಿಲ್ಲ, ನಾನು ನಿಮ್ಮ ಹತ್ರ ಶಾಲೆ ಎದುರುಭಾಗದಲ್ಲಿ ಬರುದಿಲ್ಲ ಅಂತ ಹೇಳುವ ಫುಲ್ ಆಗಿರ್ತದೆ. ನಾನು ಹೋಗುವಾಗ ಅಲ್ಲಿಯ ಮೆಂಬರ್ ಅದನ್ನು ಆನ್ ಮಾಡಿ ಬಿಡ್ತಾರೆ. ಅಲ್ಲ ನೀರು ಬರುದಿಲ್ಲ ಅಂತ ಹೇಳಿ ಸಮಸ್ಯೆ ಪ್ರಾಬ್ಲಮ್ ಇದ್ದದಲ್ಲಿ ನಿಮ್ಮ ಮನೆ ದೊಡ್ಡ ಬೈಕ್ ಅದನ್ನ ಕ್ಲಿಯರ್ ಆಗಿದೆ. ಮಾಡೋರು ಸ್ಕೂಲಿನ ಮೇಲ್ಗಡೆ ಮತ್ತೆ ಕೆಳಗಡೆ ವಿಷಯದಲ್ಲಿ ನಾವು ಅವರು ಕುಮಾರೆಲ್ಲ ಬರುವಾಗ ಕುಮಾರ್ ಎದುರಲ್ಲಿ ನೀವು ಹೇಳಿದ್ರೆ ಅಲ್ಲಿಯ ಸದಸ್ಯರು ಅದನ್ನು ತಿರುಗಿಸ್ತಾರೆ. ಕುಮಾರ್ ಅದಕ್ಕೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಇವರು ಎಲ್ಲ ಹಾಲನ್ನು ಬಿಟ್ಟು ತಗೊಳ್ಳಿಗೆ ಹೋಗ್ತಾರೆ ಅಂತ ಹೇಳಿ ಇವ್ರು ಏನ್ ಹೇಳಿದ್ರು ಅಂತ ಅದಕ್ಕೆ ಇವತ್ತು ನಾನು ಫೋನ್ ಮಾಡಿ ಹೇಳಿದ್ರು. ಇವ್ರು ಹೇಳಿದ್ರು ಅಲ್ಲಿಯ ಸದಸ್ಯರು ಅದನ್ನು ಗೇಟ್ ತಿರುಗಿಸಿ ಬಿಡ್ತಾರೆ, ಆದ್ರಿಂದ ಅಲ್ಲಿಗೆ ಬರುದಿಲ್ಲ ಅಂತ ಹೇಳಿದ್ರು. ಅದನ್ನು ಅವರು ಹೇಳಿದ್ರು, ನಾನು ನಿಮ್ಮ ಹತ್ರ ಕೇಳಿದ್ದೆ. ಯಾಕೆಂತ ಹೇಳಿದ್ರೆ ಅವರು ನೀರಿನವರು ಇರುವಾಗ ನೀವು ಅದನ್ನು ಬಿಡುವುದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ ಅವರು ಅದನ್ನು ಕೆಲಸ ಮಾಡ್ತಾರೆ. ನೀವು ನಿಮ್ಮ ವಾರ್ಡಿಗೆ ನೀರನ್ನು ಬಿಟ್ಟು ನಮ್ಮ ವಾರ್ಡಿಗೆ ಬರದಿದ್ರೆ ನಮಗೆ ಸಮಸ್ಯೆ ಆಗ್ತದೆ. ನೀವು ಹೇಳಿದ್ದೀರಿ, ನಾನು ಅದಕ್ಕೆ ಹೇಳಿದ್ದು, ನಾನು ಅದರಲ್ಲಿ ಕಳ್ಳ ರೋಡನ್ನು ತಿರುಗಿಸ್ಲಿಕ್ಕೂ ನಮ್ಮ ಹತ್ರ ರೋಡ್ ಕೂಡ ಇಲ್ಲ. ಮತ್ತೆ ಆ ರೀತಿಯ ದುಷ್ಕೃತ್ಯಕ್ಕೆ ನಾವು ಕೈ ಕೂಡ ಹಾಕುದಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಎದುರಲ್ಲಿ ಹೇಳಿದ್ದು ರೌಪನ್ನು ನಾವು ಕಳಿಸುವ, ಇಲ್ಲಿಗೆ ಕಳಿಸುವ, ಇವರು ಹೇಳಿ ಅಂತ. ಅಲ್ಲ, ನನ್ನ ಹತ್ರ ಹೇಳಿದಾಗ ನಾನು ಅವರ ಎದುರಲ್ಲಿ ಕಂಪ್ಲೇಂಟ್ ಮಾಡಿದ್ದೇನೆ. ಕುಮಾರ್ ಹತ್ರ ಹೇಳಿದ್ದೇನೆ, ಎಲ್ಲ ಇದೆ. ಅದಕ್ಕೆ ಕುಮಾರ್ ಏನು ಹೇಳಿದೆ ಅಂತ ಹೇಳಿದ್ರೆ ಈಗ ಅಲ್ಲಿ ವಾಟರ್ ಟ್ಯಾಂಕ್ ಆಗ್ತಾ ಉಂಟು. ಈಗ ಆ ರೀತಿಯ ಸಮಸ್ಯೆ ಇದ್ರೆ ಮುಂದಕ್ಕೆ ಸರಿಯಾಗ್ತದೆ ಅಂತ ಹೇಳಿ ಆಮೇಲೆ ಕೊರಗದಿನ ಕಟ್ಟೆ ಇದ್ದ ಅವರು ಆ ಮೇಲಿನ ಭಾಗಕ್ಕೆ ಅದಕ್ಕೆ ಒಂದು ಪೈಪ್ ಕನೆಕ್ಷನ್ ಹಾಕಿ ಕೊಟ್ಟು ನನ್ನ ಹತ್ರ ಹೇಳಿದ್ದಾರೆ. ನಾನು ಇವಾಗ ಹೇಳೋದಕ್ಕೆ ಸಾಕ್ಷಿ ಬೇಕಾಗ ಇವರು ಹೇಳುವಾಗ ತಡಿಸಬೇಕಾಗಿದೆ. ನೀವು ಬಂದಿರಲ್ಲಿಗೆ ನೀರು ಬರ್ತಿಲ್ಲ ಅಂತ ಹೇಳುವಾಗ ಇವರು ಹೇಳುವುದಿಲ್ಲ, ಮನೆಗೆ ಬರ್ತೀರಾ ನೀವು ಕೇಳಲಿಕ್ಕೆ. ಮತ್ತೆ ಇವರು ಆ ರೀತಿ ಹೇಳಿದ್ಮೇಲೆ ನಾವೆಂತ ಮಾಡಬೇಕು? ಅದನ್ನು ತಿರುಗಿಸಲಿಕ್ಕೆ ನೀವು ಈಗ ಆ ಸಂದರ್ಭದಲ್ಲಿ ಅಲ್ಲಿ ನಂತರ ಇವರು ಹೇಳಿದ ಈ ಮಾಧ್ಯಮದ ಎದುರು ಅಲ್ಲೊಂದು ಸಮಸ್ಯೆಗಳನ್ನು ತಿರುಗಿಸ್ತಾರೆ.
ಮಾಡ್ಲಿಕ್ಕೆ ಒಂದು ರೋಡ್ ಉಂಟು ಚಿಕ್ಕದು, ಅದು ಬೇಕು. ಅದು ಇವರ ತಯಾರು ನನಗೆ ಸಹ ಇಲ್ಲ. ತಪ್ಪು ಮಾಹಿತಿ ಕೊಡ್ಬೇಡಿ, ಅವ್ರು ಹೇಳಿದ್ದನ್ನು ತಪ್ಪು ಮಾಹಿತಿ ಕೊಡ್ಬೇಡಿ. ನೀವು ಅದನ್ನು ಸರಿ ಮಾಡಿಸಿ. ನೀವು ಹೇಳಿದ್ದಲ್ಲ, ನಾನು ಸಾಕ್ಷಿ ಕೊಡ್ತೇನೆ. ಯಾವ ಮನೆಯಲ್ಲಿ ಹೇಳಿದ್ದು ನಾನು ಸಾಕ್ಷಿ ಕೊಡ್ತೇನೆ. ಸಣ್ಣ ವಿಷಯ ಗಾಡಿ ಮಾತ್ರ ಸ್ಟಾಕ್ ಇರುವುದು. ಮತ್ತೆ ಅವರು ಬಿಲ್ಲಿಂಗ್ ಮಾಡಿ ಮತ್ತೆ ಮಂಗಳೂರಿಗೆ ಹೋಗ್ಬೇಕು. ಇಲ್ಲಿ ಅವರು ಮಂಗಳೂರಿಂದ ರಿಟರ್ನ್ ಬರುವಾಗ ಇದೆಲ್ಲ ಬಿದ್ದು ಎಲ್ಲ ಸುತ್ತುವಾಗುವುದು. ಹಾಗೆ ನಮ್ಮಲ್ಲಿ ಸಹ ಒಂದು ಸರ್ವಿಸ್ಗೆ ಒಂದು ಅರ್ಜೆಂಟ್ ಏನಾಗ್ತದೆ ಗೊತ್ತಾಗುತ್ತೆ. ಒಂದು ವ್ಯವಸ್ಥೆ ಈಗ ನಮ್ಮ ಟ್ಯಾಂಕ್ ಅಂತ ಒಂದು ವ್ಯವಸ್ಥೆಗಳು ಇದ್ದರೆ ನಮಗೊಂದು ಅನುಕೂಲ ಆಗ್ತದೆ. ಅಲ್ಲ ಹೆಸರತ್ರ ಮಾತಾಡಿ, ಅಲ್ಲಿ ಲೈನ್ ಉಂಟಲ್ಲ, ಆ ಲೈನಲ್ಲಿ ಒಂದು ತೆಗ್ದಿಟ್ಟು ಎಮರ್ಜೆನ್ಸಿಗೆ ಯೂಸ್ ಮಾಡಬೇಕು. ನಾನು ಕಸದ ಹತ್ರ ಇದ್ದೆ, ಇವಾಗ ಕಸಕ್ಕೆ ಮುಂದುವರಿದೆ. ಇದರ ಮುಂಚೆ ನಾನು ಎದುರಿಸಿದಾಗ ನನ್ನ ಮೇಲೆ FIR ಆಗಿದೆ, ಇವಾಗ ವಾರಂಟ್ ಆಗಿದೆ. ಯಾವಕ್ಕೆ ಈ ಕಸ ನಾನು ಮಾತಾಡುವಾಗ ನನ್ನ ಮೇಲೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ, FIR ಕಾಪಿ ಉಂಟು, ಇವಾಗ ವಾರಂಟ್ ಆಗಿದೆ. ಇಲ್ಲಿ ನಾನು ವಾರಂಟ್ ಮಾಡಲಿಕ್ಕೆ ಕೆಲವು ಬಿಟ್ಟದ್ದು, ಅದು ಎಲ್ಲರಿಗೂ ಗೊತ್ತಾಗಬೇಕು ಯಾವುದಕ್ಕೆ ಮಾಡಿದೆ ಅಂತ. ಅದಕ್ಕೆ ಇನ್ನು ಇದಕ್ಕೆ ಒಂದು ಪರಿಹಾರ ಇವಾಗ ಹೀಗೆ ಗಲಾಟೆ ಮಾಡ್ತಾ ಹೋಗುದಾ? ಯಾರಾದ್ರೂ ತಂದಾಗ್ಬಿಟ್ಟು ನಾವು ಗಲಾಟೆ ಮಾಡಿ ಹೇಳುವಾಗ ಅವ್ರು ನಮ್ಗೆ ಹೊಡಿಲಿಕ್ಕೆ ಬರ್ತಾರೆ. ದಯವಾದ ಕೇಳಲಿಕ್ಕೆ ನಮ್ಗೆ ಆ ರೈಟ್ಸ್ ಇಲ್ಲ ಹೇಳುವಾಗ. ವಾರಂಟ್ ಅಲ್ಲಿ ಅರೆಸ್ಟ್ ಆಗ್ತಾರೆ. ಇವಾಗ ಅರೆಸ್ಟ್ ಆಗ್ತದೆ, ಅರೆಸ್ಟ್ ಆಗ್ಬೇಕಂತ ಕಾಯ್ದು ನಾನು ಅದಕ್ಕೆ ಅವರನ್ನು ಕ್ಲಿಯರ್ ಮಾಡಿದ್ದೇನೆ. ಇಲ್ಲ ಅದು ಕ್ಲಿಯರ್ ಮಾಡಬೇಕು. ನಾನು ಕ್ಲಿಯರ್ ಮಾಡಿ ನನಗೆ ವಾರಂಟ್ ಇದಲ್ಲ, ನನಗೆ ಈ ಸಮಸ್ಯೆ ಕ್ಲಿಯರ್ ಆಗ್ತದೆ. ನಾನು ಇನ್ನೂ ತಗಾಟ ಮಾಡ್ತೇನೆ. ನಮ್ಮಲ್ಲಿ ಯಾರು ತಂದು ಹಾಕಿದ್ರು ನನ್ನ ಇದರಲ್ಲಿ ಬಂದು ನಾನು ಇನ್ನೂ ತಗಾಟ ಮಾಡ್ತೀನಿ. ಕೇಸ್ ಅದು ಪರವಾಗಿಲ್ಲ, ಅಂದ್ರೆ ಇದೊಂದು ಅಂತಿಮ ಆಗಬೇಕು, ಲಾಸ್ಟ್ ಆಗಬೇಕಲ್ಲ. ಇಲ್ಲ ಎಲ್ಲಿ ಸಹ ಇಲ್ಲ, ಚಂದ ನಮ್ಮ ಮನೆಯಲ್ಲಿ ಉಂಟು, ಅದು ಈಚೆ ಸ್ವಲ್ಪ ಬರುದು, ಬೇರೆ ಯಾರಿಗೂ ಇಲ್ಲ.